ಈ ದಿನದ ವಿಶ್ವ ಯೋಗ ದಿನಾಚರಣೆಯನ್ನು ವಿದ್ಯುಕ್ತವಾಗಿ ಪ್ರಾರಂಭಿಸಲು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂಥ ಶ್ರೀಯುತ ಕೇಶವ ಪ್ರಸಾದ್ ಮುಳಿಯ ನಮ್ಮ ಜೊತೆಗಿದ್ದಾರೆ. ಬಂದಂತಹ ಎಲ್ಲ ಯೋಗಾಸಕ್ತರಿಗೆ ಮೊದಲನೆಯಾಗಿ ಪ್ರಣಾಮವನ್ನು ಸಲ್ಲಿಸ್ತಾ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಪತಂಜಲಿ ಮಹರ್ಷಿಗಳ ಯೋಗ ಮಂತ್ರವನ್ನು ಜಪಿಸುವುದರ ಮೂಲಕ, ಅದೇ ರೀತಿ ನಮಗೆಲ್ಲರಿಗೂ ಸಹ ಅದನ್ನು ಬೋಧನೆ ಮಾಡುವುದರ ಮೂಲಕ ಶ್ರೀ ಕೇಶವ ಪ್ರಸಾದ್ ಮುಳಿಯ ಅವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಅಂತ ತಾವು ದಯಮಾಡಿ ವೇದಿಕೆಯವರು ಅಲ್ಲಿ ಬರೋದಿಲ್ಲ ಕೇಳ್ತಾ ಇಲ್ಲ. ಹಲ್ 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 ಶ್ರೀ ಮಹಾಲಿಂಗೇಶ್ವರಾಯ ನಮಃ. ಎಲ್ಲರೂ ಪತಂಜಲಿಯನ್ನು ಸ್ಮರಿಸುತ್ತಾ ಪತಂಜಲಿ ಶ್ಲೋಕವನ್ನು ಪಠಿಸುತ್ತಾ ಪ್ರಾರ್ಥನೆಯಿಂದ ಪ್ರಾರಂಭಿಸೋಣ. ಯೋಗೇನ ಚಿತ್ತಸ್ಯ ಪದೇನ ವಾಚಾ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನಾ ಪತಂಜಲಿಂ ಪ್ರಾಂಜಲಿಂ ರಾನತೋಸ್ಮಿ. ಧನ್ಯವಾದಗಳು. ಕಾಣಿಯೂರು ಶಾಲೆಯವರು ಬೇಗ ಸೆಟ್ಲಾಗಿ. ಜಯಸೂರ್ಯರವರು ಮುಂದೆ ಬನ್ನಿ. ಅಧ್ಯಕ್ಷರು ಮುಂದೆ ಬನ್ನಿ. ಬನ್ನಿಯಪ್ಪ. ಆಯ್ತಲ್ಲ, ಶುರು ಮಾಡುವಲ್ಲ. ನಾನು 3 ಓಂಕಾರ ಹೇಳ್ತೇನೆ, ಒಟ್ಟಿಗೆ ಹೇಳುವ. ಓ
ಶಾಂತಿ ಮಂತ್ರ ನಾನು ಹೇಳಿದ ನಂತರ ಹೇಳಿ. ಓಂ ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಎದ್ದು ನಿಂತುಕೊಳ್ಳಿ. ಸಾಧ್ಯ ಆದರೆ ಭೂಮಿಗೆ ಕೈ ಕೊಡದೆದ್ದು ನಿಂತುಕೊಳ್ಳಿ. ಎಲ್ಲೊಮ್ಮೆ ಕಣ್ಣು ಮುಚ್ಚಿ ಎಲ್ಲ ಭಾಗಗಳನ್ನು ಸಡಿಲಗೊಳಿಸಿ. ವಿಶ್ರಾಂತಿ, ಸಂಪೂರ್ಣ ವಿಶ್ರಾಂತಿ, ನಗುಮುಖ. ಇನ್ನು ನಮ್ಮ ಯೋಗ ಕೇಂದ್ರ ಅಧ್ಯಕ್ಷರು ಗಿರೀಶ್ ಮಳಿ ಅವರು ನಿಮಗೆ ನಾನು ವಿವರಣೆ ಕೊಡ್ತೇನೆ, ಅವರು ಮಾಡ್ತಾರೆ. ಅವರೊಟ್ಟಿಗೆ ನೀವು ಮಾಡಿದರೆ ಆಯಿತು. ಸಿಂಪಲ್, ಎಲ್ಲ ಬಹಳ ಸರಳವಾದಂಥದ್ದು. ಸರಿ, ಪ್ರಾರಂಭ ಮಾಡುವ. ಪ್ರಾರಂಭದಲ್ಲಿ ಸೂಕ್ಷ್ಮ ವ್ಯಾಯಾಮ, ಅಂಗುಲಿ ಶಕ್ತಿ ವಿಕಾಸಕ. ಅವರೊಟ್ಟಿಗೆ ಮಾಡಿದರೆ ಆಯಿತು. ನೀವು ಸುಮ್ಮನೆ ಎಲ್ಲ ಬೆರಳುಗಳನ್ನು ಬಿಡಿಸುವುದಷ್ಟೇ. ಸ್ಟ್ರೆಚ್ ಆಲ್ ದ ಫಿಂಗರ್ಸ್. ಫೀಲ್ ಮಾಡಬೇಕು ಕೈ ಬೆರಳುಗಳ ಚಲನೆ, ಎಲ್ಲ ರಕ್ತ ಚಲನೆ ಎಲ್ಲ ಗೊತ್ತಾಗ್ತದೆ. ಫೀಲ್ ದಿ ನರ್ವ್ ಇಂಪಲ್ಸಸ್. ಸರಿ, ನಿಲ್ಲಿಸಿ, ಗಮನಿಸಿ. ಇನ್ನು ಮುಂದಿನ ಹಂತ ಮಣಿ ಬಂಧ ಶಕ್ತಿ ವಿಕಾಸಕ. ಮಣಿ ಅಂದರೆ ರಿಸ್ಟ್, ಬಂಧ ಅಂದರೆ ಲಾಕ್. ಅದನ್ನು ತಿರುಗಿಸೋದು, ಫ್ರೀಯಾಗಿ ತಿರುಗಿಸೋದು ಅಷ್ಟೇ. ಹೆಬ್ಬೆರಳು ಒಳಗೆ ಮುಷ್ಟಿ ಟೈಟ್ ಹಿಡಿಬಾರ್ದು, ನೀವು ಬಚ್ತದೆ ಬೇಗ. ಲೈಕ್ ಎ ನೈಸ್ಲಿ ರುಬ್ಲಿಕೇಟೆಡ್ ವೀಲ್, ಫ್ರೀಯಾಗಿ ತಿರುಗಿಸೋದು ಅಷ್ಟೇ. ಅದನ್ನು ತಿರುಗುವುದನ್ನು ಗಮನಿಸಬೇಕು. ವಿರುದ್ಧ ದಿಕ್ಕಿಗೆ, ಆ್ಯಂಟಿ ಕ್ಲಾಕ್ ವಾಯ್ಸ್. ಸರಿ, ನಿಲ್ಲಿಸಿ, ಗಮನಿಸಿ. ನಿಮ್ಮ ಮುಷ್ಟಿಯ ಭಾಗವನ್ನೆಲ್ಲ ಗಮನಿಸಿ. ಇನ್ನು ಅದಕ್ಕೆ ಮುಂದೆ ಈ ಭಾಗ ಕೊಡಬೇಕು ನಾವು. ಕಪೋನಿ ಶಕ್ತಿ ವಿಕಾಸ. ಕಪೋನಿ ಅಂದರೆ ಎಲ್ಬೋ. ಇಲ್ಲಿ ಸ್ಪರ್ಶ ಮಾಡಿ ಮೇಲೆ ತೆಕ್ಕೊಂಡು ಎದೆ ವಿಸ್ತಾರ ಆಗಬೇಕು, ಹಿಂದೆ ಬರಬೇಕು. ಕೈಯ ಸ್ಪರ್ಶ, ಭುಜ ತಿರುಗುವುದನ್ನೆಲ್ಲ ಗಮನಿಸಬೇಕು. ಆನಂದವಾಗಿ ಮಾಡಬೇಕು. ಜಸ್ಟ್ ಎಂಜಾಯ್ ದ ಪ್ರಾಕ್ಟೀಸ್, ಬಿ ವಿತ್ ದ ಪ್ರಾಕ್ಟೀಸ್. ಫ್ರೀಯಾಗಿ ತಿರುಗಿಸೋದಷ್ಟೇ. ಇನ್ನು ವಿರುದ್ಧ ದಿಕ್ಕಿಗೆ ವಾಚ್ ಕಟ್ಟಿದವರಲ್ಲಿ ಬಿಚ್ಚಿಟ್ಕೊಳ್ಳಿ, ಎಕ್ಸ್ಟ್ರಾ ವೇಟಲ್ಲಿ ಇರಬಾರ್ದು. ರಿಲ್ಯಾಕ್ಸ್, ಎಲ್ಲ ಹಗುರ ಬಿಡಿ, ಹಗುರ ಬಿಡಿ, ಹಗುರ ಬಿಡಿ. ಕಣ್ಣು ಮುಚ್ಚಿ. ಇನ್ನು ಆ್ಯಂಕಲ್ ಸ್ಟ್ರೆಚ್ ಒಮ್ಮೆ ತೋರಿಸ್ತಾರೆ ಹೇಗೆ ಮಾಡೋದು ಅಂತ. ಪಾದಗಳು ಸ್ವಲ್ಪ ಈ ರೀತಿ ಈಗ ಮಾಡಿಬಿಡಿ, ಒಮ್ಮೆ ತೋರಿಸ್ತಾರೆ. ಉಸಿರು ತೆಕ್ಕೊಳ್ತಾ ಕಾಲಿನ ಬೆರಳುಗಳ ಮೇಲೆ ಬರಬೇಕು ನೀವು. ಬ್ಯಾಲೆನ್ಸಿಂಗ್ ಒಂದು ಟೋಸ್ ಮಾಡಬೇಡಿ. ನೋಡ್ಕೊಳ್ಳಿ, ಒಮ್ಮೆ ನೋಡ್ಕೊಳ್ಳಿ. ಉಸಿರು ಬಿಡ್ತಾ ಕೆಳಗೆ. ಸರಿ, ಗಿರೀಶರೊಟ್ಟಿಗೆ ಮಾಡಿ. ಮೇಲೆ ಹೋಗೋ ಉಸಿರು ತೆಕ್ಕೊಳ್ಳೋದು, ಕೆಳಗೆ ಬರೋ ಬಿಡುದು. ನಾನು ಇನ್ನಂದಾಗ ಮೇಲೆ ಬರಬೇಕು ನೀವು. ಉಸಿರು ಇನ್ನಂದ್ರೆ ಉಸಿರು ತೆಕ್ಕೊಳ್ಳಿ. ಇನ್, ಔಟ್, ಇನ್, ಬ್ರೀದ್ ಇನ್, ಔಟ್, ಇನ್. ಫೀಲ್ ದ ನೈಸ್ ಸ್ಟ್ರೆಚ್. ಔಟ್, ಇನ್, ಔಟ್, in, out, in, out. Stop and relax. ವಿಶ್ರಾಂತಿ. ಎಲ್ಲ ಹಗುರ ಬಿಡಿ. ಎಲ್ಲಿ ಇನ್ನು ಕಾಲು ದೂರ ಇಟ್ಟು ವಿರುದ್ಧ ಪಾದವನ್ನು ಮುಟ್ಟುದು. ಒಮ್ಮೆ ತೋರಿಸ್ತಾರೆ ಗಿರೀಶ್, ಮಾಡಬೇಡಿ. ಈಗ ನೋಡ್ಕೊಳ್ಳಿ. ಜಸ್ಟ್ ವಿದೌಟ್ ಬೆಂಡಿಂಗ್ ಯುವರ್ ನೀ. ಮೊಣಕಾಲು ಬಗ್ಗಬಾರ್ದು. ಎಷ್ಟಾಗ್ತೋ ಅಷ್ಟು ನೀವು ಬಲ ಪ್ರಯೋಗ ಮಾಡಲಿಕ್ಕೆ ಹೋಗಬೇಡಿ, ಅದು ಅಪಾಯಕಾರಿ. ಹಾಂ, ಇನ್ನೊಬ್ಬರಿಗೆ ಮುಸುಡಿಗೆ ಹೊಡಿಬೇಡಿ ಅಷ್ಟೇ. ಸರಿ, ಮಾಡಿ. ಎರಡು ಬದಿಗೆ ಹೋಗೋ ಉಸಿರು ಬಿಡಬೇಕು. ಇವು ಬ್ರೀದ್ ಔಟ್, ಮೇಲೆ ಬರೋ ತಗೊಳ್ಬೇಕು. ಮೊಣಕಾಲು ನೇರ.
ಬೆನ್ನಿನ ಚಲನೆ ಗಮನಿಸಬೇಕು ನೀವು. ಸರಿ, ನಿಲ್ಲಿಸಿ, ವಿಶ್ರಾಂತಿ. ಪುನಃ ನೇರಕ್ಕೆ ಬನ್ನಿ. ಇನ್ನು ಸೊಂಟ ತಿರುಗಿಸು, ಸ್ವಲ್ಪ ಕಾಲು ದೂರ ಇಡಿ. ಕೈಯನ್ನು ಬೆರಳುಗಳು ಒಟ್ಟಿಗಿಟ್ಟು ಇಲ್ಲಿ ಟ್ರಂಕಲ್ಲಿ ಇಟ್ಕೊಳ್ಳಿ. ಇನ್ನು ಸೊಂಟವನ್ನು ನುಣ್ಣಗೆ ತಿರುಗಿಸಿ, ನಿಮ್ಮದೇ ಸೊಂಟವನ್ನು. ಇನ್ನೊಬ್ಬರನ್ನು ನೋಡಬೇಡಿ, ನೀವು ಎದುರು ನೋಡಿ. ಹಾಂ, ಆ ಸೊಂಟ ತಿರುಗುವುದನ್ನು ಗಮನಿಸ್ಬೇಕು, ಆನಂದಿಸ್ಬೇಕು ಅದನ್ನು. ಸರಿ, ಕಡೋ ಕಾಲು ತಿರುಗಿದಾಗ ತಿರುಗಬೇಕು ಅದು. ಇನ್ನು ವಿರುದ್ಧ ದಿಕ್ಕಿಗೆ, ರಿವರ್ಸ್, ಅದರ ವಿರುದ್ಧ ದಿಕ್ಕಿಗೆ ಅಷ್ಟೇ. ಕಾಲು ತುಂಬ ದೂರ ಇಟ್ಟರೂ ಆಗುವುದಿಲ್ಲ, ಒಂದು ಅಂದಾಜಿ ಒಂದೂವರೆ ಗೇಣು. ಸರಿ, ಸಾಕು, ನಿಲ್ಲಿಸಿ. ಈಗ ಸೊಂಟ ಕೊರೆ ವ್ಯಾಯಾಮ ಕೊಟ್ಟಾಯಿತು. ನಾವು ಇದಕ್ಕಿಂತ ಕೆಳಗೆ ಕೊಡಬೇಕಿನ್ನು. ಜಾನು ಶಕ್ತಿ ವಿಕಾಸಕ. ಜಾನು ಅಂದರೆ ನೀವು ನೋಡ್ಕೊಳ್ಳಿ, ಮಾಡಬೇಡಿ. ಈಗ ಈ ಭಾಗವನ್ನು ಕಾಲಿನ ಪಲ್ಲೆ ಮೇಲೆ ಇಡುವುದಷ್ಟೇ, ವೆಯ್ಟ್ ಹಾಕಬೇಡಿ. ಕಾಲನ್ನು ತಿರುಗಿಸೋದಷ್ಟೇ, ಬಗ್ಗಿಸೋದಷ್ಟೇ. ಸ್ವಲ್ಪವೇ ಬಗ್ಗಿಸೋದು, ಹೆಚ್ಚು ಬಗ್ಗಿಸ್ಲಿಕ್ಕೆ ಹೋಗಬೇಡಿ. ಸರಿ, ಮಾಡುವ. ಗಿರೀಶರೊಟ್ಟಿಗೆ ಮಾಡಿ. ಕಾಲು ಬಗ್ಗಿಸೋದಷ್ಟೇ, ಇಷ್ಟೇ ಬಗ್ಗಿಸಬೇಕು. ಕೈಯಲ್ಲಿ ಇಟ್ಟುಕೊಳ್ಬೇಕಷ್ಟೇ, ನೀ ಕ್ಯಾಪಿನ ಮೇಲೆ ಇಟ್ಟುಕೊಳ್ಳಿ ಅಷ್ಟೇ. ಆ ಚಲನೆಯನ್ನು ಗಮನಿಸಿ, ಕಾಲಿನ ಚಲನೆಯನ್ನು ಗಮನಿಸಿ. ಇನ್ನು ಪಾದಗಳನ್ನು ಒಂದು ಗೇಣು ದೂರ ಇಟ್ಕೊಳ್ಳಿ. ಎರಡು ಪಾದಗಳು ಒಂದು ಗೇಣು ಇಟ್ಟುಕೊಳ್ಳಿ. ಇನ್ನು ಒಳಗಿಂದ ಹೊರಗೆ, ಹೊರಗಿಂದ ಒಳಗೆ ತಿರುಗಿಸ್ಬೇಕು. ನೋಡ್ಕೊಳ್ಳಿ, ಹೀಗೆ ತಿರುಗಿಸ್ಬೇಕು. ಪಾದಗಳಿಗೆ ಸರಿ ಇದು ವ್ಯಾಯಾಮ ಕೊಡಬೇಕು. ಈಗ ನೀವು ಮಾಡಿದರೆ ನೀವು ಮೊಣಕಾಲು ನೋವೆಲ್ಲ ಬರುವುದೇ ಇಲ್ಲ. ಮೊಣಕಾಲು ತುಂಬ ಫ್ರೀ ಇರ್ತದೆ, ನಾವು ಹೇಳಿದಾಗ ಕೇಳ್ತದೆ ಅದು. ಹಾಗಲ್ಲ ಅಣ್ಣ, ಸರಿ ನೋಡ್ಕೊಳ್ಳಿ, ಸರಿ ಮಾಡಿ. ಹಾಂ, ರಿವರ್ಸ್ ನೋಡಿ. ಈಗ ಮೊಣಕಾಲಿನವರೆಗೆ ವ್ಯಾಯಾಮ ಕೊಟ್ಟಾಯಿತು. ಸರಿ, ಪುನಃ ನಿಂತ್ಕೊಳ್ಳಿ, ಕಣ್ಣು ಮುಚ್ಚಿ. ಇನ್ನು ಅಲ್ಲೇ ಕೂತ್ಕೊಳ್ಳಿ. ಯಾಕಂದರೆ ಜಾಗಿಂಗ್ ಮಾಡಬೇಕು. ಜಾಗಿಂಗ್ ಕೆಲವರಿಗೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಬಟರ್ಫ್ಲೈ ಎಕ್ಸಸೈಸ್ ಅಂತ ಕೊಡುವ. ಸ್ವಲ್ಪ ಕಾಲು ಸ್ಟ್ರೆಚ್ ಮಾಡಿ, ಸ್ವಲ್ಪ ರಿಲ್ಯಾಕ್ಸ್ ಮಾಡಿ. ಕೈ ಹಿಂದೆ ಇಟ್ಕೊಳ್ಳಿ, ಕಣ್ಣು ಮುಚ್ಚಿ, ಎಲ್ಲ ರಿಲ್ಯಾಕ್ಸ್ ಮಾಡಿ. ವಿಶ್ರಾಂತಿ, ಎಲ್ಲ ಹಗುರ ಬಿಡಿ. ವಿಶ್ರಾಂತಿ, ಎಲ್ಲ ಹಗುರ ಬಿಡಿ. ಉಸಿರನ್ನು ಸರಾಗವಾಗಿರಲಿ. ನಗುಮುಖ. ಇನ್ನು ಉಳಿದ ಭಾಗಕ್ಕೆ ಬಟರ್ಫ್ಲೈ ಎಕ್ಸಸೈಸ್ ನೋಡ್ಕೊಳ್ಳಿ, ಒಟ್ಟಿಗೆ ಮಾಡ್ಬೋದು. ಕಾಲುಗಳನ್ನು ಸೇರಿಸಿ ಕೈ ಬೆರಳಲ್ಲಿ ಹಿಡ್ಕೊಳ್ಳಿ. ಬೆನ್ನು ನೇರ ಇಟ್ಕೊಳ್ಳಿ, ಬೆನ್ನು ನೇರ ಇಟ್ಕೊಳ್ಳಿ. ಪಾದಗಳನ್ನು ಕುಣಿಸೋದು. ಬೆನ್ನು ನೇರ ಸರಿ ಕುಣಿಸಿ, ಏನಾಗೋದಿಲ್ಲ ಅದು. ನೋವಾದರೂ ಮತ್ತೆ ಸರಿ ಆಗ್ತದೆ ಅದು. ಇನ್ನು ಎಡಗಾಲನ್ನು ಬಿಡಿ. ಬಲಪಾದ ಆ್ಯಂಕಲ್ ಜಾಯಿಂಟನ್ನು ಬಲಗೈಯಿಂದ ಹಿಡಿದುಕೊಳ್ಳಿ. ಎಡಗೈಯಿಂದ ತಿರುಗಿಸಿ, ಒಳಗಿಂದ ಹಿಡ್ಕೊಳ್ಬೇಕು. ಒಳಗಿಂದ. ಸರಿ ಸರಿ, ಕೈ ಒಳಗಿಂದ ಬರಬೇಕು. ಸರಿ, ತಿರುಗಿಸಿ ಅಣ್ಣ. ನೀವು ಇನ್ನೊಬ್ಬರನ್ನು ನೋಡಬೇಡಿ, ಇಲ್ಲಿ ನೋಡಿ. ಇನ್ನೊಂದು ಕಾಲು ಸ್ಟ್ರೆಚ್ ಆಗಬೇಕು, ಎಡಗಾಲು ಸಂಪೂರ್ಣ ಬಿಡಬೇಕು. ಇನ್ನು ಈ ಪಾದವನ್ನು ಮೇಲೆ ಇಟ್ಕೊಂಡು ಮೇಲೆ ಕೆಳಗೆ ಒತ್ತಿ ಒತ್ತಿ. ಬೇಕಾದ್ರೆ ಈಗ ಈ ಚೋಡಿಯಲ್ಲಿ ಇನ್ನು ಮೇಲೆ ಕೆಳಗೆ ಮಾಡ್ಬೋದು. ಹಾಗೆಲ್ಲ ಮಾಡಲಿಕ್ಕೆ ಬರ್ತದೆ. ಹೆಚ್ಚು ನೋವು ಮಾಡಿಕೊಳ್ಬೇಡಿ ಅಷ್ಟೇ. ಅದೇ ರೀತಿ ಎಡಗಾಲು, ಬಲಗಾಲನ್ನು ಬಿಡಿ. ಎಡಗಾಲನ್ನು ಎಡಗೈಯಿಂದ ಹಿಡ್ಕೊಂಡು ಬಲಗೈಯಿಂದ ತಿರುಗಿಸಿ. ಫ್ರೀಯಾಗಿ ತಿರುಗಿಸಿ. ಇನ್ನು ವಿರುದ್ಧ ದಿಕ್ಕಿಗೆ, ರಿವರ್ಸ್. ಪ್ರೆಸ್ ಮಾಡಿ. ಸ್ವಲ್ಪ ವಿಶ್ರಾಂತಿ ಕೊಳ್ಳಿ.
ಇನ್ನು ಸೂರ್ಯ ನಮಸ್ಕಾರ ಒಮ್ಮೆ ಗಿರೀಶರು ತೋರಿಸ್ತಾರೆ, ನೀವು ಅಲ್ಲೇ ಇರಿ, ಕಾಲು ಹೇಗೆ ಬೇಕಾದ್ರೆ ಇಟ್ಕೊಳ್ಳಿ, ತೊಂದರೆ ಇಲ್ಲ. ಹಿಂದಿನವರು ಕಾಳೆದ್ದು ಸ್ವಲ್ಪ ಎದುರು ನಿಂತ್ಕೊಳ್ಳಿ. ಸೂರ್ಯ ನಮಸ್ಕಾರ ನೀವು ಹಾಗೆ ನಿಂತಿದ್ರೆ ಹೀಗೆ ಹೀಗೆ ಸೂರ್ಯ ನಮಸ್ಕಾರ. ಇದು ಸಾಂಪ್ರದಾಯಿಕ ಸೂರ್ಯ ನಮಸ್ಕಾರ 10 ಕೌಂಟಲ್ಲಿ ಬರುವಂಥದ್ದು. ನಮ್ಮದು 12 ಕೌಂಟಲ್ಲಿ ಬರ್ತದೆ. ಡಾಕ್ಟರ್ ನಾಗೇಂದ್ರ ವಿಶೇಷವಾಗಿ ಅದನ್ನು ಸರಳಗೊಳಿಸುವ ದೃಷ್ಟಿಯಿಂದ ಅಳವಡಿಸಿಕೊಂಡಿದ್ದಾರೆ. ಸೂರ್ಯ ನಮಸ್ಕಾರ ಯೋಗಾಸನವಲ್ಲ, ಪ್ರಾಣಾಯಾಮವಲ್ಲ, ಆದರೆ ಇದರ ಎರಡರ ಪ್ರಯೋಜನ ಸಿಗ್ತದೆ. ಹಲವಾರು ಯೋಗಾಸನ ಭಂಗಿಗಳು ಇದರಲ್ಲಿದೆ, ಕ್ರಮಬದ್ಧ ಉಸಿರಾಟವೂ ಇದೆ. ಅದೆಲ್ಲ ಇವತ್ತು ಒಂದು ದಿವಸದಲ್ಲಿ ಏನು ಗೊತ್ತಾಗಲಿಕ್ಕಿಲ್ಲ, ನಿಮಗೆ ಹೇಗಾಗ್ತದೆ ಹಾಗೆ ಮಾಡಿ, ತೊಂದರೆ ಇಲ್ಲ. ಆದರೆ ಹೆಚ್ಚಿನವರು ಯೋಗ ತರಗತಿ ಹೋದವರು ಇರ್ಬೋದು ಅಂತ ಅನ್ನಿಸ್ತದೆ ನನಗೆ. ಸರಿ, ಕೈ ನೋಡಿ, ಪಾದಗಳು ಜೋಡಿರಬೇಕು, ಕೈ ಪ್ರಣಾಮ ಸ್ಥಿತಿಯಲ್ಲಿ ಇರಬೇಕು. ಇಲ್ಲಿ ನಾವು ಆರ್ಡರ್ ಎಲ್ಲ ಸಂಸ್ಕೃತದಲ್ಲಿ ಕೊಡ್ತೇವೆ. ಏಕಂ ಉಸಿರು ತಗೊಳ್ತಾ ಹಿಂದೆ ಹೋಗುವಂಥದ್ದು. ಹಿಂದೆ ಹೋಗುವಾಗ ನೀವು ಇಲ್ಲಿಂದ ಬಗ್ಗಬಾರ್ದು, ನೀವು ಬೆನ್ನು ನೋವು ಬರ್ತದೆ. ಇದನ್ನು ಸ್ಟ್ರೆಚ್ ಮಾಡಿ ಹಿಂದೆ ಬಗ್ಗಬೇಕು. ದ್ವಿ ಎದುರು ಬಗ್ಗುವಂಥದ್ದು, ಫ್ರೀಯಾಗಿ ಎಷ್ಟಾಗ್ತದೆ ಅಷ್ಟು ಬಗ್ಗಬೇಕು. ಎದುರು ಬರುವಾಗ ಬಲ ಪ್ರಯೋಗ ಮಾಡಲೇಬಾರ್ದು, ಬಹಳ ಅಪಾಯಕಾರಿ. ತಲೆ ನಿಮಗೆ ಕೈ ಮುಟ್ಟಿದರೆ ಮಾತ್ರ ನೆಲಕ್ಕೆ ತಾಗಿಸಿಲ್ಲ, ಅದು ದೊಡ್ಡ ಸಂಗತಿ, ಅದು ಬರ್ತದೆ. ಮತ್ತೆ ತಲೆ ಫ್ರೀಯಾಗಿ ಎಲ್ಲ ಫ್ರೀ ಇರಬೇಕು. ಇಲ್ಲಿ ತ್ರೇಣಿ ಬಲಗಾಲು ಹೋಗುವಷ್ಟು ಹಿಂದೆ ಹೋಗಬೇಕು. ಬಲ ನೀ ಕ್ಯಾಪ್ ತಾಗಬೇಕು. ಕೈಗಳೆರಡೂ ಪಾದ ಆಚೀಚೆ ಬದಿಯಲ್ಲಿ ಇರಬೇಕು, ಮುಂದೆ ನೋಡಬೇಕು. ಚತ್ವಾರಿ ಎಡಗಾಲು ಹಿಂದೆ ಸ್ಟ್ರೈಟ್ ಇರಬೇಕು. ಇಲ್ಲಿ ನೀವು ಹೀಗೆ ಮೇಲೆ ಕೆಳಗಿರಬಾರ್ದು, ಸ್ಟ್ರೈಟ್ ಲೈನಲ್ಲಿ ಇರಬೇಕು. ಪಂಚ ಇದು ನಮ್ಮದಲ್ಲಿ ಹೊಸತ್ತು. ಮೊಣಕಾಲು ಕೆಳಗೆ, ಪೃಷ್ಠ ಹಿಂದೆ, ಹಣೆ ನೆಲದಲ್ಲಿ, ಮೊಣಕೈ ನೆಲದಲ್ಲಿ. ಇಲ್ಲಿ ಉಸಿರು ಸರಾಗ. ಶಟ ಸಾಷ್ಟಾಂಗ ಪ್ರಣಾಮ, ಹಣೆ ಮುಟ್ಟಬೇಕು, ಮೂಗು ಮುಟ್ಟಬಾರ್ದು, ಎದೆ ಮುಟ್ಟಬೇಕು, ಹೊಟ್ಟೆ ಮುಟ್ಟಬಾರ್ದು, ಮುಟ್ಟಬೇಕು, ಈ ಭಾಗ ಮುಟ್ಟಬೇಕು, ಬೆರಳುಗಳು ಮುಟ್ಟಬೇಕು, ಅಷ್ಟಾಂಗ ಮುಟ್ಟಬೇಕು. ಪ್ರಾರಂಭದಲ್ಲಿ ತೊಂದರೆ ಇಲ್ಲ. ಅಂದರೆ ಆಮೇಲೆ ಇಲ್ಲಿ ಉಸಿರು ಬಿಟ್ಟು ಉಸಿರಾಗಿ ಹಿಡ್ಕೊಳ್ಳೋದು, ಅಂದರೆ ಸೂರ್ಯನಿಗೆ ಶರಣಾಗತ್ತೆ ಅಂತ ಲೆಕ್ಕ. ಉಸಿರು ಕೂಡ ನಿನ್ನದೇ ಅಂತೇಳಿ. ಸಪ್ತ ಸ್ಟ್ರೆಚ್ ಮಾಡಿ ಮೇಲೆ ಎಳ್ಕೊಳ್ಳೋದು. ಪಾದಗಳು ಮೇಲೆ, ಕಾಲಿನ ಬೆರಳು ಮತ್ತು ಕೈ ಮಾತ್ರ ನೆಲದಲ್ಲಿ, ಅಷ್ಟ ಒಳಗೆಳ್ಕೊಳ್ಳೋದು. ಕಾಲಿನ ಬೆರಳುಗಳ ಬದಿಗೆ ನೋಡೋದು. ಪಾದ ನೆಲಕ್ಕೆ ಮುಟ್ಲಿಲ್ಲ ಅಂತೇಳಿ ನೀವು ಕಾಲನ್ನು ಎದುರು ತರುವಾಗಿಲ್ಲ, ಅದು ಎಲ್ಲಿದ್ದು ಅಲ್ಲೇ ಇರಬೇಕು. ಅದು ನಾವು ಇನ್ನು ಪುನರಾವರ್ತನೆ 5ನೇ ಸ್ಥಿತಿ. ಇದು ಶಶಾಂಕಾಸನ. ಇದರಲ್ಲಿ ಮಲ್ಲಾಡಿಯಲ್ಲಿ ಅವರದ್ದಾರೆ, ಮೆಥಡಲ್ಲಿ ಪ್ರತಿಯೊಂದಕ್ಕೊಂದು ಆಸನದ ಹೆಸರು ಹೇಳ್ತೇವೆ. ಇಲ್ಲಿ ನಾವು ಅದನ್ನು ಹೇಳುವುದಿಲ್ಲ. ದಶ ಯಾವ ಕಾಲು ಹಿಂದೆ ಇಟ್ಟಿದ್ರು ಅದೇ ಕಾಲು ಮುಂದೆ ಬರಬೇಕು, ಬಲಗಾಲು. ಬಲ ಅಂಗೈ ಹತ್ರ. ಹಾಗೆ ಅಂಗೈ ಹತ್ರ ಬರಲಿಲ್ಲ ಅಂತ ನೀವು ಕೈ ಹಿಂದೆ ಕೊಂಡು ಹೋಗಿಲ್ಲ, ಕೈ ಇದ್ದಲ್ಲೇ ಇರಬೇಕು. 2ನೇ ಪೊಸಿಷನ್ ಎಲ್ಲಿತ್ತು ಅಲ್ಲೇ ಇರಬೇಕು. ಏಕಾದಶ ನೀ ಸ್ಟ್ರೈಟ್, ಇಷ್ಟಾಗ್ತಾ ಅಷ್ಟು ಬಲ ಪ್ರಯೋಗ ಮಾಡಬೇಡಿ, ಸ್ಲಿಪ್ ಡಿಸ್ಕಲ್ ಆಗ್ಬೋದು. ದ್ವಾದಶ ಸರಿ, ಒಟ್ಟಿಗೆ ಮಾಡೋ, ಎದ್ದು ನಿಂತುಕೊಳ್ಳಿ. ನಿಮಗೆ ಎಷ್ಟಾಗ್ತಾ ಅಷ್ಟು ಮಾಡಿ, ಬಲ ಪ್ರಯೋಗ ಮಾಡಬೇಡಿ. ಈಗ ಬಂದ ಶಾಲೆಯವರು ಯಾರು? ಹಾಂ, 2ನೇ ಬಸ್ ಬಂತ, ಸರಿ. ಈಗ ಸೂರ್ಯ ನಮಸ್ಕಾರ ಮಂತ್ರ ಇದೆ ಪ್ರಾಣಾಯಾಮ ಸ್ಥಿತಿಯಲ್ಲಿ. ಉದಯಿಸುವ ಸೂರ್ಯನ ಮನಸ್ಸಿಗೆ ತಂದುಕೊಳ್ಳಿ. ಸೂರ್ಯ ಭಗವಾನ್ ನಮಗೆ ಬಲ, ಆರೋಗ್ಯ, ಆಯುಷ್ಯವನ್ನು ಕೊಡಲಿ ಅಂತ ಪ್ರಾರ್ಥಿಸುವ. ನಾನು ಹೇಳಿದ ನಂತರ ಹೇಳಿ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ ಅಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಇನ್ನು ಬೀಜ ಮಂತ್ರ, ಅದನ್ನು ಗಟ್ಟಿಯಾಗಿ ಹೇಳಬೇಕು. ಓಂ ಹ್ರಾಂ ಮಿತ್ರಾಯ ನಮಃ. ಏಕಂ ಅವರೊಟ್ಟಿಗೆ ಮಾಡಿ. ದ್ವಿ ತ್ರೇಣಿ ಬಲಗಾಲು ಹಿಂದೆ, ಬಲಗಾಲು ಹಿಂದೆ. ಚತ್ವಾರಿ ಎಡಗಾಲು ಹಿಂದೆ, ಅದು ಸ್ಟ್ರೈಟ್ನಲ್ಲಿ ಇಟ್ಟುಕೊಳ್ಳಿ. ಪಂಚ ಮೊಣಕಾಲು ಕೆಳಗೆ, ಪೃಷ್ಠ ಹಿಂದೆ, ಹಣೆ ನೆಲದಲ್ಲಿ, ಮೊಣಕೈ ನೆಲದಲ್ಲಿ. ಪೃಷ್ಠ ಹಿಂದೆ ಹೋಗಬೇಕು, ಕೂಡಿದಷ್ಟು ಮಾಡಿ. ಶಟ ಸಾಷ್ಟಾಂಗ ಪ್ರಣಾಮ, ಹಣೆ ಮುಟ್ಟಿಸಿ, ಮೂಗು ಮುಟ್ಟಬಾರ್ದು, ಎದೆ ಮುಟ್ಟಬೇಕು, ಮೊಣಕಾಲು ತಾಗಬೇಕು. ಕೈಗಳು ಎಲ್ಬೋಸ್ ಕ್ಲೋಸ್ ಟು ಯುವರ್ ಬಾಡಿ.
ಸಪ್ತ ಶರೀರ ಮುಂದೆ ದುಡಿ ಮೇಲೆ ಸರ್ಪದಾಗೆ ಮೇಲೆ ಬರಬೇಕು, ಹಿಂದೆ ಅಷ್ಟ ಒಳಗಳ್ಕೊಳ್ಬೇಕು. ಕಾಲಿನ ಬೆರಳುಗಳ ಬದಿಗೆ ನೋಡಿ. ನವ ಮೊಣಕಾಲು ಕೆಳಗೆ ಪೃಷ್ಠ ಹಿಂದೆ, 5ನೇ ಸ್ಥಿತಿಯೇ. ದಶ ಬಲಗಾಲು ಮುಂದೆ, ಬಲ ಅಂಗೆ ಹತ್ರ ಬರಲಿ, ಎಡ ಮೊಣಕಾಲು ನೆಲದಲ್ಲಿ. ಏಕಾದಶ ಮತ್ತೊಂದು ಕಾಲು ಮುಂದೆ, ಪಾದ ಹಸ್ತಾಸನ ಥರ. ದ್ವಾದಶ ವಿಶ್ರಾಂತಿ, ಸ್ವಲ್ಪ ರಿಲ್ಯಾಕ್ಸ್ ಮಾಡಿ. ಎರಡನೇ ಸೂರ್ಯ ನಮಸ್ಕಾರ. ಸ್ಥಿತಿ ಓಂ ಹ್ರೀಂ ರವಯೇ ನಮಃ. ಏಕಂ ಹೇಳ್ಬೇಡಿ. ದ್ವಿ ತ್ರೀಣಿ, ಎಡಗಾಲು ಹಿಂದೆ. ಈಗ ಎಡಗಾಲು. ಚತ್ವಾರಿ, ಬಲಗಾಲು ಹಿಂದೆ, ಶರೀರ ನೇರ. ಪಂಚ, ಮೊಣಕಾಲು ಕೆಳಗೆ, ಪೃಷ್ಠ ಹಿಂದೆ, ಮೊಣಕೈ ನೆಲದಲ್ಲಿ, ಹಣೆ ನೆಲದಲ್ಲಿ. ಶಟ ಸಾಷ್ಟಾಂಗ ಪ್ರಣಾಮ, ಉಸಿರು ಬಿಟ್ಟು ಉಸಿರು ಹಿಡ್ಕೊಳ್ಳುವಂಥದ್ದು. ಹಣೆ ತಾಗಿಸಬೇಕು, ಎದೆ ತಾಗಿಸಬೇಕು, ಹೊಟ್ಟೆ ತಾಗಬಾರ್ದು, ಮೊಣಕಾಲು ತಾಗಬೇಕು. ಸಪ್ತ ಶರೀರ ಮುಂದೆ ದುಡಿ ಸ್ಟ್ರೆಚ್ ಮಾಡಿ ಹಿಂದೆ, ಭುಜಂಗಾಸನ ಥರ. ಭುಜಂಗಾಸನವೇ. ಅಷ್ಟ ಒಳಗೆ. ನವ ಎಡಗಾಲು ಮುಂದೆ, ಎಡ ಪಾದ ಹತ್ರ ಬರಲಿ. ಸಾರಿ ನವ ಹೀಗೆ ಬರಬೇಕು, ಸಾರಿ ಶಶಾಂಕಾಸನ ಬರಬೇಕು, ಸಾರಿ. ದಶ ಎಡಗಾಲು ಮುಂದೆ. ಏಕಾದಶ ಪಾದ ಹಸ್ತಾಸನ ಥರ. ದ್ವಾದಶ ರಿಲ್ಯಾಕ್ಸ್, ಪುನಃ ವಿಶ್ರಾಂತಿ ಕೊಳ್ಳಿ. ಎಲ್ಲ ಹಗುರಬೇಡಿ. ಎಲ್ಲ ಹಗುರಬೇಡಿ. ಯಾರ್ಯಾರು ಕಷ್ಟ ಆಗೋದಾರೆ ಅಲ್ಲಿ ರಿಲ್ಯಾಕ್ಸ್ ಮಾಡ್ಬೋದು. ಏನು ನೀನು ಮಾಡಬೇಕು ಅಂತ ಏನು ಕಡ್ಡಾಯ ಇಲ್ಲ. ಇದೇನು ಮಿಲಿಟರಿ ಟ್ರೈನಿಂಗ್ ಅಲ್ಲ ಇದು. ರಿಲ್ಯಾಕ್ಸ್. ಸ್ಥಿತಿ ಮೂರನೇ ಸೂರ್ಯ ನಮಸ್ಕಾರ. ಸ್ಥಿತಿ ಅಂದರೆ ಪ್ರಾಣಾಯಾಮ ಬರಬೇಕು ಪಾದಗಳ ಹತ್ರ. ಓಂ ಹ್ರೂಂ ಸೂರ್ಯಾಯ ನಮಃ. ಏಕಂ ದ್ವಿ ತ್ರೀಣಿ, ಬಲಗಾಲು ಹಿಂದೆ. ಈಗ ಚತ್ವಾರಿ, ಪಂಚ, ಷಟ ಸಾಷ್ಟಾಂಗ ಪ್ರಣಾಮ. ಸಪ್ತ ಮೇಲೆ ಎಳ್ಕೊಂಡು ಭುಜಂಗಾಸನ ಥರ ಬನ್ನಿ. ಅಷ್ಟ ಉಸಿರು ಬಿಡುತ್ತಾ ಕಾಲಿನ ಬೆರಳುಗಳ ಬದಿಗೆ ನೋಡಿ. ಅಣ್ಣ ಇಲ್ಲಿ ನೋಡಿ, ಅವರನ್ನು ನೋಡಬೇಡಿ, ಇಲ್ಲಿ ನೋಡಿ. ಸ್ಟೇಜಲ್ಲಿ ಇವರು ಮಾಡೋದು ನಿಮಗೆ ಬೇಕಾಗಿ. ನವ ಮೊಣಕಾಲು ಕೆಳಗೆ, ಪೃಷ್ಠ ಹಿಂದೆ, ಶಶಾಂಕಾಸನ ಥರ. ದಶ ಬಲಗಾಲು ಬಲಾಂಗ ಎತ್ತರ ಬರಲಿ. ಏಕಾದಶ ಎಡಗಾಲು ಮುಂದೆ, ಪಾದ ಹಸ್ತಾಸನ ಥರ. ದ್ವಾದಶ ಮೇಲೆ ಬನ್ನಿ. ಪುನಃ ವಿಶ್ರಾಂತಿ ಕೊಡಿ ಸ್ವಲ್ಪ. ಎಲ್ಲ ಹಗುರಬೇಡಿ. ನಿಮ್ಮ ಉಸಿರನ್ನು ಗಮನಿಸಿ. ಇಡೀ ಶರೀರ ಏನೋ ಒಂದು ಸ್ವಲ್ಪ ಲೂಸ್ ಆದಾಗ ಅದನ್ನು ಗಮನಿಸಿ. ಇನ್ನು ಕೊನೆಯ ಸೂರ್ಯ ನಮಸ್ಕಾರ. ಸ್ಥಿತಿ ಓಂ ಹ್ರೈಂ ಭಾನವೇ ನಮಃ.
ತ್ರೀಣಿ ಎಡಗಾಲೀಗ, ಎಡಗಾಲು ಹಿಂದೆ ಹೋಗುವಷ್ಟು ಹಿಂದೆ ಹೋಗ್ಬೇಕು, ಎಡಗಾಲು ಮೊಣಕಾಲು ತಾಗಬೇಕು, ಮುಂದೆ ನೋಡಬೇಕು ನೀವು. ಚತ್ವಾರಿ ಬಲಗಾಲು ಹಿಂದೆ ಸರನೇರ. ಪಂಚ ಮೊಣಕಾಲು ಕೆಳಗೆ ಪೃಷ್ಠ ಹಿಂದೆ. ಷಟ ಸಾಷ್ಟಾಂಗ ಪ್ರಣಾಮ. ಹಣೆ ಮುಟ್ಟಬೇಕು, ಮೂಗು ಮುಟ್ಟಬಾರ್ದು, ಎದೆ ಮುಟ್ಟಬೇಕು, ಹೊಟ್ಟೆ ಮುಟ್ಟಬಾರ್ದು, ಮೊಣಕಾಲು ತಾಗಬೇಕು, ಅಷ್ಟ ಅಂಗಗಳು ಮುಟ್ಟಬೇಕು. ಸಪ್ತ ಶರೀರದ ಮುಂದೆ ದುಡಿ ಮೇಲೆ ಸ್ಟ್ರೆಚ್, ಹೀಗೆ ಬರಬೇಕದು. ಅಷ್ಟ ಒಳಗಿಳ್ಕೊಳ್ಳಿ, ನೋಡಿಕೊಳ್ಳಿ, ಕಾಲಿನ ಬೆರಳುಗಳ ಬದಿಗೆ ನೋಡಿಕೊಳ್ಳಿ, ಪಾದಗಳ ಹತ್ರ. ನವ ಮೊಣಕಾಲು ಕೆಳಗೆ ಪೃಷ್ಠ ಹಿಂದೆ. ದಶ ಎಡಗಾಲು ಮುಂದೆ. ಏಕಾದಶ ಬಲಗಾಲು ಮುಂದೆ ನೇರ ಬನ್ನಿ, ತಲೆ ಬಗ್ಗಿಸಿ. ದ್ವಾದಶ ವಿಶ್ರಾಂತಿ, ಅಲ್ಲಿ ವಿಶ್ರಾಂತಿ ಕೊಳ್ಳಿ. ಎಲ್ಲ ಹಗುರ ಬಿಡಿ, ಕಣ್ಣು ಮುಚ್ಚಿ. ನಿಮ್ಮ ಉಸಿರಾಟವನ್ನು ಗಮನಿಸಿ, ನಗು ಮುಖದಿಂದ. ಕಾಲಿನ ಬೆರಳಿಂದ ತಲೆ ತನಕ ಎಲ್ಲ ಭಾಗಗಳನ್ನು ಸಡಿಲಗೊಳಿಸಿ. ಪ್ರಾರಂಭದ ಹಂತದಿಂದ ಅಂಗುಲಿ ಶಕ್ತಿ ವಿಕಾಸದಿಂದ ಇಲ್ಲಿ ತನಕ ಏನೋ ಒಂದು ಬದಲಾವಣೆ, ಅದನ್ನು ಗಮನಿಸಿ. ಮನಸ್ಸು ಸಂಪೂರ್ಣ ನಾವು ಮಾಡುವ ಕ್ರಿಯೆಯ ಮೇಲೆ ಇರಲಿ. ಉಸಿರು ಸರಾಗವಾಗಿ ಹರಿಯುವುದನ್ನು ಗಮನಿಸಿ. ಎಲ್ಲವನ್ನು ಹಗುರ ಬಿಡಿ, ಸಡಿಲ ಬಿಡಿ. ರಿಲ್ಯಾಕ್ಸ್, ಕಂಪ್ಲೀಟ್ಲಿ ರಿಲ್ಯಾಕ್ಸ್, ಟೋಟಲಿ ರಿಲ್ಯಾಕ್ಸ್. ವಿಶ್ರಾಂತಿ, ವಿಶ್ರಾಂತಿ, ವಿಶ್ರಾಂತಿ. ಕಣ್ಣು ಮುಚ್ಚಿರಲಿ, ಎಲ್ಲ ಭಾಗವನ್ನು ಸಡಿಲಗೊಳಿಸಿ. ಇನ್ನು ಯೋಗಾಸನಕ್ಕೆ ಬರುವ. ನಿತ್ತು ಮಾಡುವ ಆಸನಗಳು ಎಲ್ಲ ಸರಳವಾದಂಥದ್ದು. ಗಿರೀಶರು ಮಾಡ್ತಾರೆ, ಅವರೊಟ್ಟಿಗೆ ಮಾಡಿ. ಮೊದಲು ಅರ್ಧ ಕಟಿ ಚಕ್ರಾಸನ. ಕೈಗಳು ಈ ರೀತಿ ಸ್ಥಿತಿಯನ್ನು ನೇರ ಇರಬೇಕು, ಪಾದಗಳು ಜೋಡಿರಬೇಕು, ಕೈ ಬದಿಯಲ್ಲಿ. ಅರ್ಧ ಕಟಿ, ಅರ್ಧ ಸೊಂಟ ಬಗ್ಗಿಸೋದು ಮಾತ್ರ. ಅವರೊಟ್ಟಿಗೆ ಮಾಡಿ. ಏಕಂ, ಬಲಗೈ ಮೇಲೆ, ಅವರೊಟ್ಟಿಗೆ ಮಾಡಿ. ಅದೇ ಸ್ಪೀಡಲ್ಲಿ ಮಾಡಿ, ಅದೇ ಸ್ಪೀಡಲ್ಲಿ. ಬಲಗೈ ಮೇಲೆ, ಇನ್ನು ಬಲಗೈನ ತಿರುಗಿಸಿ. ಟ್ವಿಸ್ಟ್ ಯುವರ್ ರಿಸ್ಟ್. ಇನ್ನು ಸ್ಟ್ರೆಚ್ ಮಾಡಿ, ಸ್ಟ್ರೆಚ್ ಮಾಡಬೇಕು, ಅದನ್ನು ಎಳ್ಕೊಳ್ಬೇಕು. ಹಾಂ, ಇನ್ನು ಎಡ ಬದಿಗೆ ಬಗ್ಗಿ ಸ್ವಲ್ಪ, ಸ್ವಲ್ಪ. ಮೊಣಕೈ ಬಗ್ಲಿಕ್ಕಿಲ್ಲ, ಮೊಣಕೈ ಸ್ಟ್ರೈಟ್, ಮೊಣಕೈ ಸ್ಟ್ರೈಟ್. ಸರಾಗವಾಗಿ ಉಸಿರಾಡಿ. ಜಾಸ್ತಿ ಬಗ್ಗೆ ಸ್ವಲ್ಪ ಅಲ್ಲಿ ಹಿಂದೆ ಬಂದು ಎಲ್ಲಿ ನಿಮಗೆ ರಿಲ್ಯಾಕ್ಸ್ ಆಗಿ ನಿಲ್ಲಿ ಆಗ್ತಾ ಅಲ್ಲಿ ನಿಲ್ಲಿ. ಇದು ಅರ್ಧ ಕಟಿ ಚಕ್ರಾಸನ. ಅರ್ಧ ಸೊಂಟವನ್ನು ಬಗ್ಗಿಸೋದು ಅಷ್ಟೇ. ಇದು ಲಿವರ್ ಎಲ್ಲ ಕೆಲಸ ಮಾಡಲಿಕ್ಕೆ ಭಾಳ ಒಳ್ಳೆಯದು. ಇನ್ನು ತ್ರೇಣಿ, ಪುನಃ ನೇರಕ್ಕೆ ಬರೋದು, ಪುನಃ ಸ್ಟ್ರೆಚ್ ಮಾಡೋದು. ಚತ್ವಾರಿ, ನಿಧಾನವಾಗಿ ಉಸಿರು ಬಿಡ್ತಾ ಕೈಯನ್ನು ಬಿಡೋದು. ಇನ್ನು ಟ್ವಿಸ್ಟ್ ಯುವರ್ ರಿಸ್ಟ್, ಅದನ್ನು ಕೆಳಗೆ ಮಾಡಿ. ಗಮನಿಸಿ, ಬಲಭಾಗವನ್ನು ಗಮನಿಸಿ. ಈಗ ಬಲಭಾಗ ಸ್ಟಿಮ್ಯುಲೇಟ್ ಮಾಡಿ ಆಯಿತು. ಇನ್ನು ಎಡಭಾಗ ಸ್ಥಿತಿ. ಅವ್ರು ಮಾಡಲಿಲ್ಲ, ಕೈ ಕೆಳಗೆ ಹಾಕಿ. ಸ್ಥಿತಿ. ಏಕಂ, ಎಡಗೈ. ಅವರೊಟ್ಟಿಗೆ ಅದೇ ಸ್ಪೀಡಲ್ಲಿ ಮಾಡಿ. ಹಾಂ, ಟ್ವಿಸ್ಟ್ ಯುವರ್ ರಿಸ್ಟ್, ಮೇಲೆ ಅಂದ್ಕೊಳ್ಳಿ. ಸ್ಟ್ರೆಚ್, ಎಷ್ಟಾಗ್ತೋ ಅಷ್ಟು ಸ್ಟ್ರೆಚ್ ಮಾಡಬೇಕು. ಇನ್ನು ಬಲ ಬದಿಗೆ ಸ್ವಲ್ಪ ಬಗ್ಗೆ. ಸ್ವಲ್ಪ, ಅರ್ಧ ಕಟಿ. ಉಸಿರು ಸರಾಗ, ಎಲ್ಲಿಯೂ ಟೈಟ್ ಹಿಡಿಬಾರ್ದು ನೀವು. ಕೊನೆ ಹಂತದಲ್ಲಿ ರಿಲ್ಯಾಕ್ಸ್ ಇರಬೇಕು. ಸ್ಥಿರ ಸುಖಂ ಆಸನಂ ಅಂತೇಳಿ ಹೇಳೋದು ಪತಂಜಲಿ. ಸ್ಥಿರವಾಗಿ ಸುಖವಾಗಿರಬೇಕಲ್ಲಿ. ತ್ರೇಣಿ, ಪುನಃ ಮೇಲೆ ಬರೋದು, ಪುನಃ ಸ್ಟ್ರೆಚ್ ಮಾಡೋದು. ಕೈ ಬಿಡ್ಲಿಕ್ಕೆ ಆಗಲಿಲ್ಲ, ಈಗ ನೀವು ಇಲ್ಲಿ ನೋಡಬೇಕು. ಚತ್ವಾರಿ, ಸರಿ. ವಿಶ್ರಾಂತಿ, ರಿಲ್ಯಾಕ್ಸ್. ಗಮನಿಸಿ,
ನಿಮ್ಮ ಎರಡೂ ಸೊಂಟದ ಭಾಗದಲ್ಲಿ ಏನೋ ಒಂದು ಬದಲಾವಣೆ. ಯು ಫೀಲ್ ದ ನರ್ವ್ ಇಂಪಲ್ಸಸ್ ಅಂತದೊಂದು ಗೊತ್ತಾಗ್ತದೆ ನಿಮಗದು. ಇನ್ನು ತ್ರಿಕೋನಾಸನ, ಟ್ರಿಯಾಂಗಲ್ ಪಾಸ್ಚರ್ ನೋಡ್ಕೊಳ್ಳಿ. ಒಟ್ಟಿಗೆ ಮಾಡುವ ಗ್ರೀಸರೊಟ್ಟಿಗೆ. ಸ್ಥಿತಿ, ಬಟ್ಟೆ ಎಡಭಾಗಕ್ಕೆ ಬನ್ನಿ, ಬಟ್ಟೆ ಎಡಭಾಗಕ್ಕೆ ಬನ್ನಿ. ಸ್ಥಿತಿ ತ್ರಿಕೋನಾಸನ. ಏಕಂ, ಬಲಗಾಲು ದೂರ, ಕೈ ಮೇಲೆ ಬರಬೇಕು. ಇಲ್ಲಿ ನೀವು ಉದ್ದ ಇದ್ದವರು ಕಾಲು ದೂರ ಇಟ್ಕೊಳ್ಬೇಕು, ಇಲ್ಲದ್ರೆ ನಿಮಗೆ ಬಗ್ಲಿಕ್ಕೆ ಕಷ್ಟ ಆಗ್ತದೆ. ದ್ವಿ, ಬಲ ಬದಿಗೆ ಬಗ್ಗಿ. ಅಲ್ಲ ತ್ರಿಕೋನಾಸನ, ಪರಿವೃತ್ತ ಅಲ್ಲ, ತ್ರಿಕೋನವೇ, ಬಲ ಬದಿಗೆ ಬಗ್ಗಿ. ಅದು ಮಾಡಿದ್ರೆ ಪರಿವೃತ್ತ ಆಗ್ತದೆ. ಕೈ ಕಣ್ಣು ಅಂಗ ಏನು ನೋಡ್ಬೇಕು, ಎಡ ಅಂಗ ಏನು, ಕಣ್ಣು ಎಡ ಅಂಗ ಏನು ನೋಡ್ಬೇಕು. ಮೊಣಕಾಲು ಬಗ್ಗಬಾರದು, ಮೊಣಕಾಲು ಸ್ಟ್ರೈಟ್ ಇಟ್ಕೊಳ್ಳಿ. ತ್ರೇಣಿ, ಉಸಿರು ತೆಕ್ಕೊಳ್ತಾ ಮೇಲೆ ಬನ್ನಿ. ಚತ್ವಾರಿ, ಕೈ ಕಾಲು ಸೇರಿಸಿ ವಿಶ್ರಾಂತಿ. ಇನ್ನು ಬಲ ಬದಿಗೆ ಬನ್ನಿ, ಎಡ ಬದಿಗೆ ಹೋಗ್ಲಿಕ್ಕೆ. ಸ್ಥಿತಿ ತ್ರಿಕೋನಾಸನ. ಏಕಂ, ಕೈ ದೂರ ಕಾಲು ದೂರ. ದ್ವಿ, ಎಡ ಬದಿಗೆ ಬಗ್ಗಿ, ಎಡ ಬದಿಗೆ. ಕಣ್ಣು ಬಲ ಅಂಗ ನೋಡಬೇಕು. ಕಣ್ಣು ಕನ್ನಡಿ ನೋಡಿದಾಗ ಬಲ ಅಂಗ ನೋಡಬೇಕು. ಉಸಿರು ಸರಾಗ. ನಿಮ್ಮ ಬೆನ್ನು ಮೊಣಕಾಲನ್ನೆಲ್ಲ ಗಮನಿಸಿ. ಫೀಲ್ ದಿ ಪ್ರೆಷರ್ ಪಾಯಿಂಟ್ಸ್. ಇನ್ನು ನಿಧಾನವಾಗಿ ಮೇಲಕ್ಕೆ ಉಸಿರು ತೆಕ್ಕೊಳ್ತಾ ತ್ರೇಣಿ ಚತ್ವಾರಿ, ಕೈ ಕಾಲು ಸೇರಿಸುವುದು ಅಷ್ಟೇ. ಇನ್ನು ಅಲ್ಲೇ ಕೂತ್ಕೊಳ್ಳಿ, ಕಾಲು ಸ್ಟ್ರೆಚ್ ಮಾಡಿ ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ. ಇನ್ನು ಸಿಟ್ಟಿಂಗ್ ಪಾಸ್ಚರ್ಸ್, ಕೆಲವು ಕುಳಿತು ಮಾಡುವ ಆಸನಗಳು ಎಲ್ಲ ಸರಳವಾದಂಥದ್ದೇ. ನಮ್ಮಲ್ಲಿ ಯಾವುದು ಕಠಿಣವಾದ ಯಾವುದೂ ಇಲ್ಲ. ಸರಿ, ಕಾಲುಗಳ ಹತ್ತಿರ ಸೇರಿಸಿ, ಸ್ಟ್ರೆಚ್ ಮಾಡಿರಬೇಕು, ಕಾಲುಗಳು ಸ್ಟ್ರೆಚ್ ಮಾಡಿರಬೇಕು. ಕೈಗಳೆರಡು ಇಲ್ಲಿ ಪೃಷ್ಠದ ಪಕ್ಕದಲ್ಲಿ, ಭುಜ ಸ್ವಲ್ಪ ಹಿಂದೆ. ಇದು ಸ್ಥಿತಿ ಅಂದಾಗ ಇಲ್ಲಿ ಈ ಥರ ಬರಬೇಕು ನೀವು. ವಜ್ರಾಸನ, ಮೊದಲು ಬಲಗಾಲನ್ನು ಮಡಚಿ ಬಲ ಪೃಷ್ಠದ ಹೊರಭಾಗದಲ್ಲಿಡಬೇಕು. ಹಿಮ್ಮಡಿ ಹೊರಭಾಗದಲ್ಲಿಡಬೇಕು, ಮುಮ್ಮಡಿ ಒಳಭಾಗದಲ್ಲಿ. ದ್ವಿ, ಎಡಗಾಲೀಗ ಇಲ್ಲಿ ಹೆಬ್ಬೆರಳು ಒಂದಕ್ಕೊಂದು ಈ ರೀತಿ ಟಚ್ ಮಾಡ್ಬೋದು ನೀವು, ಈ ರೀತಿ. ನೇರ ಕೂತ್ಕೊಳ್ಳಿ. ವಜ್ರಾಸನ, ಕಣ್ಣು ಮುಚ್ಚಿ. ಇದು ಧ್ಯಾನಕ್ಕಿರುವ ಆಸನ. ವಜ್ರಾಸನ, ಪದ್ಮಾಸನ, ಸಿದ್ಧಾಸನ, ದಿಸ್ ಆರ್ ಆಲ್ ಮೆಡಿಟೇಟಿವ್ ಪಾಸ್ಚರ್ಸ್, ಧ್ಯಾನಕ್ಕಿರುವಂಥದ್ದು. ಉಸಿರು ಸರಾಗ. ಇದು ವೆರಿಕೋಸ್ ವೆನ್ಸ್ ಇದ್ದವರಿಗೆ ಅದರ ನೋವು ಕಡಿಮೆ ಆಗಲಿಕ್ಕೆ ಬಹಳ ಒಳ್ಳೆಯದು. ತುಂಬ ಕಾಲು ನೋವಿದ್ದವರು ಇದನ್ನು ಪ್ರಾರಂಭದಲ್ಲಿ ಮಾಡಬಾರ್ದು. ಮಂಡಿ ನೋವಿದ್ದವರು, ಉಳಿದವರು ಸಾಧಾರಣ ಯಾರು ಮಾಡ್ಬೋದು. ವಜ್ರಾಸನ. ಧ್ಯಾನಾಸನಕ್ಕೆ ಟೈಮ್ ಲಿಮಿಟ್ ಇಲ್ಲ. ನಿಮಗೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಆದರೆ ಎಷ್ಟೊತ್ತು ಕೂತ್ಕೊಳ್ಬೋದು. ಧ್ಯಾನಾಸನದಲ್ಲಿ 3 ಗಂಟೆ ನೀವು ಕೂತ್ರಿ ಅಂತಾದರೆ ನಿಮಗೆ ಅದು ಸಿದ್ಧಿ ಆಯಿತು ಅಂತ ಲೆಕ್ಕ. ಅದು ನಿಜವಾಗಿ ವಜ್ರಾಸನ ಹೇಳುವಂಥದ್ದಲ್ಲ, ಸಿದ್ಧಾಸನ ಹೇಳುವಂಥದ್ದು. ತ್ರೇಣಿ, ಬಲಗಾಲು ಬಿಡಿ. ಚತ್ವಾರಿ, ಎಡಗಾಲು ಬಿಡಿ. ರಿಲ್ಯಾಕ್ಸ್, ವಿಶ್ರಾಂತಿ. ಇನ್ನು ಶಶಾಂಕಾಸನ. ಇಲ್ಲಿ ಮೊದಲು ವಜ್ರಾಸನವೇ. ಸ್ಥಿತಿ ಶಶಾಂಕ ಅಂದರೆ ಮೂನ್ ಪಾಸ್ಚರ್. ಮೂನ್ ಅಂದರೆ ಕ್ರೆಸೆಂಟ್, ಅರ್ಧ ಚಂದ್ರನ ನೋಡಿ ಡೆವಲಪ್ ಮಾಡಿದ್ದಾರೆ. ಸರಿ, ಏಕಂ, ಬಲಗಾಲು. ದ್ವಿ, ಎಡಗಾಲು. ಇನ್ನು ಕೈ ಹಿಂದೆ ಕಟ್ಟಿ ಬಲ ರಿಸ್ಟನ್ನು ಎಡಗೈಯಿಂದ ಹಿಡ್ಕೊಳ್ಳಿ. ಇನ್ನು ಸ್ಟ್ರೆಚ್ ಮಾಡಿ ಉಸಿರು ಬಿಡುತ್ತಾ ಒಂದು ಮಕಾರ ಹೇಳ್ತಾ ಎದುರು ಬಗ್ಗುವ.
ಎದುರು ಬಗ್ಗಿ, ಹಣೆ ನೆಲದಲ್ಲಿರಲಿ, ಇನ್ನು ಹಣೆ ನೆಲದಲ್ಲಿರಲಿ. ಉಸಿರು ಸರಾಗ. ಈಗ ಇದು ಶಶಾಂಕಾಸನ, ಮೂನ್ ಪಾಸ್ಚರ್. ಅರ್ಧ ಚಂದ್ರನ ನೋಡಿ ಇದನ್ನು ಡೆವಲಪ್ ಮಾಡಿದ್ದಾರೆ. ಶಶಾಂಕ ಅಂದರೆ ಮೊಲವು ಅಂತಲೇ ಅರ್ಥ ಉಂಟು, ಮೊಲವನ್ನು ಡೆವಲಪ್ ಮಾಡಿದ್ದಲ್ಲ ಇದು. ಪಂಚ, ನಿಧಾನಾಗಿ ಉಸಿರು ತೆಕ್ಕೊಳ್ತಾ ಮೇಲೆ ಬನ್ನಿ, ಹೋದ ಸ್ಪೀಡಲ್ಲೇ ಹಿಂದೆ ಬರಬೇಕು. ಪಂಚ, ಷಟ, ಕೈಗಳನ್ನು ಬಿಡಿ. ಸಪ್ತ, ಎಡಗಾಲು ಬಿಡಿ. ಅಷ್ಟ, ಬಲಗಾಲು ಬಿಡಿ. ರಿಲ್ಯಾಕ್ಸ್. ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ, ಇಲ್ಲರೆಲ್ಲ ನೋವಾಗ್ತದೆ. ಮತ್ತೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ, ಕಾಲನ್ನೆಲ್ಲ ಸ್ಟ್ರೆಚ್ ಮಾಡಿ, ಫ್ರೀ ಬಿಡಿ ಅಷ್ಟೇ. ಒಂದು ಎದುರು ಬಗ್ಗೋ ಆಸನ ಮಾಡಿದರೆ ಮತ್ತೊಂದು ಹಿಂದೆ ಬಗ್ಗೋ ಆಸನ ಮಾಡಬೇಕು. ಅದು ವೈಜ್ಞಾನಿಕ ಕ್ರಮ. ಅದಕ್ಕೆ ನಾವು ಉಷ್ಟ್ರಾಸನ ಅಂತ ತೆಕ್ಕೊಂಡಿದ್ದಾರೆ. ಉಷ್ಟ್ರಾಸನ, ಕ್ಯಾಮಲ್ ಪಾಸ್ಚರ್ ಒಟ್ಟಿಗೆ ಮಾಡುವ. ಇಲ್ಲಿಯೂ ಮೊದಲು ವಜ್ರಾಸನ ಹಾಕಬೇಕಾಗ್ತದೆ. ಸ್ಥಿತಿ, ಉಷ್ಟ್ರಾಸನ. ಇಲ್ಲಿ ಅರ್ಧ ಉಷ್ಟ್ರಾಸನ ಮಾಡುವ. ಪೂರ್ಣ ಉಷ್ಟ್ರಾಸನ ಕೆಲವರಿಗೆ ಕಷ್ಟ ಆಗ್ಬೋದು, ಅದಕ್ಕೆ ಅರ್ಧ ಉಷ್ಟ್ರಾಸನ ಮಾಡುವ. ಏಕಂ, ಮೊದಲು ವಜ್ರಾಸನವೇ, ಬಲಗಾಲು. ದ್ವಿ, ಎಡಗಾಲು. ಇನ್ನು ಉಸಿರು ತೆಕ್ಕೊಳ್ತಾ ಮೊಣಕಾಲ ಮೇಲೆ ನಿಲ್ಲಬೇಕು ನೀವು. ಆಮೇಲೆ ಕೈ ಬೆರಳುಗಳು ಒಟ್ಟಿಗಿಟ್ಟು ಇಲ್ಲಿ ಹಿಂದೆ ಸಪೋರ್ಟ್ ಮಾಡಿ, ಹೀಗೆ ಒಟ್ಟಿಗೆ ಒಟ್ಟಿಗೆ, ಹೀಗಲ್ಲ, ಒಟ್ಟಿಗೆ. ಇನ್ನು ಸ್ವಲ್ಪ ಬಗ್ಗಿ, ಸ್ವಲ್ಪ ಬಗ್ಗಿ. ದೀರ್ಘ ಶ್ವಾಸೋಚ್ಛ್ವಾಸ ಮಾಡಿ, ದೀರ್ಘ ಶ್ವಾಸೋಚ್ಛ್ವಾಸ ಮಾಡಿ. ಯಾರಿಗಾರು ಕಷ್ಟ ಆಗೋದಾದ್ರೆ ಮಾಡಬೇಡಿ, ಅಲ್ಲೇ ಇರಿ. ಬೆನ್ನು ನೋವಿಗೆ ಬಹಳ ಒಳ್ಳೆಯದಿದು. ಪೂರ್ಣ ಉಷ್ಟ್ರಾಸನ ಅಂದರೆ ಪಾದ ಮುಟ್ಟಿದ್ರೆ ಆಯ್ತು ಅಷ್ಟೇ. ಪಂಚ, ಸ್ವಲ್ಪ ಮೇಲೆ ಬನ್ನಿ. ಷಟ, ವಜ್ರಾಸನ ಕೂತ್ಕೊಳ್ಳಿ. ಸಪ್ತ, ಎಡಗಾಲು ಬಿಡಿ. ಅಷ್ಟ, ಬಲಗಾಲು ಬಿಡಿ. ರಿಲ್ಯಾಕ್ಸ್. ಪುನಃ ವಿಶ್ರಾಂತಿ. ಇನ್ನು ಪದ್ಮಾಸನ ಒಂದು ಪ್ರಯತ್ನ ಮಾಡುವ. ಕೂಡಿದವರು ಮಾಡಿ, ಕೂಡಿದವರು ಪದ್ಮಾಸನ ಸ್ಥಿತಿ, ಲೋಟಸ್ ಪಾಸ್ಚರ್. ತಾವರೆಯನ್ನು ನೋಡಿ ಡೆವಲಪ್ ಮಾಡಿದ್ದಾರೆ ನಮ್ಮ ಹಿರಿಯರು. ಸ್ಥಿತಿ, ಕೈಗಳು ಇಟ್ಕೊಳ್ಳಿ. ಏಕಂ, ಬಲ ಪಾದ ಎಡ ತೊಡೆಯ ಮೇಲೆ. ಕಷ್ಟ ಆಗೋರು ತುಂಬ ದಿರುಟು, ಆಗದವರು ಸಿದ್ಧಾಸನ ಮಾಡಿ ಅಷ್ಟೇ, ಅಥವಾ ಸುಖಾಸನ. ದ್ವಿ, ಎಡಗಾಲು. ನೇರವಾಗಿ ಕೂತ್ಕೊಳ್ಳಿ. ಒಮ್ಮೆ ಎಮರ್ಜೆನ್ಸಿಯಲ್ಲಿ ನಮಗೆ ತುಂಬ ಧಾರವಾಡ ಜೈಲಲ್ಲಿ ಭಾಳಷ್ಟು ಜನ ಎಮರ್ಜೆನ್ಸಿಲಿ ಜೈಲಲ್ಲಿದ್ದರು. ಆಗೊಮ್ಮೆ ತುಂಬ ಗಲಾಟೆ ಕೇಳಿದಂತೆ. ಏನು ಅಂತ ನೋಡುವಾಗ ಒಬ್ಬ ಸ್ಥೂಲ ವ್ಯಕ್ತಿ ಪದ್ಮಾಸನ ಹಾಕಿದ್ದಾನೆ, ತೆಗಿಲಿಕ್ಕೆ ಬರುವುದಿಲ್ಲ ಅವನಿಗೆ. ಹಾಗೆ ನಿಮ್ಮಲ್ಲಿ ಯಾರಿಗೂ ಆಗ್ಲಿಕ್ಕಿಲ್ಲ ಬಹುಶಃ, ಇರಲಿ. ಶ್ರೇಣಿ, ಈಗ ಎಡಗಾಲು ಬಿಡಬೇಕು, ಬಲಗಾಲು ಬಿಡ್ಲಿಕ್ಕೆ ಆಗುದಿಲ್ಲ, ಅದು ಒಳಗಿರ್ತದೆ. ಚತ್ವಾರಿ, ಬಲಗಾಲು ಬಿಡಿ. ರಿಲ್ಯಾಕ್ಸ್. ವಿಶ್ರಾಂತಿ, ವಿಶ್ರಾಂತಿ. ಇನ್ನು ಅರ್ಧ ಮತ್ಸ್ಯೇಂದ್ರಾಸನ. ಇದು ಬಹಳ ಪ್ರಯೋಜನಕಾರಿಯಾದಂಥ ಆಸನ. ಇಲ್ಲಿ ಮಾತ್ರ ಮುನಿಯ ಹೆಸರು ಬರ್ತದೆ. ನಾಥ ಸಂಪ್ರದಾಯದ ಮತ್ಸ್ಯೇಂದ್ರನಾಥ ಡೆವಲಪ್ ಮಾಡಿದ್ದನ್ನು. ಇದು ಅರ್ಧ ಮತ್ಸ್ಯೇಂದ್ರಾಸನ. ಪೂರ್ಣ ಮತ್ಸ್ಯೇಂದ್ರಾಸನ ಬಹಳ ಕಠಿಣ. ಇದರಷ್ಟು ಪ್ರಯೋಜನಕಾರಿ ಆಸನ ಬೇರೆ ಇಲ್ಲ. ಹಲವಾರು ಡಯಾಬಿಟಿಸ್ಗಂತೂ ರಾಮಬಾಣ ಅಂತ ಲೆಕ್ಕ ಇದು. ಸ್ಥಿತಿ, ಒಟ್ಟಿಗೆ ಮಾಡುವ. ನಾನು ಹೇಳ್ತೇನೆ, ಗಮನಿಸಿ ಸರಿಯಾಗಿ, ನಿಧಾನವಾಗಿ ಹೇಳ್ತೇನೆ. ಅರ್ಧ ಮತ್ಸ್ಯೇಂದ್ರಾಸನ. ಏಕಂ, ಬಲಪಾದವನ್ನು ಎಡಪೃಷ್ಠದ ಹೊರಭಾಗದಲ್ಲಿಡಿ. ಬಲಪಾದವನ್ನು ಎಡಪೃಷ್ಠದ ಹೊರಭಾಗದಲ್ಲಿಡಿ. ಆಯ್ತಲ್ಲ. ದ್ವಿ, ಎಡಪಾದವನ್ನು ಬಲ ಮೊಣಕಾಲಿನ ಅಥವಾ ತೊಡೆಯ ಹೊರಭಾಗದಲ್ಲಿಡಿ. ನೇರ ಇಟ್ಕೊಳ್ಳಿ, ಅದರ ಹೊರಗೆ ಬರಬೇಕು. ಹಾಂ. ಇನ್ನು ಬಲಗೈಯನ್ನು ಸ್ಟ್ರೆಚ್ ಮಾಡಿ ಎಡ ಮೊಣಕಾಲಿನ ಹೊರಗಿಂದ ತೆಕ್ಕೊಳ್ಳಿ. ಹಾಂ. ಇಲ್ಲಿ ಆ್ಯಕ್ಚುಲಿ ಎಡ ಹೆಬ್ಬೆರಳಿನ ಬಲ ಹೆಬ್ಬೆರಳಿನ ಮುಟ್ಟಬೇಕು, ಅದು ಮುಟ್ಲಿಕ್ಕಿಲ್ಲ ಕೆಲವರಿಗೆ, ತೊಂದರೆ ಇಲ್ಲ. ಎಷ್ಟಾಗ್ತದೆ ಅಷ್ಟು ಮಾಡಿ. ಚತ್ವಾರಿ, ಎಡಗೈ ಹಿಂದೆ, ಎಡಭುಜದ ಹೊರಕ್ಕೆ ನೋಡಿ. ಎಡಗೈಯನ್ನು ಹೀಗೆ, ಎಡಗೈ ಸಾಧ್ಯ ಆದರೆ ಬಲ ತೊಡೆಯನ್ನು ಮುಟ್ಟಬೇಕು, ಇಲ್ಲಿ ಹೀಗೆ ತೊಡೆ ಹೊರ. ಹಾಂ. ಇದು ಅರ್ಧ ಮತ್ಸ್ಯೇಂದ್ರಾಸನ. ಬಹಳ ಇಷ್ಟು ಪ್ರಯೋಜನಕಾರಿ ಆಸನ ಬೇರೆ ಇಲ್ಲವೇ ಇಲ್ಲ. ಕುತ್ತಿಗೆ ನೋವಿಗೆ ಒಳ್ಳೆಯದು, ಡಯಾಬಿಟಿಸ್ಗೆ ಒಳ್ಳೆಯದು, ಆಸ್ತಮಕ್ಕೆ ಒಳ್ಳೆಯದು, ಬೆನ್ನು ನೋವಿಗೆ ಒಳ್ಳೆಯದು.
ಇದು ಯಾರು ಮಾಡ್ಬೋದು. ಪಂಚ ಎಡಗೈ ಬಿಡುದು ಮೊದಲು, ಶಟ ಬಲಗೈ ಬಿಡುದು, ಸಪ್ತ ಎಡಗಾಲು, ಅಷ್ಟ ಬಲಗಾಲು, ವಿಶ್ರಾಂತಿ. ಇನ್ನು ಎಡಬದಿಯನ್ನು ಮಾಡಲಿಕ್ಕೆ ಉಂಟು ನೋಡಿ, ಸರಿ ಗಮನಿಸಿ. ಅರ್ಧಮಸ್ಯಂದ್ರಾಸನ ಎಡಗಾಲಿಂದ ಏಕಂ ಎಡಪಾದವನ್ನು ಬಲಪೃಷ್ಠದ ಹೊರಭಾಗದಲ್ಲಿಡಿ. ದಿ ಬಲಪಾದವನ್ನು ಎಡ ಮೊಣಕಾಲಿನ ಹೊರಭಾಗಲ ಅಥವಾ ಎಡ ತೊಡೆ ಹೊರಭಾಗದಲ್ಲಿಡಿ. ಇನ್ನು ಎಡಗೈಯನ್ನು ಸ್ಟ್ರೆಚ್ ಮಾಡಿ ತ್ರೇಣಿ ಬಲ ಮೊಣಕಾಲಿನ ಹೊರಗಮನ ತೆಕ್ಕೊಂಡು ಸಾಧ್ಯ ಆದರೆ ಬಲ ಹೆಬ್ಬೆರಳನ್ನು ಮುಟ್ಟಬೇಕು. ಈಗ ಹಿಡಿಬೇಕು ಸಾಧ್ಯ ಆದರೆ, ಅದೀಗ ಎಲ್ರಿಗೂ ಸಾಧ್ಯ ಆಗಲಿಕ್ಕಿಲ್ಲ, ಕೆಲವರಿಗೆ ಮಾತ್ರ ಸಾಧ್ಯ ಆಗ್ಬೋದು. ಚತ್ವಾರಿ ಬಲಗೈ ಹಿಂದೆ ಬಲಭುಜ ಹೊರಕ್ಕೆ ನೋಡುವುದು. ಇಲ್ಲಿ ಕುತ್ತಿಗೆ ತಿರುಗುವುದನ್ನು ಬೆನ್ನು ತಿರುಗುವುದನ್ನೆಲ್ಲ ಗಮನಿಸಬೇಕು ನೀವು. ಉಸಿರು ಸರಾಗ. ಅರ್ಧಮಸ್ಯೇಂದ್ರಾಸನ. ಪಂಚ ಬಲಗೈ ಬಿಡಿ, ಶಟ ಎಡಗೈ, ಸಪ್ತ ಬಲಗಾಲು, ಅಷ್ಟ ಎಡಗಾಲು, ವಿಶ್ರಾಂತಿ. ರಿಲ್ಯಾಕ್ಸ್. ಇನ್ನು ಹೊಟ್ಟೆ ಮೇಲೆ ಮಲಗಬೇಕು. ತೋರಿಸ್ತಾರೆ ಅವರು ಹೇಗೆ ಮಲಗಬೇಕು ಅಂತ. ಹೊಟ್ಟೆ ಮೇಲೆ ಸ್ಟೇಜಿಗೆ ಮುಖ ಮಾಡಿ ಹೊಟ್ಟೆ ಮೇಲೆ ಮಲಗಿ. ಭುಜಂಗಾಸನ, ಶಲಭಾಸನ, ಮಕರಾಸನ. ನೀವು ಮಾಡುವಾಗ ಸ್ವಲ್ಪ ತಲೆ ಎತ್ತಿ ಇಲ್ಲಿ ನೋಡ್ಕೊಳ್ಳಿ ಹೇಗೆ ಮಾಡ್ತಾರೆ ಅಂತೇಳಿ. ಹೊಟ್ಟೆ ಮೇಲೆ ಬಟ್ಟೆಯಲ್ಲಿ ಮಲಗಿ. ಸ್ಥಿತಿ ಭುಜಂಗಾಸನ. ಪಾದಗಳು ಜೋಡಿರಬೇಕು, ಹಣೆ ನೆಲದಲ್ಲಿರಬೇಕು, ಕೈ ಸ್ಟ್ರೆಚ್ ಆಗಿ ಅಂಗೈ ಕೆಳಮುಖವಾಗಿ ಎದುರು ಇರಬೇಕು. ಭುಜಂಗಾಸನ ಏಕಂ ಗಡ್ಡ ನೆಲದಲ್ಲಿ ಇಡುದು. ತಲೆ ಎತ್ತಲಿಕ್ಕೆ ಆಗಲಿಲ್ಲ, ಈಗ ತಲೆ ಎತ್ತಲಿಕ್ಕೆ ಆಗಲ್ಲ. ಎರಡೂ ಕೈಗಳನ್ನು ಭುಜ ಹತ್ರ ಎದೆ ಹತ್ರ ಇಟ್ಕೊಳ್ಳೋದು. ಎದೆ ಹತ್ರ ಹೊಟ್ಟೆ ಎದೆ ಸೇರೋ ಭಾಗದಲ್ಲಿ ಇಟ್ಕೊಳ್ಳೋದು. ದ್ವಿ ಮೇಲೆತ್ತುವುದು, ಸರ್ಪದ ಹಾಗೆ ಮೇಲೆತ್ತುವುದು ಅಷ್ಟೇ. ಕೈಯಲ್ಲಿ ಭಾರ ಹಾಕ್ಲಿಕ್ಕಿಲ್ಲ. ನಮ್ಮ ಭುಜಂಗಾಸನದಲ್ಲಿ ಕೈಯಲ್ಲಿ ಭಾರ ಹಾಕ್ಲಿಕ್ಕಿಲ್ಲ. ಅದು ಅಡ್ವಾನ್ಸ್ ಭುಜಂಗಾಸನ ಮಾತ್ರ ಕೈಯಲ್ಲಿ ಭಾರ ಹಾಕೋದು. ಇಲ್ಲಿ ಕೈಯಲ್ಲಿ ಭಾರ ಇಲ್ಲ. ಇನ್ನು ಈ ಎಲ್ಬೋಸ್ ಹತ್ರ ಇರಬೇಕು, ಕ್ಲೋಸ್ ಟು ಯುವರ್ ಬಾಡಿ. ಸರಾಗ. ಇದಕ್ಕೆ ಭುಜಂಗಾಸನ ಅಂತ ಯಾಕೆ ಹೆಸರು ಕೊಟ್ಟಿದ್ದಾರೆ ಅಂದರೆ, ನೀವು ಉಸಿರಾಡುವಾಗ ಹೊಟ್ಟೆ ಮೇಲೆ ಕೆಳಗೆ ಹೋಗಿ ಮುಂಭಾಗ ಭುಜಂಗದಾಗಿ ಮೇಲೆ ಕೆಳಗೆ ಹೋಗ್ತದೆ ಅಷ್ಟೇ. ಇದು ಸರ್ಪವನ್ನು ನೋಡಿ, ವಿಶೇಷವಾಗಿ ನಾಗರಹಾವನ್ನು ನೋಡಿ ಡೆವಲಪ್ ಮಾಡಿದ್ದು. ತ್ರೇಣಿ ಗಡ್ಡವನ್ನು ನೆಲದಲ್ಲಿಡಿ. ಚತ್ವಾರಿ ಕೈಗಳನ್ನೆರಡು ಬಿಡಿ, ಹಣೆ ನೆಲದಲ್ಲಿಡಿ. ಪುನಃ ಇನ್ನು ಇದಕ್ಕೆ ಪೂರಕಾಸನ. ಈಗ ಗಡ್ಡ ನೆಲದಲ್ಲಿ ಇರ್ತದೆ. ನಿಮಗೆ ಮುಂಭಾಗಕ್ಕೆ ಸ್ಟ್ರೆಚ್ ಇಲ್ಲ ಇದಕ್ಕೆ. ಈಗ ಹಿಂಭಾಗ ಮಾತ್ರ ಸ್ಟ್ರೆಚ್. ಗಡ್ಡ ನೆಲದಲ್ಲಿ ಇಡಿ. ಶಲಭಾಸನ. ಶಲಭಾಸನ ಅಂದರೆ ಗ್ರಾಸ್ ಹಾಪರ್, ಮಿಡಿತೆ. ಎರಡೂ ಕೈಯನ್ನು ಮುಷ್ಟಿ ಕಟ್ಟಿ ತೊಡೆ ಒಳಗೆ ಇಟ್ಕೊಳ್ಳಿ ಹೀಗೆ. ಇನ್ನು ಗಡ್ಡ ನೆಲದಲ್ಲಿರಬೇಕು. ಮುಂಭಾಗ ಸ್ಟ್ರೆಚ್ ಮೇಲೆ ಬರಲಿಕ್ಕಿಲ್ಲ. ಗದ್ದ ನೆಲದಲ್ಲಿರಬೇಕು. ದ್ವಿ ಎರಡೂ ಕಾಲನ್ನು ಮೇಲೆ ಎತ್ತಿ ಅಷ್ಟೇ. ಸ್ಟ್ರೆಚ್ ತುಂಬ ಮೇಲೆ ಕೆತ್ತಲಿಕ್ಕೆ ಹೋಗ್ಬೇಡಿ. ಬಗ್ಗಬಾರ್ದು, ಮೊಣಕಾಲು ಬಗ್ಗಬಾರ್ದು. ನೋ ಕಾಂಪ್ರಮೈಸ್. ಮೊಣಕಾಲು ಬಗ್ಗಿದ್ರೆ ಶಲಭಾಸನ ಆಗುವುದಿಲ್ಲ. ಏಯ್ ನೀನು ಮಾಡಣ್ಣ. ತ್ರೇಣಿ ಕಾಲ ನೆಲದಲ್ಲಿಡಿ. ಚತ್ವಾರಿ ಕೈ ಬಿಡಿ. ಇನ್ನು ಮಕರಾಸನ ಒಮ್ಮೆ ನೋಡ್ಕೊಳ್ಳಿ ಸರಿ ಅಲ್ಲಿ ಬೇಕಾರೆ. ಮಕರ ಅಂದರೆ ಮೊಸಳೆ. ಇದರಲ್ಲಿ ನಾವು ಬೆನ್ನಿಗೆ ಸ್ವಲ್ಪ ಮಟ್ಟಿನ ವ್ಯಾಯಾಮ ಇರೋ ಕಾರಣ ಅದನ್ನು ಫ್ರೀ ಕೊಡಬೇಕು, ಒತ್ತಡ ಬೀಳೋ ಕಾರಣ. ಮಕರ ಎರಡೂ ಕಾಲುಗಳು ದೂರ ಇಟ್ಕೊಳ್ಳೋದು. ಏಕಂ ಹಿಮ್ಮಡಿ ತಿರುಗಿರಬೇಕು ನೋಡಿ. ಎರಡು ಕಾಲುಗಳು ದೂರ ಹಿಮ್ಮಡಿ ನೋಡಿ. ಈಗ ತಿರುಗಿರಬೇಕು. ಆದಷ್ಟು ಸ್ಟ್ರೆಚ್ ಮಾಡಬೇಕು ನೀವು. ಇನ್ನು ದ್ವಿ ಕೈ ಕಟ್ಟಿ ಕೈ ಸೇರೋ ಭಾಗದಲ್ಲಿ ಗಡ್ಡ ಇಡೋದು. ಕೈ ಕಟ್ಟಿ ಕೈ ಸೇರೋ ಭಾಗದಲ್ಲಿ ಗಡ್ಡ ಇಡೋದು ಅಷ್ಟೇ. ಇದು ಮಕರಾಸನ. ಕಾಲುಗಳು ಸರಿ ತಿರುಗಿರ್ಬೇಕು. ಕಾಲು ದೂರ ಇಡಬೇಕು ನೋಡಿ ಇಲ್ಲಿ. ಹಿಮ್ಮಡಿ ತಿರುಗಬೇಕು. ಇಲ್ಲ ಇರೋ ಲೂಸ್ ಆಗೋದಿಲ್ಲ. ಬೆನ್ನು ಲೂಸ್ ಆಗ್ಬೇಕಾರೆ ಹಿಮ್ಮಡಿಗೆ ತಿರುಗಬೇಕು. ಮತ್ತೆ ಕಾಲು ದೂರ ಇಟ್ಕೊಳ್ಬೇಕು. ಇಲ್ಲಿ ಸ್ಥಳಾವಕಾಶ ಇಲ್ಲ, ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ಇದ್ದಾಗೆ ಮಾಡಬೇಕಷ್ಟೆ.
ತ್ರೀಣಿ ಕಾಲು ಸೇರಿಸಿ, ಚತ್ವಾರಿ ಕೈ ಬಿಡಿ, ಇನ್ನು ಬೆನ್ನ ಮೇಲೆ ಮಲಗಿ. ಕೊನೆಯ ಶವಾಸನ. ಶವಾಸನ ನೋಡಲಿಕ್ಕೆ ಸುಲಭ, ಆದರೆ ಅತ್ಯಂತ ಕಠಿಣ ಆಸನ. ಕಾರಣ ನಮ್ಮ ಮನಸ್ಸೇ ಕಾರಣ, ಎಲ್ಲ ಆಲೋಚನೆಗಳು ಬರ್ತದೆ. ಅದಕ್ಕೆ ನಾವು ಆರ್ಡ್ರ್ ಕೊಡ್ತೇವೆ, ಕಾಲಿನ ತಲೆ ತನಕ ಆರ್ಡ್ರ್ ಕೊಡ್ತೇವೆ. ಸುಮ್ಮನೆ ಮಲಗಬೇಕು, ಕಣ್ಣು ಮುಚ್ಚಬೇಕು, ಯಾರು ಮಾತಾಡುವಾಗಿಲ್ಲ. ಕೈ ಕಾಲು ದೂರ ಅಂಗೈ ಮೇಲೆ. ಕೈ ಕಾಲುಗಳನ್ನು ಪಕ್ಕಕ್ಕೆ ಸರಿಸಿಕೊಳ್ಳಿ. ಅಂಗೈ ಮೇಲ್ಮುಖವಾಗಿರಲಿ. ದೇಹದ ಎಲ್ಲ ಭಾಗಗಳನ್ನು ಸಡಿಲಿಸಿ ವಿಶ್ರಾಂತಗೊಳಿಸಿ. ರಿಲ್ಯಾಕ್ಸ್, ಟೋಟಲಿ ರಿಲ್ಯಾಕ್ಸ್. ವಿಶ್ರಾಂತಿ. ನಿಮ್ಮ ಕಾಲಿನ ಬೆರಳುಗಳನ್ನು ಸಡಿಲಿಸಿ ಪಾದದ ಸ್ನಾಯುಗಳಿಗೆ ವಿಶ್ರಾಂತಿಯನ್ನು ಕೊಡಿ. ಮೀನಖಂಡದ ಸ್ನಾಯುಗಳನ್ನು ಸಡಿಲಿಸಿ ಆ ಭಾಗಕ್ಕೆ ಪೂರ್ಣ ವಿಶ್ರಾಂತಿಯನ್ನು ಕೊಡಿ. ಮೊಣಕಾಲಿನ ಪಲ್ಲೆಗಳನ್ನು ಸಡಿಲಿಸಿ ಎರಡೂ ಮೊಣಕಾಲುಗಳಿಗೆ ಪೂರ್ಣ ವಿಶ್ರಾಂತಿಯನ್ನು ಕೊಡಿ. ತೊಡೆಯ ಸ್ನಾಯುಗಳನ್ನು ಸಡಿಲಿಸಿ ಎರಡೂ ಕಾಲುಗಳಿಗೆ ವಿಶ್ರಾಂತಿಯನ್ನು ಕೊಡಿ. ರಿಲ್ಯಾಕ್ಸ್, ಟೋಟಲಿ ರಿಲ್ಯಾಕ್ಸ್. ಪೃಷ್ಠದ ಸ್ನಾಯುಗಳನ್ನು ಸಡಿಲಿಸಿ ಸೊಂಟದ ಭಾಗಕ್ಕೆ ವಿಶ್ರಾಂತಿಯನ್ನು ಕೊಡಿ. ನಿಮ್ಮ ಬೆನ್ನಿನ ಎಲ್ಲ ಸ್ನಾಯುಗಳನ್ನು ಸಡಿಲಿಸಿ ಇಡೀ ದೇಹದ ಆಧಾರ ಸ್ತಂಭ ಬೆನ್ನು, ಬೆನ್ನಿನ ಪ್ರತಿಯೊಂದು ಸ್ನಾಯುಗಳನ್ನು ಸೂಕ್ಷ್ಮವಾಗಿ ಸಡಿಲಿಸ್ತಾ ಬನ್ನಿ. ಬೆನ್ನು ಮೂಳೆಯನ್ನು, ಬೆನ್ನು ಹುರಿಯನ್ನು ಮೇಲಿಂದ ಕೆಳಕ್ಕೆ ಗಮನಿಸ್ತಾ ಬನ್ನಿ. ವಿಶ್ರಾಂತಿ, ಸಂಪೂರ್ಣ ವಿಶ್ರಾಂತಿ. ಮನಸ್ಸನ್ನು ಎದೆಯ ಮೇಲೆ ಕೇಂದ್ರೀಕರಿಸಿ ಎದೆಯ ಸ್ನಾಯುಗಳನ್ನು ಸಡಿಲಿಸಿ ನಿಮ್ಮ ಮನಸ್ಸನ್ನು ಅಂತರ್ಮುಖಿಯಾಗಿಸಿ ಸೂಕ್ಷ್ಮವಾಗಿ ಹೃದಯದ ಸ್ನಾಯುಗಳನ್ನು ಸಡಿಲಿಸಿ ಹೃದಯಕ್ಕೆ ಪೂರ್ಣ ವಿಶ್ರಾಂತಿಯನ್ನು ಕೊಡಿ. ನಿಮ್ಮ ಹೃದಯ ಅತ್ಯಂತ ಬಲಿಷ್ಠವಾಗಿದೆ, ಆರೋಗ್ಯವಾಗಿದೆ. ವಿಶ್ರಾಂತಿ, ಸಂಪೂರ್ಣ ವಿಶ್ರಾಂತಿ. ಎರಡೂ ಕೈಗಳನ್ನು ವಿಶ್ರಾಂತಗೊಳಿಸಿ ಮನಸ್ಸನ್ನು ಭುಜದ ಮೇಲೆ ಕೇಂದ್ರೀಕರಿಸಿ ಭುಜದ ಸ್ನಾಯುಗಳಿಗೆ ವಿಶ್ರಾಂತಿಯನ್ನು ಕೊಡಿ. ಕುತ್ತಿಗೆ, ಗಂಟಲು, ಗಂಟಲಿನ ಎರಡು ಅತ್ಯಂತ ಪ್ರಮುಖವಾದ ಗ್ರಂಥಿಗಳು ಥೈರಾಯ್ಡ್ ಮತ್ತು ಪ್ಯಾರಾಥೈರಾಯ್ಡ್, ಆ ಭಾಗಕ್ಕೆ ಪೂರ್ಣ ವಿಶ್ರಾಂತಿಯನ್ನು ಕೊಡಿ. ಮನಸ್ಸನ್ನು ಮುಖದ ಮೇಲೆ ಕೇಂದ್ರೀಕರಿಸಿ ಮುಖದ ಸ್ನಾಯುಗಳನ್ನು ಸಡಿಲಿಸಿ ಆನಂದವಾಗಿ ನಗುಮುಖದಿಂದಿರಿ. ತುಟಿಗಳು ಮೃದುವಾಗಿ ಮುಚ್ಚಿರಲಿ, ಕಣ್ರೆಪ್ಪೆಗಳು ಹದವಾಗಿ ಮುಚ್ಚಿರಲಿ. ಗದ್ದ
ಗಲ್ಲ, ಎರಡೂ ಕಿವಿಗಳು, ಕಣ್ಣಿನ ಹುಬ್ಬು, ಭ್ರೂ ಮಧ್ಯೆ, ಹಣೆಯ ಸ್ನಾಯುಗಳನ್ನು ಸಡಿಲಿಸಿ ನಿಮ್ಮ ಎಲ್ಲ ಒತ್ತಡಗಳನ್ನು ಕಡಿಮೆ ಮಾಡಿಸಿ ಮನಸ್ಸನ್ನು ತಲೆಯ ಮೇಲೆ ಕೇಂದ್ರೀಕರಿಸಿ, ನೆತ್ತಿಯ ಮೇಲೆ ಕೇಂದ್ರೀಕರಿಸಿ, ದೀರ್ಘ ಶ್ವಾಸ ತಗೊಳ್ಳಿ. ಎಲ್ಲರ ಜೊತೆಯಲ್ಲಿ ಒಂದು ಓಂಕಾರವನ್ನು ಸ್ಮರಿಸುವ. ದೀರ್ಘ ಶ್ವಾಸ. ಓ ಓಂಕಾರದ ಕಂಪನಗಳು ಇಡೀ ದೇಹವನ್ನು ಪಸರಿಸ್ತಾ ಇವೆ. ಓಂಕಾರದ ಅಲೆಗಳು ಇಡೀ ದೇಹದಲ್ಲಿ ಸಂಚರಿಸಿ ಮೈ ಮನಸ್ಸವನ್ನು ಪೂರ್ಣ ವಿಶ್ರಾಂತಿಯತ್ತ ಕೊಂಡೊಯ್ತಾ ಇದೆ. ರಿಲ್ಯಾಕ್ಸ್, ಟೋಟಲಿ ರಿಲ್ಯಾಕ್ಸ್. ಇಡೀ ದೇಹವು ಭೂಮಿಯ ಮೇಲೆ ಶವದಂತೆ ಮಲಗಿದೆ. ಮನಸ್ಸು ಆನಂದವಾಗಿದೆ, ದೇಹ ವಿಶ್ರಾಂತವಾಗಿದೆ. ಪೂರ್ಣ ವಿಶ್ರಾಂತಿ. ನಿಧಾನವಾಗಿ ನಿಮ್ಮ ವಿಶ್ರಾಂತಿಗೆ ಯಾವುದೇ ಭಂಗ ಬರದಂತೆ ಕೈ ಕಾಲುಗಳನ್ನು ಹತ್ತಿರಕ್ಕೆ ಸರಿಸಿಕೊಳ್ಳಿ. ಕೈ ಕಾಲುಗಳು ಹತ್ತಿರಕ್ಕೆ ಸರಿಸಿಕೊಳ್ಳಿ. ಬಲಗೈಯನ್ನು ನಿಧಾನವಾಗಿ ಸರಿಸುತ್ತಾ ತಲೆಯ ಮೇಲಕ್ಕೆ ಕೊಂಡು ಹೋಗಿ ನಿಧಾನವಾಗಿ ಬಲಭಾಗಕ್ಕೆ ಹೊರಳಿ, ಬಲಭಾಗಕ್ಕೆ ಹೊರಳಿ ಎಡಗೈಯ ಸಹಾಯದಿಂದ ನಿಧಾನವಾಗಿ ಎದ್ದು ಕೂತ್ಕೊಳ್ಳಿ. ಕಣ್ಣು ಹಾಗೆ ಮುಚ್ಚಿರಲಿ, ಕಣ್ಣು ಹಾಗೆ ಮುಚ್ಚಿರಲಿ. ನಿಧಾನವಾಗಿ ನೀವಿದ್ದಲ್ಲಿ ಕುಳಿತುಕೊಳ್ಳಿ, ಇದ್ದಲ್ಲಿ ಕುಳಿತುಕೊಳ್ಳಿ. ಅಲ್ಲೇ ಕುಳಿತುಕೊಳ್ಳಿ. ಸ್ಟೇಜಿಗೆ ಮುಖವಾಗಿ ಕುಳಿತುಕೊಳ್ಳಿ. ಸ್ವಲ್ಪ ಪ್ರಾಣಾಯಾಮ ಮಾಡುವಲ್ಲ, ಶಾರ್ಟ್ ಆಗಿರ್ತದೆ. ಪ್ರಣಾಮ ಸ್ಥಿತಿಗೆ ಬನ್ನಿ. ಎಲ್ಲರೂ ಪ್ರಣಾಮ ಸ್ಥಿತಿಗೆ ಬನ್ನಿ. ಪ್ರಣಾಮ ಸ್ಥಿತಿ, ನಮಸ್ಕಾರ ಮುದ್ರೆ. ಪ್ರಾಣಸ್ಯೇದಂ ವಶೇ ಸರ್ವಂ, ಪ್ರಾಣಸ್ಯೇದಂ ವಶೇ ಸರ್ವಂ, ತ್ರಿದಿವೇ ಯತ್ ಪ್ರತಿಷ್ಠಿತಂ, ಪ್ರತಿಷ್ಠಿತಂ ಮಾತೇವ ಪುತ್ರಾನ್ ರಕ್ಷಸ್ವ, ಶ್ರೀಶ್ಚ ಪ್ರಜ್ಞಾಂಚ ವಿದೇಹಿನೈತಿ. ಓಂ ಶಾಂತಿ 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 ಶಾಂತಿ. ವಜ್ರಾಸನಕ್ಕೆ ಬರುವವರು ವಜ್ರಾಸನಕ್ಕೆ ಮೇಲೆ ಸುಖಾಸನಲ್ಲಿ ಕುಳಿತುಕೊಳ್ಳಿ, ತೊಂದರೆ ಇಲ್ಲ. ಮೊದಲಿಗೆ ಕನಿಷ್ಠ ವಿಭಾಗೀಯ ಪ್ರಾಣಾಯಾಮ ಈ ರೀತಿ. ದೀರ್ಘ ಶ್ವಾಸ ತಗೊಳ್ಳಿ. ದೀರ್ಘ ಶ್ವಾಸ. ನಿಧಾನವಾಗಿ ಬಿಡಿ.
ಮಧ್ಯಮ ವಿಭಾಗೀಯ ಪ್ರಾಣಾಯಾಮ. ಎದೆಯ ನೇರಕ್ಕೆ ಕೈಗಳನ್ನು ಇಟ್ಟುಕೊಳ್ಳಿ, ಎದೆಯ ನೇರಕ್ಕೆ. ದೀರ್ಘ ಶ್ವಾಸ. ಮೇಲ್ಭುಜದ ಉಸಿರಾಟ ಅಥವಾ ಶ್ರೇಷ್ಠ ವಿಭಾಗ ಪ್ರಾಣಾಯಾಮ. ಈ ರೀತಿ ಕೈಗಳನ್ನು ಕೆಳಕ್ಕೆ ತನ್ನಿ. ಇನ್ನು ನಾಡಿ ಶುದ್ಧಿ ಪ್ರಾಣಾಯಾಮ. ಪ್ರಾಣಾಯಾಮದ ಮುದ್ರೆ ನೋಡ್ಕೊಳ್ಳಿ. ದೀರ್ಘ ಶ್ವಾಸ ತಗೊಳ್ಳಿ. ಆನಂತರ ಬಲ ನಾಸಿಕ ರಂಧ್ರವನ್ನು ಬಲ ಹೆಬ್ಬಟ್ಟಿಂದ ಮುಚ್ಚುತ್ತಾ ಉಸಿರನ್ನು ಪೂರ್ತಿ ಹೊರಕ್ಕೆ ಹಾಕಿ, ಎಡ ಮೂಗಿನಲ್ಲಿ ಉಸಿರನ್ನು ಹೊರಕ್ಕೆ ಹಾಕಿ, ಎಡ ಮೂಗಲ್ಲಿ ಪುನಃ ಉಸಿರನ್ನು ತಗೊಳ್ಳಿ. ಬಲ ಮೂಗನ್ನು ಮುಚ್ಚಿ ಬಲದಲ್ಲಿ ಪುನಃ ತಗೊಳ್ಳಿ. ಬಲದನ್ನು ಮುಚ್ಚಿ ಎಡದಲ್ಲಿ ಬಿಡಿ. ಒಂದು 3 ರೌಂಡ್ಸ್ ಮಾಡಿ. ಬಿಡುವಾಗ ಎಡನಾಸಿಕ ರಂಧ್ರದಲ್ಲಿ ಉಸಿರನ್ನು ಹೊರಕ್ಕೆ ಹಾಕಿ ಪ್ರಾಣಾಯಾಮದಿಂದ ಹೊರಕ್ಕೆ ಬನ್ನಿ. ಕಪಾಲಭಾತಿ. ಕಪಾಲಭಾತಿಯನ್ನು ಎಲ್ಲರೂ ಮಾಡಬೇಡಿ. ತೀವ್ರವಾದ ಬೆನ್ನು ನೋವಿರುವವರು, ಎದೆಯ ಕೆಲವು ತೊಂದರೆಗಳಿರುವವರು, ಹೃದಯದ ತೊಂದರೆ ಇರುವವರು ಮಾಡಬಾರದು. ಮಹಿಳೆಯರು ಪೀರಿಯಡ್ಸ್ ಟೈಮಲ್ಲಿ ಮಾಡಬಾರ್ದು. ಕಪಾಲಭಾತಿ. ಹೊಟ್ಟೆಯನ್ನು ಒಳಕ್ಕೆ ತಳ್ತಾ ಉಸಿರನ್ನು ರಭಸವಾಗಿ ಮೂಗಿನಿಂದ ಹೊರಕ್ಕೆ ಬಿಡುವಂತ ನೋಡ್ಕೊಳ್ಳಿ. ನಿಲ್ಲಿಸಿ, ಕಣ್ಣು ಮುಚ್ಚಿ ಗಮನಿಸಿ. ಕಪಾಲಭಾತಿಯಾದ ನಂತರ ದೇಹಕ್ಕೆ ಯಾವುದೇ ಉಸಿರಾಟದ ಅಗತ್ಯ ಇಲ್ಲದ ಸ್ಥಿತಿಗೆ ಹೋಗ್ತೇವೆ ನಾವು. ಎಲ್ಲರ ಜೊತೆಯಲ್ಲಿ ಮಕಾರವನ್ನು ಹೇಳುವ ಭ್ರಾಮರಿಯ ರೀತಿಯಲ್ಲಿ ದೀರ್ಘ ಶ್ವಾಸ ತಗೊಳ್ಳಿ. ದೀರ್ಘ ಶ್ವಾಸ. ಇನ್ನೊಮ್ಮೆ ಲಾಸ್ಟ್ ರೌಂಡ್ ಭ್ರಾಮರಿ. ವಜ್ರಾಸನ ಕಷ್ಟ ಆಗುವವರು ಸುಖಾಸನಕ್ಕೆ ಟರ್ನ್ ಆಗ್ಬೋದು. ಸುಖಾಸನಲ್ಲಿ ಕೂತ್ಕೊಳ್ಳಿ, ತೊಂದರೆ ಇಲ್ಲ. ಕೊನೆಗೆ 3 ಓಂಕಾರವನ್ನು ಜಪಿಸುವ. ದೀರ್ಘ ಶ್ವಾಸ ತಗೊಳ್ಳಿ.
ದೀರ್ಘ ಶ್ವಾಸ. ಓ ಕೊನೆ ರೌಂಡ್. ಓ ಎಲ್ಲರೂ ಪ್ರಣಾಮ ಸ್ಥಿತಿಯಲ್ಲಿ ಬನ್ನಿ. ಪ್ರಣಾಮ ಸ್ಥಿತಿ. ಎಲ್ಲರ ಒಳಿತಿಗಾಗಿ ಪ್ರಾರ್ಥಿಸೋಣ, ಎಲ್ಲರ ಆರೋಗ್ಯಕ್ಕಾಗಿ ಪ್ರಾರ್ಥಿಸೋಣ. ಮೊದಲಿಗೆ ನಾನು ಹೇಳ್ತೇನೆ, ಆನಂತರ ನೀವು ಹೇಳಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖವಾದ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಕೈಗಳನ್ನು ಹಿಂದಕ್ಕೆ ಕಟ್ಟಿ ಭೂನಮನ ಮಾಡುವ. ಎಲ್ಲರಿಗೂ ಧನ್ಯವಾದಗಳು. ಇನ್ನು ಭಾಗವಹಿಸಿದ ಎಲ್ಲ ಯೋಗಾಸಕ್ತರಿಗ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ, ಮುಂದಿನ ಕಾರ್ಯಕ್ರಮಕ್ಕಾಗಿ ನಾವು ಇಲ್ಲಿ ಪಕ್ಕದ ಹಾಲಲ್ಲಿ ಉಪಹಾರದ ವ್ಯವಸ್ಥೆಯನ್ನು ಶ್ರೀ ದೇವಳದ ಆಡಳಿತ ಸಮಿತಿಯವರ ಸಹಯೋಗದೊಂದಿಗೆ ಸಹಕಾರದೊಂದಿಗೆ ಏರ್ಪಾಡು ಮಾಡಿದ್ದೇವೆ. ತಾವೆಲ್ಲರೂ ಉಪಹಾರದ ವ್ಯವಸ್ಥೆಯನ್ನು ಸ್ವೀಕರಿಸಿ ಆನಂತರ ಪುನಃ ದಯಮಾಡಿ ಇದೇ ಹಾಲಲ್ಲಿ ಸೇರಬೇಕು. ಸಭಾ ಕಾರ್ಯಕ್ರಮವಿದೆ, ವಿಶ್ವ ಯೋಗ ದಿನಾಚರಣೆಯ ಸಭಾ ಕಾರ್ಯಕ್ರಮ. ಈ ಕಾರ್ಯಕ್ರಮದ ರೂಪರೇಷೆಯನ್ನು ಮುಂದಕ್ಕೆ ನಾವು ಹೇಳಿದ್ದೇವೆ. ನೀವೆಲ್ಲರೂ ಸಹ ಸ್ವಲ್ಪ ವಿಶ್ರಾಂತಿಯನ್ನು ಮಾಡಿಕೊಂಡು ಉಪಹಾರದ ವ್ಯವಸ್ಥೆಯಲ್ಲಿ ತಯಾರಾದ ಕೂಡಲೇ ಅಲ್ಲಿ ಸೇರಿಕೊಂಡು ಪುನಃ ಇಲ್ಲಿಗೆ ಬರುವಂತೆ. ಇಲ್ಲಿಗೆ ಒಂದು ನಿಮಿಷ ಅಲ್ಲೇ ರೀ. ಇಲ್ಲಿಗೆ ಒಂದು ಹಂತ ಮುಗಿಯಿತು. ಈಗ ಎಲ್ಲರೂ ದಯವಿಟ್ಟು ಉಪಹಾರ ಸ್ವೀಕರಿಸಿ ಹೋಗಬೇಕು. ವಿವೇಕಾನಂದ ಶಾಲೆಯವರನ್ನು ಉಪಹಾರದ ತಕ್ಷಣ ಬಿಡಬೇಕು ಅಂತ ಹೇಳಿದ್ದಾರೆ. ಹಾಗಾದ್ರೆ ನೀವು ಹೋಗ್ಬೋದು. ಆಮೇಲೆ ವಿವೇಕಾನಂದ ಅಲ್ಲ, ಸುಧಾನ ಶಾಲೆಯವರು. ವಿವೇಕಾನಂದರು 8 ಗಂಟೆವರೆಗೆ ನಿಲ್ಬೋದು ಅಂತ ಹೇಳಿದ್ದಾರೆ, ಕಾರ್ಯಕ್ರಮ ಮುಗಿಯಲವರೆಗೂ ಕೂಡ. ಮತ್ತು ಇದು ಕಾಣೀರು ಶಾಲೆಯವರು ಹೇಗಿದ್ದರೂ ನಿಲ್ತಾರೆ. ಮತ್ತು ಹಿರಿಯರೆಲ್ಲ ನೀವು ಹೇಗಿದ್ದಿರಿ. ಹಾಗಾಗಿ ಎಲ್ಲರೂ ಇದು ಮಾಲಿಂಗೇಶ್ವರ ಪ್ರಸಾದ ಅಂತ ತಿಳ್ಕೊಳ್ಳಿ. ಎಲ್ಲರೂ ಸ್ವೀಕರಿಸಿ ಹೋಗಬೇಕು ದಯವಿಟ್ಟು. ಇನ್ನು ಉಪಹಾರದ ಅಥವಾ ಟಾಯ್ಲೆಟಿಗೆ ಹೋಗ್ಬೋದು, ಫ್ರೆಶ್ ಆಗೋರು ಮುಖಕ್ಕೆ ನೀರು ಹಾಕೋ ಏನು ಬೇಕಾದ್ರೂ ಮಾಡ್ಬೋದು. ಆಮೇಲೆ ಸಭಾ ಕಾರ್ಯಕ್ರಮದಲ್ಲಿ ನಾವು ಆದಷ್ಟು ಬೇಗ ಸೇರಬೇಕು, ಯಾಕೆಂದರೆ ವರ್ಕಿಂಗ್ ಡೇ ಆದ ಕಾರಣ ಬೇಗ ಬಿಡಬೇಕಾಗ್ತದೆ ನಾವು. ಸರಿ, ಧನ್ಯವಾದ ಎಲ್ರಿಗೂ, ಧನ್ಯವಾದ. ಒಂದು 1/4 ಗಂಟೆ. ಅದು ಹೌದು, 7:20 ಹೇಳಕ್ಕಾಗೋದಿಲ್ಲ ಈಗ. 7:20 ಎಲ್ಲರೂ ಸಹ 7:10 ದಯಮಾಡಿ ಇಲ್ಲಿ ಸೇರಬೇಕು. 7:10 ನಾವೆಲ್ಲರೂ ಇಲ್ಲಿ ಸಭಾ ಕಾರ್ಯಕ್ರಮಕ್ಕಾಗಿ ವೇದಿಕೆಯಲ್ಲಿ ಮತ್ತು ವೇದಿಕೆಯ ಮುಂಭಾಗದಲ್ಲಿ 7:10 ಸೇರಬೇಕು. ಎಲ್ಲರೂ ಉಪಹಾರ ಸ್ವೀಕಾರಕ್ಕಾಗಿ ಹತ್ತಿರದ ಹಾಲ್ನಲ್ಲಿ ಏರ್ಪಾಡಾಗಿದೆ. ದಯಮಾಡಿ ಎಲ್ಲರೂ ಸಹ ಉಪಹಾರಕ್ಕೆ ಸೇರಬೇಕಲ್ಲಿ.
ಸಂಶಯ ಅಂತದಲ್ಲಿ ಸರಪಳಿ ಬಂದರೆ ನಮಗೇನು ಮಾಡುವಂಗಿಲ್ಲ ಭಕ್ತರಿಗೆ ಶರಣ ನಾವು ಹೆಣ್ಣ ಅಂತಲೇ ಅವಳಿ
ಗಳು ನಮ್ಮ ಜೊತೆಗಿದ್ದೀರಿ. ನಿಮ್ಮೆಲ್ಲರ ಇರುವಿಕೆಯನ್ನು ಗುರುತಿಸಿಕೊಳ್ತಾ ತಮಗೂ ಕೂಡ ವಿಶೇಷವಾದ ಶುಭಾಶಯವನ್ನು ಈ ಶುಭ ದಿನದಂದು ಕೋರ್ತಾ ಇದ್ದೇವೆ. ಇತ್ತೀಚಿನ ವರ್ಷಗಳಲ್ಲಿ ಸುಮಾರು 23 ಮಂದಿ ಯೋಗಾಸಕ್ತರನ್ನು ವಿಶೇಷವಾಗಿ ತರಬೇತುಗೊಳಿಸಿ ಯೋಗ ಕೇಂದ್ರ ಪುತ್ತೂರು, ಬೆಂಗಳೂರಿನ ಎಸ್ ವ್ಯಾಸ ಯೋಗ ಯೂನಿವರ್ಸಿಟಿಯ YIC ಪದವಿಯನ್ನು ಪಡೆಯುವಂತೆ ಮಾಡಿ ಅವರನ್ನು ವಿವಿಧೆಡೆಗಳಲ್ಲಿ ತರಬೇತಿ ನೀಡುತ್ತಾ ಯೋಗ ಸೇವೆಯನ್ನು ಮಾಡುತ್ತಾ 2015ರಲ್ಲಿ ಪ್ರಥಮ ಬಾರಿ ವಿಶ್ವ ಯೋಗ ದಿನಾಚರಣೆಯನ್ನು ಪುತ್ತೂರಿನಲ್ಲಿ ಸಂಯೋಜಿಸಿದೆ. ಆಗ ಡಾಕ್ಟರ್ ರಾಜೇಂದ್ರ KV ಅವರು ಸಹಾಯಕ ಕಮಿಷನರ್ ಆಗಿ ಕೆಲಸ ಮಾಡ್ತಾ ಇದ್ದರು. ಅವರ ಮೂಲಕ ಆ ಕಾರ್ಯಕ್ರಮ ಅಂದು ಉದ್ಘಾಟನೆಗೊಂಡಿತ್ತು. ಆ ಸಂದರ್ಭದಲ್ಲಿ ಇದೇ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವಠಾರದಲ್ಲಿ ಅರಣ್ಯ ಇಲಾಖೆಯ ಸಹಯೋಗದಲ್ಲಿ ಒಂದಷ್ಟು ಮರವಾಗಿ ಬೆಳೆಯುವಂಥ ಗಿಡಗಳನ್ನು ಎಲ್ಲವರು ಸೇರಿ ನೆಟ್ಟು ಶುದ್ಧ ವಾತಾವರಣ ನಮ್ಮದಾಗಲಿ ಅನ್ನುವ ಆಶಯದೊಂದಿಗೆ ಕಾರ್ಯಕ್ರಮ ನಡೆದಿತ್ತು. ಇಂದು ನಾವು 7ನೇ ವಿಶ್ವ ಯೋಗ ದಿನ ಆಚರಣೆಯ ಸಂದರ್ಭದಲ್ಲಿದ್ದೇವೆ. ವಿಶೇಷವಾಗಿ ತಯಾರಿಸಿರುವಂಥ ಉಪಹಾರ ದೇವಸ್ಥಾನದ ವತಿಯಿಂದ ಕೊಡಲ್ಪಟ್ಟಿದೆ. ಎಲ್ಲವನ್ನ ಸಂದರ್ಭೋಚಿತವಾಗಿ ಸ್ವೀಕರಿಸಿ ಎಲ್ಲ ಶಿಬಿರಾರ್ಥಿಗಳಲ್ಲಿ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ನಮ್ಮ ಬದುಕಿನಲ್ಲಿ ಮತ್ತೆ ಗಳಿಸಿಕೊಳ್ಳಲಾಗದ ಒಂದು ವಿಷಯ ಅಂದರೆ ಸಮಯ. ಒಮ್ಮೆ ಕಳೆದು ಹೋದರೆ ಮತ್ತೆ ಮರಳಿ ಸಿಗೋದಿಲ್ಲ. ಬೇರೆ ಯಾವುದನ್ನಾದರೂ ನಾವು ಸಂಪಾದಿಸಿಕೊಳ್ಳಬಹುದು. ಹಾಗಾಗಿ ವಿಶೇಷವಾದ ವಿನಂತಿಯನ್ನು ಮಾಡ್ತಾ ಶ್ರೀ ಪ್ರಸಾದ ಪಾಣಾಜೆ ಯೋಗ ಕೇಂದ್ರ ಪುತ್ತೂರು ಇದರ ಕಾರ್ಯದರ್ಶಿಗಳು ಹೌದು. ಅವರ ಅನಿಸಿಕೆಯಂತೆ ಮನದಿಂದಲೇ ಮನೆಯಾಗುತ್ತದೆ ಎನ್ನುವ ಮಾತಿನಂತೆ ಯೋಗದಿಂದ ಮನ ಪರಿವರ್ತನೆಯಾಗುತ್ತದೆ. ಇದರಿಂದ ಇಡೀ ಮನೆಯೇ ಸುಂದರವಾಗಿ ಅರಳುತ್ತದೆ. ಯೋಗವೆಂದರೆ ನಮ್ಮನ್ನು ನಾವು ಪರಿವರ್ತನೆ ಮಾಡಿಕೊಳ್ಳುವುದು. ಇದರಿಂದ ಜೀವನವೂ ಸುಂದರವಾಗುತ್ತದೆ. ಜೀವನ ಸುಂದರವಾದಾಗ ಸಮಾಜ ಸುಂದರವಾಗುತ್ತದೆ. ಇದರಿಂದ ಇಡೀ ದೇಶ ಜಗತ್ತು ಸುಂದರವಾಗುತ್ತದೆ. ಇದು ನಮ್ಮ ಎಲ್ಲರ ಮುಖ್ಯ ಉದ್ದೇಶ. ವಿಶ್ವ ಪ್ರೇಮವನ್ನು ಬಿತ್ತುವುದು ಮತ್ತು ಸಮರಸದ ಜೀವನವನ್ನು ನಡೆಸುವ ಉದ್ದೇಶದಿಂದ ಯೋಗ ಕೇಂದ್ರ ಕಾರ್ಯಾಚರಿಸುತ್ತಿದೆ. ಬಹಳಷ್ಟು ವರ್ಷಗಳಿಂದ ಈ ಯೋಗ ಕೇಂದ್ರ ಸುಮಾರು ಹೇಳಬೇಕು ಅಂತಂದರೆ 1979-80ನೇ ಇಸವಿಯಿಂದಲೇ ಯೋಗಾಭ್ಯಾಸ, ಜೀವನ ಶೈಲಿಗಳ ಪಾಠಕ್ರಮ ಇಂಥ ವಿಷಯಗಳನ್ನು ಪುತ್ತೂರಿನ ಮತ್ತು ಪುತ್ತೂರಿನ ಆಸುಪಾಸಿನ ಹಲವು ಊರುಗಳಲ್ಲಿ ಪಸರಿಸ್ತಾ ತನ್ನದೇ ಆದ ಛಾಪನ್ನು ಮೂಡಿಸ್ತಾ ಬಂದಿದೆ. ಇಲ್ಲಿ ಸತ್ವಂ ಸಂಸ್ಥೆಯವರ ವಿಶೇಷವಾಗಿ ತಯಾರಿಸಿದಂಥ ಕುಡಿಯುವ ನೀರು ಕೂಡ ಇವತ್ತು ನೀಡಲ್ಪಡುತ್ತದೆ. ಈ ಎಲ್ಲ ಸಹಕಾರದಿಂದ ಯೋಗ ಕೇಂದ್ರ ಪುತ್ತೂರು ಇಂದು ಕಾರ್ಯಕ್ರಮವನ್ನು ವಿಶೇಷವಾಗಿ ಹಮ್ಮಿಕೊಳ್ಳಲಿಕ್ಕೆ ಸಹಕಾರಿಯಾಗಿದೆ. ತಮ್ಮೆಲ್ಲರ ಈ ಸಹಕಾರ ಸದಾ ಇರಲಿ. ಸದಾಶಯದೊಂದಿಗೆ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸುವರೆ ಸರ್ವರ ಅನುಮತಿಯನ್ನು ಕೋರ್ತಾ
ಎಲ್ಲ ಸಹೃದಯಿ ಬಂಧುಗಳ ಅನುಮತಿಯೊಂದಿಗೆ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಯೋಗ ಕೇಂದ್ರ ಪುತ್ತೂರು ಇದರ ಅಧ್ಯಕ್ಷರಾಗಿರುವಂತಹ ಶ್ರೀ ಗಿರೀಶ್ ಮಳಿ ಹಾಗೂ ಕಾರ್ಯದರ್ಶಿಗಳಾಗಿರುವಂಥ ಹಾಗೂ ಗುರುಗಳು ಆಗಿರುವಂತಹ ಶ್ರೀ ಪ್ರಸಾದ್ ಪಾಣಾಜೆ, ಇಂದಿನ ಉದ್ಘಾಟಕರಾದ ಶ್ರೀ ಕೇಶವ ಪ್ರಸಾದ ಮುಳಿಯ ಅಧ್ಯಕ್ಷರು, ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ, ಹಾಗೆಯೇ ಇಂದಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳಿಕ್ಕಿರುವಂಥ ಶ್ರೀ ಜಯಸೂರ್ಯ ರೈ ಮಾದೋಡಿ, ಸಂಚಾಲಕರು ಪ್ರಗತಿ ವಿದ್ಯಾಸಂಸ್ಥೆ ಕಾಣಿಯೂರು. ಅಲ್ಲದೆ ಮುಖ್ಯ ಅತಿಥಿಗಳಾಗಿ ನಮ್ಮೊಡನಿರುವಂತಹ ಶ್ರೀ ರಾಮಚಂದ್ರ ಭಟ್ ಎನ್, ಪ್ರಾಂಶುಪಾಲರು ಶ್ರೀ ದುರ್ಗಾಪರಮೇಶ್ವರಿ ಪದವಿ ಪೂರ್ವ ವಿದ್ಯಾಲಯ ಧರ್ಮತಡ್ಕ ಕಾಸರಗೋಡು, ಹಾಗೆಯೇ ಸುದ್ದಿ ಸಮೂಹ ಸಂಸ್ಥೆಗಳ ಮುಖ್ಯಸ್ಥರಾಗಿರುವಂಥ ಡಾಕ್ಟರ್ UP ಶಿವಾನಂದ, ಸಂಪಾದಕರು ಸುದ್ದಿ ಬಿಡುಗಡೆ ಪುತ್ತೂರು, ಹಾಗೆಯೇ ಶ್ರೀ BN ಹರೀಶ್, ನಿವೃತ್ತ ಅರಣ್ಯ ಅಧಿಕಾರಿಗಳು, ಇವರೆಲ್ಲವರೊಡಗೂಡಿ ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಎಲ್ಲ ಕಿರಿಯ ಶಿಬಿರಾರ್ಥಿಗಳು ಸಾಧ್ಯ ಆದಷ್ಟು ಮುಂದಕ್ಕೆ ಕೂತ್ಕೊಳ್ಬೇಕು. ಇದು ಶಾಲೆಯ ತರಗತಿ ಅಲ್ಲ, ನಿಮಗೆ ಯಾವುದೇ ಪ್ರಶ್ನೆಗಳು ಇರೋದಿಲ್ಲ. ಹಾಗಾಗಿ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಡುವರೆ ಮುಂದಿನ ಆಸನಗಳನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತೇವೆ. ವೇದಿಕೆಯಲ್ಲಿ ಆಸನರಾದಂಥ ಎಲ್ಲ ಗೌರವಾನ್ವಿತರು, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಹಿರಿಯ ಸಹೃದಯಿ ಬಂಧುಗಳು, ಶಿಬಿರಾರ್ಥಿಗಳು, ಪುಟಾಣಿಗಳು ಎಲ್ಲವರಿಗೂ ಕೂಡ 7ನೇ ವಿಶ್ವ ಯೋಗ ದಿನ ಆಚರಣೆಯ ಶುಭಾಶಯಗಳನ್ನು ಹೇಳ್ತಾ, ಈ ವಿಶ್ವ ಯೋಗ ದಿನ ಆಚರಣೆಯ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮ ಹಾಗೂ ಇಡೀ ನಮ್ಮ ಜೀವನ ಚೆನ್ನಾಗಿ ಆಗಲಿ ಅನ್ನುವ ಒಂದು ಭಕ್ತಿಪೂರ್ವಕ ಪ್ರಾರ್ಥನೆಯನ್ನು ಮಾಡಲಿಕ್ಕಾಗಿ ನಮ್ಮ ಜೊತೆಗಿದ್ದಾರೆ ಕುಮಾರಿ ಪ್ರಾರ್ಥನಾ ಬಿ. ಸರ್ವರು ಎದ್ದು ನಿಂತುಕೊಳ್ಳಬೇಕು. ಪ್ರಾರ್ಥನೆ ಕುಮಾರಿ ಪ್ರಾರ್ಥನಾ ಬಿ. महागणपते पालय, महागणपते पालय सुमा, महागणपते पालय सुमा, मायामय वल्लभा पते श्री महागणपते पालय सुमा, महागणपते पालय सुमा, मायामय वल्लभा पते श्री महागणपते पालय सुमा, मायामय वल्लभा पते श्री महागणपते पालय. महानट नारायणी नंदन, महानट नारायणी नंदन, महानट नारायणी नंदन, मानिट देव देवकी नंदन, मानिट देव देवकी नंदन, महेश्वर गुरुगुह भक्त चंदन, मातंग वदनेन्द्रादिवंदन, महेश्वर गुरुगुह भक्त चंदन, मातंग वदनेन्द्रादिवंदन, पप पद पप मम गरि सरि गरि री स
ಸಾರಿ ಮ ಪ ಪ ಪದ ಪ ಪ ಪ ಮ ಮ ಗ ಗರಿ ಸರಿ ಗರಿ ರಿ ದ ಸ ಪದ ಸರಿ ಮ ಪ ಮ ಗರಿ ಸ ಪ ಸ ಸ ಮ ಪ ದ ಪ ಮ ಗ ಗರಿ ಸ ಸ ಪ ಮ ಗರಿ ಸರಿ ಮಹ ಗಣಪತೆ ಪಾಲಯ ಸುಮಾ ಮಾಯಾಮಯ ವಲ್ಲಭಾಪತೆ ಶ್ರೀ ಮಹಾಗಣಪತೆ ಪಾಲಯ. ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರ ಪಾದಗಳಿಗೆ ಪ್ರಣಾಮವನ್ನು ಸಲ್ಲಿಸ್ತಾ ಈ ವಿಶ್ವ ಯೋಗ ದಿನ ಆಚರಣೆಯ ಸಭಾ ಕಾರ್ಯಕ್ರಮ ಶ್ರೀ ಜಯಸೂರ್ಯ ರೈ ಮಾದೋಡಿಯವರು ಪ್ರಗತಿ ವಿದ್ಯಾಸಂಸ್ಥೆಗಳ ಸಂಚಾಲಕರು ಮಾತ್ರವಲ್ಲದೆ ವಿಶ್ವ ಯೋಗ ದಿನಾಚರಣೆಯ ಅಧ್ಯಕ್ಷರೂ ಆಗಿರುವಂಥವರು. ನಮ್ಮ ಎಲ್ಲ ಕಾರ್ಯಕ್ರಮಗಳ ಹಿಂದಿನ ಬೆನ್ನೆಲುಬಾಗಿತ್ತು. ಪ್ರತಿ ಈ ವರ್ಷದಿಂದ ಅಂತ ಹೇಳಿಲ್ಲ, 2015ರಲ್ಲಿ ಯಾವ ವಿಜೃಂಭಣೆಯಿಂದ ನಡೆಯಿತು, ಅದರ ಒಂದು ಯಶಸ್ಸಿನ ರೂವಾರಿಯೂ ಕೂಡ ಶ್ರೀ ಜಯಸೂರ್ಯ ರೈ ಮಾದೋಡಿಯವರೇ ಆಗಿದ್ರು ಅಂತ ಹೇಳಲಿಕ್ಕೆ ನನಗೆ ಸಂದರ್ಭದಲ್ಲಿ ಬಹಳ ಹೆಮ್ಮೆ ಅನ್ನಿಸ್ತದೆ. ಅವರ ಸೇವೆ ಸಹಕಾರ ಅದು ಒಬ್ಬ ಮನೆಯ ಯಜಮಾನದ ರೀತಿಯಲ್ಲಿ ಯಾವ ರೀತಿ ಇರ್ತದೆ ಅದೇ ರೀತಿಯಲ್ಲಿ ನಮ್ಮೊಂದಿಗೆ ಸದಾ ಜಯಸೂರ್ಯ ರೈಯವರು ಇರುವವರು. ಅವರಿಗೆ ಯೋಗ ಕೇಂದ್ರದ ಪರವಾಗಿ ಶ್ರೀ ಮಹಾಲಿಂಗೇಶ್ವರ ದೇವರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ ಜೊತೆ ಇರುವವರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರು, ನಮ್ಮವರೇ ಆದಂತಹ ಶ್ರೀ ಕೇಶವ ಪ್ರಸಾದ್ ಮುಳಿಯ. ಅವರು ಇಷ್ಟು ದಿನಗಳ ತಯಾರಿಯಲ್ಲಿ ಪ್ರತಿ ಹಂತವನ್ನು ಅವಲೋಕಿಸ್ತಾ ಎಲ್ಲೆಲ್ಲಿ ಏನೇನು ಲೋಪಗಳಿದೆ ಅವುಗಳಿಗೆ ಸಕಾಲದಲ್ಲಿ ಸ್ಪಂದಿಸ್ತಾ ನಮಗೆ ಸಲಹೆ ಸೂಚನೆಗಳನ್ನು ನೀಡುತ್ತಾ ಈ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮ ಯಾವ ರೀತಿ ಚಂದದಿಂದ ಬಹಳ ವಿಜೃಂಭಣೆಯಿಂದ ಸಹ ನಡಿಬೇಕು ಅಂತ ಹೇಳುವ ಆಶಯದೊಂದಿಗೆ ಪ್ರತಿ ಕ್ಷಣದಲ್ಲಿಯೂ ಸಹ ನಮ್ಮ ಕರೆಗಳಿಗೆ ಓಗೊಡ್ತಾ ಈ ದಿನವೂ ಬೆಳಗಿನ ಜಾವ ಬಹಳ ಬೇಗನೆ ಬಂದು ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ಎಲ್ಲಿವರೆಗೆ ಅಂದರೆ ನಾವೆಲ್ಲ ಸೇರೋದಕ್ಕಿಂತ ಮೊದಲಾಗಿ ದೇವಳದ ಅಧ್ಯಕ್ಷರು ನಮ್ಮ ಜೊತೆಗೆ ಇದ್ದರು. ಇಲ್ಲಿ ಎಲ್ಲ ಅವಲೋಕನೆಯನ್ನು ಅವರೇ ಮಾಡಿಕೊಂಡಿದ್ರು ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಅನ್ನಿಸ್ತದೆ. ಸರ್, ನಿಮಗೆ ಪ್ರೀತಿಪೂರ್ವಕ ಸ್ವಾಗತ. ಈ ದಿನದ ಎರಡೂ ಕಾರ್ಯಕ್ರಮಗಳನ್ನು ಸಹ ಉದ್ಘಾಟನೆಯನ್ನು ಅವರೇ ನಡೆಸ್ಕೊಂಡಿದ್ದಾರೆ. ಈಗಾಗಲೇ ಪತಂಜಲಿ ಮಹರ್ಷಿಗಳ ಯೋಗ ಸೂತ್ರವನ್ನು ಪಠಿಸುವುದರ ಮೂಲಕ ಯೋಗ ಅಭ್ಯಾಸವನ್ನು ಉದ್ಘಾಟನೆ ಮಾಡಿದ್ದಾರೆ. ಇನ್ನು ಮುಂದಿನ ಕಾರ್ಯಕ್ರಮವನ್ನು ತಾವೇ ಉದ್ಘಾಟಿಸಿಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ತಾ ಇದ್ದೇನೆ. ಈ ದಿನದ ಮುಖ್ಯ ಅತಿಥಿಗಳು ಶ್ರೀ ರಾಮಚಂದ್ರ ಭಟ್ಟಿಯನ್, ಪ್ರಾಂಶುಪಾಲರು ಶ್ರೀ ದುರ್ಗಾಪರಮೇಶ್ವರಿ ಪದವಿ ಪೂರ್ವ ವಿದ್ಯಾಲಯ ಧರ್ಮತಡ್ಕ. ನಮ್ಮ ಪುತ್ತೂರಿಗೆ ಹೊಸ ಮುಖವಾದರೂ ಸಹ ನಮಗೆಲ್ಲ ಆತ್ಮೀಯರು,
ಶ್ರೀ ಪ್ರಸಾದ್ ಪಾಣಾಜೆ ನಮ್ಮ ಯೋಗ ಗುರುಗಳ ಅವರ ಆತ್ಮೀಯ ವಲಯದವರು. ಅದೇ ರೀತಿ ಬಹಳ ಸಾಧನೆಯನ್ನು ತಮ್ಮ ವಿದ್ಯಾಕ್ಷೇತ್ರದಲ್ಲಿ ಇತ್ತು. ಹಳ್ಳಿಯ ಒಂದು ಧರ್ಮತಡ್ಕ ಎಂಬ ಆ ಒಂದು ಏರಿಯಾದಲ್ಲಿ ವಿದ್ಯಾದಾನವನ್ನು ಹಿರಿಯರ ಕಾಲದಿಂದಲೇ ನಡೆಸಿಕೊಂಡು ಬಂದವರು. ಅವರ ಪರಿಚಯವನ್ನು ನಮ್ಮ ಡಾಕ್ಟರ್ ಶ್ರೀ ಪ್ರಕಾಶ್ ಬಂಗಾರಕವರು ಸೂಚ್ಯವಾಗಿ ಈಗಾಗಲೇ ಮಾಡಲಿಕ್ಕೆ ಇದ್ದಾರೆ. ಅವರ ಮುಖ್ಯ ಅತಿಥಿಯ ಪರಿಚಯ ಸಂದರ್ಭದಲ್ಲಿ ಇವರನ್ನು ಶ್ರೀ ದೇವಳದ ಪರವಾಗಿ, ಯೋಗ ಕೇಂದ್ರದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀ ಬಿ ಎನ್ ಹರೀಶ್ ಅವರು ಪುತ್ತೂರಿನಲ್ಲಿ ಈ ಹಿಂದೆ ಅವರು ಉಪ ವಲಯ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಂಥ ಸಂದರ್ಭ ನಮಗೆ ವಿಶ್ವ ಯೋಗ ದಿನಾಚರಣೆಯ ಆಚರಣೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ಯೋಚಿಸ್ತಾ ಇದ್ದಂಥ ಸಂದರ್ಭ, ಆವಾಗ ಪರಿಸರ ಸಂರಕ್ಷಣೆ ಅಂತ ಹೇಳುವಂಥದ್ದನ್ನು ನಾವು ಮುಖ್ಯ ಕಾನ್ಸೆಪ್ಟ್ ಆಗಿ ಮುಂದಿಟ್ಟುಕೊಂಡಿದ್ದೀವಿ. ಅದನ್ನು ಕಾರ್ಯಗತಗೊಳಿಸಲಿಕ್ಕೆ ನಮಗೆ ಬೆನ್ನು ತಟ್ಟುತ್ತಾ ಬೆನ್ನೆಲುಬಾಗಿ ನಿಂತವರೇ ಶ್ರೀ ಬಿ ಎನ್ ಹರೀಶ್ ಅವರು. ಅವರು ನಿವೃತ್ತ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ಮಾತ್ರ ಸೇವೆ ಸಲ್ಲಿಸಿದ್ದಲ್ಲ, ಯೋಗ ಕೇಂದ್ರದ ಒಬ್ಬ ಸಕ್ರಿಯ ಸದಸ್ಯರಾಗಿ ನಮ್ಮ ಜೊತೆಗೆ ಇದ್ದವರು ಅಂತ ಹೇಳಲಿಕ್ಕೆ ಬಹಳ ಪ್ರೀತಿಯು ಆತ್ಮೀಯತೆಯು ಆಗ್ತದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ನಮಗೆ ಯಾವತ್ತೂ ಗೌರವ ಸಲಹೆಗಾರರಾಗಿ ಯೋಗ ಕೇಂದ್ರ ಯಾವ ರೀತಿ ಇನ್ನೂ ಗಟ್ಟಿಯಾಗಿ ಕಟ್ಟಬಹುದು ಅಂತ ಹೇಳೋ ಒಂದು ಕನಸನ್ನು ಕಾಣ್ತಾ ನಮ್ಮ ಜೊತೆಗೆ ಯಾವ ಸಂದರ್ಭವನ್ನು ನಮಗೆ ಕೊಡಲಿಕ್ಕೆ ಸದಾ ಸಿದ್ಧರಿರುವಂತಹ ಡಾಕ್ಟರ್ ಶ್ರೀ ಬಿ ಎನ್ ಹರೀಶ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಿದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಜೊತೆ ಇರುವಂಥವರು ಡಾಕ್ಟರ್ ಯು ಪಿ ಶಿವಾನಂದವರು. ನಮಗೆ ಅವರು ಡಾಕ್ಟ್ರಾಗಿ ಪರಿಚಯ ಜೊತೆಗೆ ಅವರು ಪತ್ರಿಕೋದ್ಯಮವನ್ನು ಯಾವ ಹಂತದಿಂದ ಯಾವ ಹಂತಕ್ಕೆ ಏರಿಸಬಹುದು ಅಂತ ಹೇಳಿ ಅದನ್ನು ಒಬ್ಬ ಪತ್ರಕರ್ತರಿಗೆ ಯಾವ ರೀತಿ ಪಾಠ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಸ್ನಾತಕೋತ್ತರ ಪದವಿ ಕೊಡುವುದಿದ್ದರೆ ಸರಿಯಾದ ಪರ್ಸನ್ ಅಂತ ಹೇಳಿದರೆ ಡಾಕ್ಟರ್ ಯು ಪಿ ಶಿವಾನಂದ ಅವರು. ಆ ರೀತಿಯಲ್ಲಿ ಪುತ್ತೂರಿನ ಒಂದು ಸಣ್ಣ ಒಂದು ಶೀಟ್ ಸುದ್ದಿ ಬಿಡುಗಡೆ ಅಂತ ಹೇಳುವ ಪೇಪರ್ ಇದ್ದ ಲಾಗಾಯತಿನಿಂದ ಹಿಡಿದು ಇಂದಿನ ತನಕ ನಾವು ಅವರ ಜೊತೆಗೆ, ಅವಾಗ ನನ್ನ ಆ ಸಂದರ್ಭದಲ್ಲಿ ಸುದ್ದಿ ಬಿಡುಗಡೆಯಲ್ಲಿ ಒಂದು ಕಾನೂನಿನ ಅಂಕಣದಲ್ಲಿ ನಾನು ಸಣ್ಣ ಲೇಖನಗಳನ್ನು ಬರೀಲಿಕ್ಕೆ ಪ್ರಾರಂಭಿಸ್ತಾ ಇದ್ದೆ. ಅದಕ್ಕೂ ಸಹ ಅವಕಾಶವನ್ನು ಮಾಡಿಕೊಡ್ತಾ ಇದ್ದರು ಅವರು. ಆ ಹಂತದಿಂದ ಈಗ ನಮ್ಮ ಜೊತೆಗೆ ಯೋಗ ಮಿತ್ರರಾಗಿ ಯೋಗ ಕೇಂದ್ರದ ಸಂಘಟನೆಯಲ್ಲಿ ಸಹಭಾಗಿಯಾಗಿ ಜಂಟಿಯಾಗಿ ನಮ್ಮ ಜೊತೆ ಕೈ ಜೋಡಿಸ್ತಾ ಈ ವರ್ಷದ ವಿಶ್ವ ಯೋಗ ದಿನಾಚರಣೆಯು ಮತ್ತಷ್ಟು ಚೆನ್ನಾಗಿ ಆಗಬೇಕು ಮತ್ತು ಹೆಚ್ಚಿನ ಜನಗಳಿಗೆ ಅದು ತಲುಪಬೇಕು ಅಂತ ಹೇಳುವ ಒಂದು ಆಶಯದೊಂದಿಗೆ ಸುದ್ದಿ ಮಾಧ್ಯಮ ಸಮೂಹ ಸಂಸ್ಥೆಗಳನ್ನು ಎಲ್ಲವನ್ನ ಯೋಗ ಕೇಂದ್ರದ ಜೊತೆಗೆ ಕೈ ಜೋಡಿಸುವಂತೆ ನಮಗೆ ಉದಾರವಾಗಿ ನಮ್ಮ ಜೊತೆಗೆ ನಿಂತವರು ಡಾಕ್ಟರ್ ಯು ಪಿ ಶಿವಾನಂದ ಇವರು. ಇವರಿಗೆ ನಮ್ಮ ಮನೆಯವರೇ ಆದರೂ ಸಹ ಅವರಿಗೆ ಮತ್ತೊಮ್ಮೆ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಇರುವವರು ನಮ್ಮ ಯೋಗ ಗುರುಗಳು, ಪುತ್ತೂರಿನ ಹಲವಾರು ಯೋಗಾಸಕ್ತರಿಗೆ ಗುರುಗಳಾಗಿ ಹಲವಾರು ಯೋಗ ಶಿಕ್ಷಕರನ್ನು ಪುತ್ತೂರಿಗೆ ಪರಿಚಯಿಸಿ ಅವರಿಗೆ ವಿಶೇಷವಾದ ತರಬೇತಿಗಳನ್ನು ನೀಡಿ ಪುತ್ತೂರಿನಲ್ಲಿ ಯೋಗ ಕೇಂದ್ರ ಪುತ್ತೂರು ಇದನ್ನು 1979-80ರಲ್ಲಿ ಸ್ಥಾಪಿಸಿ ಯೋಗಕ್ಕಾಗಿ ತಮ್ಮನ್ನು ಪೂರ್ಣ ಪ್ರಮಾಣದಲ್ಲಿ ಅರ್ಪಿಸಿಕೊಂಡಂಥ ಒಬ್ಬ ವ್ಯಕ್ತಿ ಇದ್ದರೆ ಅವರು ಪ್ರಸಾದ್ ಪಾಣಾಜಿಯವರು. ಅವರನ್ನು
ನಾನು ಅವರಿಂದ ಆಶೀರ್ವಾದವನ್ನು ಬೇಡ್ತಾ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇನೆ ಸರ್. ವಿಶ್ವ ಯೋಗ ದಿನದ 1 ನಿಮಿಷದ ಒಂದು ಪರಿಚಯವನ್ನು ನಾನು ಹೇಳಲಿಕ್ಕಿದ್ದೇನೆ. ವಿಶ್ವ ಯೋಗ ದಿನ ಈ ದಿನವೇ ಅದು ಯಾಕೆ ಮೂಡಿ ಬರ್ತಾ ಇದೆ? ಯೋಗ ಅಂತ ಹೇಳಿದರೆ ನಿಮಗೆ ಎಲ್ರಿಗೂ ಸಹ ಗೊತ್ತಿರುವಂಥ ವಿಚಾರ. ಶರೀರ ಮತ್ತು ಮನಸ್ಸು, ಶರೀರ ಮತ್ತು ಆತ್ಮವನ್ನು ಕೂಡಿಸುವಂಥ ಯೋಗ ಅಂದರೆ ಯುಜ್ ಎಂಬಂತಹ ಧಾತುವಿನಿಂದ ಒಂದನ್ನು ಕೂಡುವಂಥದ್ದು. ಈ ಶರೀರ ಮತ್ತು ಆತ್ಮವನ್ನು ಕೂಡಿಸುವಂತಹ ಒಂದು ವಿಷಯವೇ ಯೋಗ. ಇದು ನಮ್ಮೊಳಗಿನ ವೈಯಕ್ತಿಕ ನೆಲೆಯದಲ್ಲಿ ಯಾವ ರೀತಿ ನಾವು ಯೋಗವನ್ನು ಮಾಡಿದರೆ ನಮ್ಮ ಆತ್ಮದೊಂದಿಗೆ ನಮಗೆ ಲೀನವಾಗಲಿಕ್ಕೆ ಸಾಧ್ಯ ಆಗ್ತದೋ ಅದೇ ರೀತಿಯಲ್ಲಿ ಆ ಒಂದು ವೈಯಕ್ತಿಕ ವಿಕಸನ ಆಗುವುದರ ಜೊತೆಗೆ ವಿಶ್ವ ಮಟ್ಟದಲ್ಲಿ ಇದನ್ನು ಮಾಡಿದರೆ ಏನಾಗ್ಬೋದು ಅಂತ ಹೇಳುವ ಪರಿಕಲ್ಪನೆಯನ್ನು ನಮ್ಮ ಮಾತೃ ಸಂಸ್ಥೆಯ ನೇತಾರರು, ನಮ್ಮ ಗುರುಗಳಾದಂಥ ಡಾಕ್ಟರ್ HR ನಾಗೇಂದ್ರ ಅವರಿಗೆ ಬಂದಂತಹ ಕನಸು ಸಾಕಾರಗೊಳ್ಳಲಿಕ್ಕೆ ಅವರು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿಯವರ ಯೋಗ ಸಲಹೆಗಾರರು, ಭಾರತ ಸರ್ಕಾರದ ಆಯುಷ್ ಇದರ ಚೇರ್ಮನ್ ಆಗಿದ್ದವರು. ಅವರು ವಿಶ್ವ ಯೋಗ ದಿನವನ್ನು ಇದೇ ದಿನ ಆಗಬೇಕು ಅಂತ ಹೇಳುವ ಪರಿಕಲ್ಪನೆ ಯಾಕೆ ಮಾಡಿದರು ಅಂದರೆ, ಇಡೀ ವರ್ಷದಲ್ಲಿ ಅತ್ಯಂತ ದೀರ್ಘ ಅವಧಿಯ ಹಗಲು ಈ ದಿನ ಜೂನ್ 21ರಂದು. ಆ ಕಾರಣಕ್ಕಾಗಿ ನಾವು ಯಾವತ್ತೂ ದೀರ್ಘ ಅವಧಿಯಲ್ಲಿ ಎಚ್ಚರಿಕೆಯಿಂದ ಲವಲವಿಕೆಯಿಂದ ಇರಬೇಕು, ನಿದ್ರಿಸುತ್ತಿರುವುದು ಅಲ್ಲ ಅಂತ ಹೇಳುವ ಒಂದು ಆ ಪರಿಕಲ್ಪನೆಯಿಂದ ಆ ಹಿನ್ನೆಲೆಯಲ್ಲಿ ಜೂನ್ 21ರಂದು ವಿಶ್ವ ಯೋಗ ದಿನವನ್ನಾಗಿ ಮಾಡಲಾಗಿದೆ. ಇಂತಹ ಒಂದು ವಿಶ್ವ ಮಟ್ಟದಲ್ಲಿ ಎಲ್ಲ ಆತ್ಮಗಳನ್ನು ಶರೀರದೊಂದಿಗೆ, ಎಲ್ಲ ಪಂಚಭೂತಗಳೊಂದಿಗೆ ಆತ್ಮವನ್ನು ಲೀನ ಮಾಡಿ ಆ ಮೂಲಕವಾಗಿ ಇಡೀ ವಿಶ್ವವನ್ನೇ ಬೆಳಗುವಂತಹ ಒಂದು ಪರಿಕಲ್ಪನೆಯಿಂದ ಈ ವಿಶ್ವ ಯೋಗ ದಿನವನ್ನು ನಾವು ಈ ದಿನ ಆಚರಿಸ್ತಾ ಇದ್ದೇವೆ. ಇದಕ್ಕೆ ಬಂದಂತಹ ನಿಮಗೆಲ್ಲರಿಗೂ ಸಹ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಸಹಕರಿಸಿದ ಎಲ್ರಿಗೂ ಸಹ ಋಣಿಯಾಗಿದ್ದೇವೆ. ನಮಸ್ಕಾರ. ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ಶ್ರೀ ಜಯಸೂರ್ಯ ರೈ ಮಾದೋಡಿ ಅವರಿಗೆ ಯೋಗ ಕೇಂದ್ರ ಮತ್ತು ಇದರ ಉಪಾಧ್ಯಕ್ಷರಾಗಿರುವಂತಹ ಐ ರಾಮಚಂದ್ರ ಭಟ್ ಸಿಂಗುಲಾಬಿ ಅವರಿಗೆ ಸ್ವಾಗತವನ್ನು ಕೋರಬೇಕು. ಕಾರ್ಯಕ್ರಮದ ಉದ್ಘಾಟಕರಾಗಿ ನಮಗೆ ಇಂದು ಎಲ್ಲ ಸಹಕಾರವನ್ನು ನೀಡುವವರಿಗೆ ಬಂದಿರುವಂತಹ ಕೇಶವ ಹೊಳೆಯ ಅವರಿಗೆ ಶ್ರೀ ಹರಿಕೃಷ್ಣ ಡಿ ಕೋಶಾಧಿಕಾರಿ ಇವರು ಸಿಂಗುಲಾಬಿ ಅವರಿಗೆ ಸ್ವಾಗತವನ್ನು ಬಯಸಬೇಕು. ಶ್ರೀ ರಾಮಚಂದ್ರ ಭಟ್ ಎನ್ ಅತಿಥಿಗಳಾಗಿ ಈ ಸಂದರ್ಭದಲ್ಲಿ ನಮ್ಮಲ್ಲಿದ್ದಾರೆ. ಅವರಿಗೆ ಶ್ರೀ ಮುರಳೀಧರ ಅವರು ಸಿಂಗುಲಾಬಿಯನ್ನು ನೀಡಿ ಸ್ವಾಗತವನ್ನು ವಹಿಸಬೇಕು. ಡಾಕ್ಟರ್ UP ಶಿವಾನಂದ ಸಂಚಾಲಕರ ಸುದ್ದಿ ಬಿಡುಗಡೆ ಮತ್ತು ಇವರಿಗೆ ಡಾಕ್ಟರ್ ಸುಪ್ರೀಂ ಲೋವ್ ಇವರು ಸಿಂಗುಲಾಬಿಯನ್ನು ನೀಡಿ ಸ್ವಾಗತವನ್ನು ಬಯಸಬೇಕಾಗಿ ವಿನಂತಿಸಿಕೊಳ್ತೇವೆ. ಶ್ರೀ DN ಹರೀಶ್ ಇವರಿಗೆ ಯೋಗ ಕೇಂದ್ರದ ಅಧ್ಯಕ್ಷರಾಗಿರುವ ಶ್ರೀ ಗಿರೀಶ್ ಮಳ್ಳಿ ಅವರಿಗೆ ಸಿಂಗುಲಾಬಿಯನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸಂದರ್ಭ ಎಲ್ಲರಿಗೂ ಸರ್ವ ರೀತಿಯಲ್ಲೂ ಸರ್ವರಿಗೂ ಸ್ವಾಗತವನ್ನು ಬಯಸ್ತಾ ಮುಂದಕ್ಕೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಮುಂದಡಿ ಇಡ್ತಾ ಇದ್ದೇವೆ. ಶ್ರೀ ಕೇಶವ ಪ್ರಸಾದ್ ಒಳ್ಳೆಯ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ ಮಹತ್ವರ ಶ್ರೀ ಮಾಲಿಕೇಶ್ವರ ದೇವಸ್ಥಾನ ಪುತ್ತೂರು ಅವರನ್ನು ವಿನಂತಿ ಮಾಡಿಕೊಳ್ತಾ ವೇದಿಕೆಯಲ್ಲಿದ್ದ ಎಲ್ಲರೂ ಸೇರಿಕೊಳ್ಳಬೇಕು. Namaya
ಉದ್ಘಾಟಕರಾದ ಶ್ರೀ ಕೇಶವ ಪ್ರಸಾದ್ ಒಡೆಯರ್ ಅವರಿಂದ ಶುಭಾಶಯದ ನುಡಿಗಳಿಗೆ ಬೇಕು. ಶ್ರೀಮಾಲಿಂಗೇಶ್ವರಾಯ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಹತ್ತೂರ ಒಡೆಯನಿಗೆ ನಮಸ್ಕರಿಸುತ್ತಾ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಮಾದೋಡಿ ಶ್ರೀ ಜಯಸೂರ್ಯ ರೈ ಅವರೇ, ಹಾಗೆ ಶ್ರೀಯುತ ರಾಮಚಂದ್ರ ಭಟ್ ಅವರೇ, ಆತ್ಮೀಯರಾದಂತಹ ಡಾಕ್ಟರ್ ಯು ಪಿ ಶಿವಾನಂದ್ ಅವರೇ, ನಿವೃತ್ತ ಅರಣ್ಯಾಧಿಕಾರಿಗಳಾದಂತಹ ಬಿ ಎನ್ ಹರೀಶ್ ಅವರೇ, ನಮ್ಮ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರೇ, ಇಲ್ಲಿ ನೆರೆದಂತಹ ಎಲ್ಲ ಯೋಗವನ್ನು ಮಾಡ್ತಾ ಇರುವಂತಹ ಯೋಗ ಬಂಧುಗಳೇ ಹಾಗೂ ಯೋಗ ಅಭಿಮಾನಿಗಳೇ ಮತ್ತು ಮಕ್ಕಳೇ, ಈಗಾಗಲೇ ಹೇಳಿದ ರೀತಿಯಲ್ಲಿ ವಿಶ್ವದ ಅತ್ಯಂತ ಅಂದರೆ ದೊಡ್ಡ ಹಗಲು ಇರುವಂತಹ ದಿವಸನ್ನು, ವರ್ಷದ ಅತ್ಯಂತ ಹಗಲು ಇರುವಂಥ ದಿನವನ್ನು ಯೋಗ ದಿನಾಚರಣೆಯಾಗಿ ಆಯ್ಕೆ ಮಾಡಿ ನಾವೀಗ ಆ ಕಾರ್ಯಕ್ರಮವನ್ನು ನಡೆಸಿದ್ದೇವೆ. ಪತಂಜಲಿ ಮಹರ್ಷಿ ನಮಗೆ ಯೋಗವನ್ನು ಕೊಟ್ಟದ್ರಿಂದ ನಮಗೆ ಈ ಒಂದು ಯೋಗ ಮಾಡುವಂತಹ ಯೋಗ ಬಂತು ಅಂತ ಹೇಳುವಂಥದ್ದನ್ನು ನಾನಿಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಪತಂಜಲಿ ಮಹರ್ಷಿ ಹೇಗೆ ಹುಟ್ಟಿದ ಅಥವಾ ಹೇಗೆ ಬಂದ ಅಂತ ಹೇಳೋದನ್ನು ಎಲ್ಲೊಂದು ಕಡೆ ಓದಿದ ನೆನಪು. ಗೋಡಿಕಾ ಎಂಬ ಸಾಧ್ವಿ ಬೆಳಿಗ್ಗೆ ಸೂರ್ಯನಿಗೆ ತರ್ಪಣವನ್ನು ಕೊಡಲಿಕ್ಕೆ ಬೊಗಸೆಯಲ್ಲಿ ಎತ್ತಿದಾಗ ಆ ಬೊಗಸೆಯಲ್ಲಿ ಬಂದಂಥ ಒಂದು ಮಗು ಆ ಸಾಧ್ವಿಯ ಕೈಗೆ ಬರ್ತದೆ. ಸಾಕ್ಷಾತ್ ಆದಿಶೇಷನ ರೂಪದಲ್ಲಿ ಇದ್ದಂತಹ ಆ ಮಗುವೇ ಮುಂದೆ ಅಖಂಡ ಬ್ರಹ್ಮಚಾರಿಯಾಗಿ ಪತಂಜಲಿಯಾಗಿ ಆಯುರ್ವೇದ ಶಾಸ್ತ್ರವನ್ನು, ಆರೋಗ್ಯಕ್ಕೆ ಆಯುರ್ವೇದವನ್ನು, ವ್ಯಾಕರಣವನ್ನು ಹಾಗೂ ಮನಃಶಾಸ್ತ್ರಕ್ಕೋಸ್ಕರ ಮನಃಶುದ್ಧಿಗೋಸ್ಕರ ಯೋಗವನ್ನು ನಮಗೆ ಕೊಟ್ಟಂತಹ ಒಂದು ಮಹಾನುಭಾವ ಪತಂಜಲಿ ಮಹರ್ಷಿ. ಇವತ್ತು ಜಯಸೂರ್ಯ ರೈ ಮಾದೋಡಿಯವರು ಮಕ್ಕಳನ್ನೆಲ್ಲ ಕರ್ಕೊಂಡು ಇಲ್ಲಿ ಬಂದಿದ್ದಾರೆ. ಅವರು ಅಷ್ಟು ಸಮಯದಿಂದ ಇವರು ಮಾತಾಡುವಾಗ ಗಿರೀಶ್ ಮಳಿಯವರು ಮೊನ್ನೆಯಿಂದ ಹೇಳ್ತಾ ಇದ್ದಾರೆ, ನಮಗೆ ಯಾವಾಗಲೂ ಸಪೋರ್ಟ್ ಕೊಟ್ಟವರು ಅಂತ. ಶಾಲಾ ಮಕ್ಕಳಿಗೆ ಈ ಯೋಗವನ್ನು ಹೇಳಿಕೊಡುವಂತಹ ಒಂದು ಸಂಸ್ಥೆಯಲ್ಲಿ ನೀವೆಲ್ಲ ಕಲಿತಾ ಇರುವಂತಹ ನೀವೆಲ್ಲ ಮಕ್ಕಳು ಧನ್ಯರು ಅಂತ ಹೇಳೋದನ್ನು ವಿಶೇಷವಾಗಿ ಅವರಿಗೆ ಅಭಿನಂದಿಸುತ್ತಾ ನಾನಿಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ವಿಶೇಷ ಅಭಿನಂದನೆಗಳನ್ನು ಜಯಸೂರ್ಯ ರೈ ಮಾದೋಡಿಯವರಿಗೆ ಸಲ್ಲಿಸ್ತಾ ಇದ್ದೇನೆ. ಇದನ್ನು ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂತೇಳಿ ಹೇಳಿದರೆ, ಇವತ್ತು ನನ್ನನ್ನು ಈ ಯೋಗ ಶಿಬಿರವನ್ನು ಉದ್ಘಾಟಿಸಬೇಕು ಅಥವಾ ಬೆಳಿಗ್ಗೆ ಚಾಲನೆ ಮಾಡಬೇಕು ಅಂತೇಳಿ ಕರೆದಾಗ ನನಗನ್ನಿಸ್ತು ಯಾವ ರೀತಿಯಲ್ಲಿ ಮಾಡೋದು ಅಂತ. ರಾತ್ರಿ ನೆನಪಾಯಿತು, ಮಗಳೊಟ್ಟಿಗೆ ಮಾತಾಡ್ತಾ ಇರುವಾಗ ಅವಳಿಗೂ ಏನೋ ಒಂದು ಇವತ್ತಿನ ಜವಾಬ್ದಾರಿ ಇದೆ, ಇವತ್ತಿನ ಅವರ ಶಾಲೆಯಲ್ಲಿ ಮಾತಾಡ್ತಾ ನನಗೆ ಯೋಗೇನ ಚಿತ್ತಸ್ಯ ಶ್ಲೋಕ ಬರ್ತದೆ ಅಂತ ಹೇಳೋದು ನೆನಪಾಯಿತು. ಸೊ ಹಾಗಾಗಿ ಆ ಮೂಲಕ ಅದು ಹೇಗೆ ಆಯಿತು ಅಂತ ಹೇಳೋದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಯಾಕೆ ಇಚ್ಛೆ ಪಡ್ತೇನೆ. ಜಯಸೂರ್ಯ ರೈ ಮಾದೋಡಿಯವರನ್ನ ವಿಷಯವನ್ನೇ ತಗೊಂಡು ನಾನು ಹೇಳೋದು, ನಾನು ಓದಿದ ಶಾಲೆ RSS, ಇದು RSSನ ಜನಸೇವಾ ವಿದ್ಯಾಕೇಂದ್ರ. ಬೆಳಿಗ್ಗೆ 5 ಗಂಟೆಗೆ ಯಾವಾಗಲೂ ಕೂಡ ನಾವು ಯೋಗವನ್ನು ಮಾಡಲಿಕ್ಕಿತ್ತು. ಹಾಗಾಗಿ ಆ ಪೂರ್ಣ ಯೋಗೇನ ಚಿತ್ತಸ್ಯ ಪದೇನ ವಾಚವನ್ನು ಬರಲಿಕ್ಕೆ ಇವತ್ತಿಗೂ ಕೂಡ ಅದು ಮನನವಾಗಿ ಬಾಯಲ್ಲಿ ನೆನಪಿಟ್ಟುಕೊಳ್ಳಲಿಕ್ಕೆ ಕಾರಣ ಅದು. ಹಾಗಾಗಿ ಆ ಸಂದರ್ಭದಲ್ಲಿ ಮಾಡಿದಂತಹ ಯೋಗ ಜೀವನಕ್ಕೆ ಖಂಡಿತವಾಗಿ ಪ್ರಯೋಜನ ಆಗಿದೆ. ಮಕ್ಕಳು ನೀವೆಲ್ಲ ಯೋಗವನ್ನು ನಿರಂತರವಾಗಿ ಮಾಡಬೇಕು. ಆ ಮೂಲಕ ಎಲ್ಲ ಶಾಲೆಗಳಲ್ಲೂ ನನ್ನ ತಂದಾಜಿ ಈಗ ಅದು ಒಂದು ವಿಶೇಷ ಪಠ್ಯವಾಗಿ ಇಲ್ಲ, ಆದರೆ ಪಠ್ಯವಾಗಿ ಬರುವಂತಹ ಒಂದು ಕಾಲ ಬರಲಿ. ಆ ಮೂಲಕ ಯೋಗ ಪ್ರತಿಯೊಬ್ಬರ, ವಿಶೇಷವಾಗಿ ಹೇಳೋದಾದರೆ ಇಲ್ಲಿ ಡಾಕ್ಟರ್ ಸುಪ್ರೀತ್ ಗ್ಲೋಬ್ ಅವರಿದ್ದಾರೆ. ಅವರು ಇವತ್ತು ಒಂದು ಆಯುರ್ವೇದ ಕೇಂದ್ರವನ್ನು ಭಾಳ ಸುಂದರವಾಗಿ ಉಪ್ಪಿನಂಗಡಿಯಲ್ಲಿ ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳುವುದನ್ನು ನಾನು ಕೇಳಿಪಟ್ಟಿದ್ದೇನೆ, ನೋಡಿದ್ದೇನೆ, ವಿಡಿಯೋವನ್ನು ನೋಡಿದ್ದೇನೆ. ಸೊ ಆ ರೀತಿಯಲ್ಲಿ ನಮಗೊಂದು ಎಲ್ಲರಿಗೂ ಸರ್ವರು ಒಂದು ಉಪಯೋಗ ಮಾಡುವಂತಹ, ಸರ್ವರಿಗೂ ಆಗುವಂತಹ ಒಂದು ರೀತಿಯಲ್ಲಿ
ಎಲ್ಲ ಶಾಲೆಗಳಲ್ಲೂ ಕೂಡ ಈ ಒಂದು ಯೋಗವನ್ನು ಇವತ್ತಿನ NEPಯಲ್ಲಿ ಆದರೂ ಕೂಡ ಅದು ಆಗುವ ರೀತಿಯಲ್ಲಿ ಆಗಲಿ. ವಿಶ್ವಕ್ಕೆ ಯೋಗವನ್ನು ನಾವು ಕೊಟ್ಟಂತಹ ಭಾರತದ ಪ್ರತಿಯೊಬ್ಬರೂ ಯೋಗವನ್ನು ಕಲಿಯುವಂತಾಗಲಿ ಅಂತೇಳಿ ಹಾರೈಸುತ್ತಾ, ಮಹಾಲಿಂಗೇಶ್ವರನು ಸರ್ವರಿಗೂ ಸನ್ಮಂಗಲವನ್ನು ಉಂಟು ಮಾಡಲಿ ಅಂತೇಳಿ ಹೇಳ್ತಾ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಹಾಗೂ ಕಾರ್ಯಕ್ರಮವನ್ನು ಇಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಆಯೋಜನೆ ಮಾಡಿದ್ದಕ್ಕೆ ಯೋಗ ಕೇಂದ್ರ ಪುತ್ತೂರು ಮತ್ತು ಸುದ್ದಿ ಬಳಗ ಹಾಗೂ ಎಲ್ಲರಿಗೂ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಮುಂದೆಯೂ ಈ ಕಾರ್ಯಕ್ರಮವನ್ನು ಇನ್ನೂ ಸುಂದರವಾಗಿ ಯಾವ ರೀತಿ ಮಾಡಲಿಕ್ಕಾಗ್ತದೆ ಆ ರೀತಿ ನಾವು ಮಾಡುವ ಅಂತೇಳಿ ಹೇಳ್ತಾ, ಸಾಧ್ಯ ಆದರೆ ಇಲ್ಲೊಂದು ಬೆಳಗಿನ ಹೊತ್ತಿನಲ್ಲಿ ಯೋಗವನ್ನು ಮಾಡುವಂತಹ ಒಂದು ತರಗತಿಯ ಅಥವಾ ಒಂದು ಕಾರ್ಯಕ್ರಮವನ್ನು ಕೂಡ ಒಂದು ವಿಶೇಷ ಶಿಬಿರ ಪ್ರಾರಂಭ ಮಾಡುವ ದೇವಸ್ಥಾನದಿಂದ. ಆ ಶಿಬಿರದ ನಂತರ ಮೋಸ್ಟ್ಲಿ ನಿತ್ಯಕ್ಕೆ ಮಾಡಲಿಕ್ಕೆ ಸಾಧ್ಯ ಆಗುವಂಥ ವ್ಯವಸ್ಥೆಯೂ ಆಗ್ಬೋದು. ಅದು ಯೋಗ ಕೇಂದ್ರದಿಂದ ಮಾಡುವ ರೀತಿಯಲ್ಲಿ ಯೋಚನೆ ಮಾಡುವ ಅಂತೇಳಿ ಹೇಳ್ತಾ, ಡಾಕ್ಟ್ರ ಬಗ್ಗೆ ಹೇಳಿದರು. ಡಾಕ್ಟ್ರಾಗಿ ನಮಗೆ ಗೊತ್ತಿಲ್ಲ ಅಂಥೇಳಿ, ಆದರೆ ಅವರು ಸಮಾಜದ ಡಾಕ್ಟ್ರಾಗಿ ಬಹಳ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ಸಮಾಜದ ಡಾಕ್ಟರು ಈ ಕಾರ್ಯಕ್ರಮಕ್ಕೆ ವಿಶೇಷ ಸಹಯೋಗವನ್ನು ನೀಡಿದರೆ ಅವರಿಗೂ ಅಭಿನಂದಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ವಂದನೆಗಳು. ಕೃತಜ್ಞತೆಗಳು ಶ್ರೀ ಕೇಶವ ಪ್ರಸಾದ್ ಬಳಿ ಅವರಿಗೆ. ಇಂದು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಸಂಜೀವ ಮಠದವರು ನಮಗೆ ದೀಪ ಪ್ರಜ್ವಲನೆಗಾಗಿ ಬರಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ಅವರ ಅನುಪಸ್ಥಿತಿ ಇದೆ. ಆದರೂ ಅವರನ್ನು ನೆನಪಿಸಿಕೊಳ್ತೇವೆ, ಗೌರವಿಸಿಕೊಳ್ತೇವೆ. ಅದಕ್ಕೆ ಯೋಗ ಕೇಂದ್ರ ಪುತ್ತೂರು ಇದರ ಗುರುಗಳು ಬಹಳಷ್ಟು ಜೀವನ ಶೈಲಿ, ಮನಸ್ಸಿನ ಆನಂದ ಮತ್ತು ಒಳ್ಳೆಯ ಜೀವನ, ಇದರ ಬಗ್ಗೆ ಆಸ್ಥೆ, ಕಾಳಜಿ ಇವೆಲ್ಲವುಗಳಿಂದ ಸಂಪದ್ಭರಿತವಾಗಿ ತನ್ನನ್ನೇ ತಾನು ತೊಡಗಿಸಿಕೊಂಡಂತಹ ಶ್ರೀ ಪ್ರಸಾದ್ ಪಾಣಾಜೆ ಇಂದಿನ ಈ ಯೋಗ ಕೇಂದ್ರ ಆಯೋಜಿಸಿರುವಂತಹ 7ನೇ ವಿಶ್ವ ಯೋಗ ದಿನ ಆಚರಣೆಯ ಸಂದರ್ಭದಲ್ಲಿ ನಮ್ಮೆಲ್ಲರನ್ನ ಉದ್ದೇಶಿಸಿ ತಮ್ಮ ಅನಿಸಿಕೆಗಳು ಎಲ್ಲವನ್ನು ಹಂಚಿಕೊಳ್ಳಬೇಕಾಗಿ ವಿನಯಪೂರ್ವಕವಾಗಿ ವಿನಂತಿಸಿಕೊಂಡೆ. ಜಗದೊಡೆಯ ಪುತ್ತೂರು ಮಹಾಲಿಂಗೇಶ್ವರನಿಗೆ ಪೊಡಮಟ್ಟು, ಯೋಗಗುರು ಪತಂಜಲಿಗೆ ಪ್ರಣಾಮ ಮಾಡ್ತಾ ಎಲ್ಲರಿಗೂ ಸಾಷ್ಟಾಂಗ ಪ್ರಣಾಮಗಳು. ಭಾವಾತೀತ ಧ್ಯಾನ, ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ನೀವು ಕೇಳಿರುವುದು. ಮಹರ್ಷಿ ಮಹೇಶ್ ಯೋಗಿ ಅವರು ಜಗತ್ತು ಕಂಡ ಅದ್ಭುತ ಯೋಗಿ. ನಿದ್ದೆನೇ ಮಾಡ್ತಿರಲಿಲ್ಲ ಅವರು, ಮೆಡಿಟೇಷನ್ನಲ್ಲಿ ರಿಲ್ಯಾಕ್ಸ್ ಮಾಡಿ. ಭಾಳ ಹಿಂದೆ ಉದಯವಾಣಿಯಲ್ಲೂ ಕೂಡ ಒಂದು ಅಂಕಣ ಬಂದಿತ್ತು ಅವರ ಬಗ್ಗೆ. ನಮ್ಮ ಡಾಕ್ಟರ್ ನಾಗೇಂದ್ರ ಕೂಡ ಭಾಳಷ್ಟು ಸಮಯ ಅವರೊಟ್ಟಿಗೆ ಸ್ವಲ್ಪ ಅಧ್ಯಯನ ಮಾಡಿದವರು ಹಾಲೆಂಡಲ್ಲಿ. ಮಹರ್ಷಿ ಯೋಗಿಯ ಶಿಷ್ಯ ರವಿಶಂಕರ್ ಗುರೂಜಿ, ಆಮೇಲೆ ಸಿದ್ಧ ಸಮಾಜ ಯೋಗದ ಋಷಿ ಪ್ರಭಾಕರ್, ಆಮೇಲೆ ಅವರೊಟ್ಟಿಗೆ ಇದ್ದವರು ನಮ್ಮ ಮನೆಗೆ ಪ್ರತಿ ವರ್ಷ ಬರುವಂಥ ಜರ್ಮನಿ ಒಬ್ಬರು ಉವೆ ಸ್ಟಾನ್ಸನ್ಬರ್ಗ್ ಅಂತೇಳಿ ಪ್ರತಿ ವರ್ಷ ನಮ್ಮ ಮನೆಗೆ ಬರ್ತಾರೆ. ಅವರು ಪ್ರಾರಂಭದಲ್ಲಿ 72ನೇ ಇಸ್ವಿಯಲ್ಲಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಮೂಲಕ ಭಾರತಕ್ಕೆ ಬಂದವರು. ಆಮೇಲೆ ಭಾರತ ಸಿಟಿಸನ್ಶಿಪ್ಪಿಗೆ ಬೇಗ ಪ್ರಯತ್ನ ಮಾಡಿ ಇವತ್ತಿನವರೆಗೂ ಸಿಕ್ಕಲಿಲ್ಲ. ಭಾರತದಲ್ಲಿ ಸಿಟಿಸನ್ಶಿಪ್ ಅಷ್ಟು ಸುಲಭದಲ್ಲಿ ಸಿಗುವುದಿಲ್ಲ, ಯಾಕಂದರೆ ಸ್ಟ್ರೆಚ್ 5 ಇಯರ್ಸ್ ಇರಬೇಕು ಅಂತಿದೆ. ಈಗ ಕೊರೋನಾ ಟೈಮಲ್ಲಿ ಬರಲಿಲ್ಲ, ಎಲ್ಲ ಪ್ರತಿ ವರ್ಷ ನಮ್ಮಲ್ಲಿ ಬರ್ತಾರೆ. ಮೊದಲೆಲ್ಲ ನಮ್ಮಲ್ಲಿ 15 ತಿಂಗಳಲ್ಲಿ ಇರ್ತದೆ ನಮ್ಮ ಕಾಡಿನೊಳಗೆ ಧ್ಯಾನ. ಕನಿಷ್ಠ ದಿವಸಕ್ಕೆ 5 ಗಂಟೆ ಧ್ಯಾನ ಮಾಡ್ತಾರೆ ಅವರು. ಅವರು ಪ್ರಾರಂಭದಲ್ಲಿ ಬರುವಾಗ ಅವರ ಸ್ವಂತ ಕಾರಲ್ಲಿ ಜರ್ಮನಿಯಿಂದ ಇರಾನ್, ಅಫ್ಘಾನಿಸ್ತಾನಲ್ಲಾಗಿ ಬರ್ತಿದ್ರು. ಈಗ ಹಾಗೆ ಬರುವಾಗಿಲ್ಲ ಭಯೋತ್ಪಾದಕರಿಂದಾಗಿ. ಅವರು ಅಕಸ್ಮಾತ್ತಾಗಿ ನನಗೆ ಭೇಟಿಗೆ ಸಿಕ್ಕಿದರು ಒಂದು 30 ವರ್ಷದ ಹಿಂದೆ. ನಂತರ ನಿರಂತರವಾಗಿ ಬರ್ತಾ ಇದ್ದಾರೆ ನಮ್ಮಲ್ಲಿಗೆ. ಇಲ್ಲಿ ಕೂಡ ಅವರ ಭಾವತೀತ ಧ್ಯಾನವನ್ನು ಕ್ಲಾಸನ್ನು ನಾವು ಪುತ್ತೂರಲ್ಲಿ ಸಂಘಟಿಸಿದ್ದೆವು. ಅವರು ಪ್ರಾರಂಭದಲ್ಲಿ ಬಂದಾಗ ನಮ್ಮಲ್ಲಿ ಹೀಗೆ ಯೋಗದ ಬಗ್ಗೆ, ವಿವೇಕಾನಂದ ಕೇಂದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಸ್ವಲ್ಪ ಹೊತ್ತಾಗುವಾಗ ನಮ್ಮಲ್ಲಿ ಒಬ್ಬರು ಅವರ ಪಾದವನ್ನು ಗಮನಿಸಿದರು. ಅವರು ಬರಿಗಾಲಲ್ಲಿ ಬಂದಿದ್ದರು. ಹೊರದೇಶವರು ಯಾರು ಬರಿಗಾಲಲ್ಲಿ ಬರುವ ಕ್ರಮ ಕಡಿಮೆ. ಅದಕ್ಕೊಬ್ಬರು ಕೇಳಿದರು, ನೀವು ಬರಿಗಾಲಲ್ಲಿ ಯಾಕೆ ಬಂದಿದ್ದೀರಿ ಅಂಥೇಳಿ. ಅದಕ್ಕೆ ಅವರು ಹೇಳಿದರು, ನೀವು ದೇವಸ್ಥಾನದ ಒಳಗೆ ಹೋಗುವ ಚಪ್ಪಲ್ ಹಾಕ್ತೀರಿ, ನಮಗೆ ಭಾರತವೇ ದೇವಾಲಯ, ಅದಕ್ಕೆ ಬೇಕಾ ಅಲ್ಲಿ ಬಿಟ್ಟು ಬಂದೆವು ಅಂತ ಹೇಳಿದರು. ಅಂತಹ ಮಹಾನ್ ದೇಶದ ಮಹಾನ್ ಕೊಡುಗೆ ಯೋಗ. ಇವತ್ತು ನಮ್ಮ ದೇಶದಿಂದ ಎಲ್ಲ
ಪುಸ್ತಕಗಳಿಂದ ಜಾಸ್ತಿ ಯೋಗ ಪುಸ್ತಕಗಳೇ ಹೊರದೇಶಕ್ಕೆ ರಫ್ತಾಗ್ತಾ ಇದೆ. ಹಾಗಾದರೆ ಯೋಗ ಅಂದರೆ ಬರೀ ಪ್ರದರ್ಶನಕ್ಕಿರುವ ವಸ್ತು ಅಥವಾ ನಮ್ಮ ನಿಜ ಜೀವನಕ್ಕೆ ಏನಾದರೂ ಪ್ರಯೋಜನ ಇದೆಯೋ? ಮಹಾನ್ ಯೋಗ ಇದರಲ್ಲಿ ಶ್ರೀಕೃಷ್ಣನ್ ಹೇಳ್ತಾನೆ ಅರ್ಜುನನಿಗೆ, ಯೋಗ ಇಸ್ ದ ಹೈಯೆಸ್ಟ್ ಲೈಫ್ ಅಂತೇಳಿ, ನೀನು ಯೋಗಿ ಆಗು ಅಂತ ಹೇಳ್ತಾನೆ. ಒಂದು ಕಡೆಯಲ್ಲಿ ಹೇಳ್ತಾನೆ ಯೋಗೋ ಭವತಿ ದುಃಖ ಅಂತ, ನಮ್ಮ ದುಃಖವನ್ನು ಹೋಗಲಾಡಿಸು ಯೋಗ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಅವನು ಹೇಳ್ತಾನೆ ಯೋಗ ಕರ್ಮಸು ಕೌಶಲಂ ಅಂತೇಳಿ, ಯೋಗ ಸ್ಕಿಲ್ ಇನ್ ಆ್ಯಕ್ಷನ್ ಅಂತೇಳಿ. ಹಾಗಾದ್ರೆ ಯೋಗ ಅಂದರೆ ಏನು? ಸರಳವಾಗಿ ಹೇಳೋದಾದರೆ ಶಾರೀರಿಕವಾಗಿ, ಮಾನಸಿಕವಾಗಿ, ನೈತಿಕವಾಗಿ, ಆಧ್ಯಾತ್ಮಿಕವಾಗಿ ಸುಖಿ ಜೀವನವನ್ನು ನಡೆಸುವಂಥ ಸಾಧನೆ, ಬೆಟರ್ ಲಿವಿಂಗ್. ಇವತ್ತು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೂಡ ಇದೇ ಡೆಫಿನೇಷನ್, ಯೋಗ ಡೆಫಿನೇಷನ್ನೇ ಹೇಳ್ತಾ ಇದೆ. ಹಿಂದೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ಹೇಳ್ತಿತ್ತಂದರೆ, ಅನಾರೋಗ್ಯ ಅಂದರೆ ರೋಗರಹಿತ ಸ್ಥಿತಿ ಅಂತ ಆರೋಗ್ಯ ಅಂದರೆ ರೋಗರಹಿತ ಸ್ಥಿತಿ ಅಂತ ಹೇಳ್ತಾ ಇತ್ತು. ಇವತ್ತು ಕೂಡ ಇಟ್ಸ್ ಎ ವೆಲ್ ಬೀಯಿಂಗ್ ಆಲ್ ದೀಸ್ ಲೆವೆಲ್ಸ್ ಅಂತ ಹೇಳ್ತಾ ಇದೆ. ಆದರೆ ಸ್ಪಿರಿಚುವಲ್ ಅಂತ ಹೇಳೋದನ್ನು ಅದು ಬ್ರ್ಯಾಕೆಟಲ್ಲಿ ಹಾಕಿದೆ. ಅದು ಇನ್ನೂ ಕೂಡ ಅದಕ್ಕೆ ಏನು ಅಂತ ಗೊತ್ತಾಗಲಿಲ್ಲ, ರಿಸರ್ಚ್ ಆಗ್ತಾ ಇದೆ. ಅದು ಇನ್ನೂ ಕೂಡ ಅದಕ್ಕೆ ಅದರ ಗಮನಕ್ಕೆ ಏನು ಅಂತ ಗೊತ್ತಾಗಲಿಲ್ಲ ಅದು. ಆದರೆ ಕೆಲವು ವರ್ಷಗಳ ಹಿಂದೆ ಸ್ವಾಮಿ ರಾಮ ಲಿವಿಂಗ್ ವಿತ್ ದ ಹಿಮಾಲಯನ್ ಮಾಸ್ಟರ್ಸ್ ಪುಸ್ತಕ ಬರೆದವರು ನ್ಯೂಯಾರ್ಕ್ನಲ್ಲಿ ಒಂದು ಪಾರ್ಕಲ್ಲಿ ಧ್ಯಾನ ಮಾಡಿ ತಕ್ಷಣ ಹೊರಟು ಹೋದ ತಕ್ಷಣ ಒಂದು ಕಿರ್ಲಿಯಾನ್ ಫೋಟೋ ಅಂತ ತೆಗೆಯುತ್ತಾರೆ. ಇದು ನಮ್ಮ ಬೆಂಗಳೂರಲ್ಲಿ ಇದೆ ಕಿರ್ಲಿಯಾನ್ ಫೋಟೋಗ್ರಫಿ. ಅದನ್ನು ತೆಗೆದಾಗ ಅವರಿಗೆ ಆಶ್ಚರ್ಯವಾಗಿ, ಅಲ್ಲಿ ವ್ಯಕ್ತಿ ಇರುವುದಿಲ್ಲ, ಆದರೆ ಅವರ ಪ್ರಭಾವಳಿ ಆರ ಇರ್ತದೆ. ಆರ ಬುದ್ಧನ ಆರ 70 ಕಿಲೋಮೀಟರ್ವರೆಗೆ ಇತ್ತಂತೆ. ಆ ಆರ ಏನು, ಅದು ಪ್ರಾಣದ ಹರಿವೋ ಇನ್ನೂ ಕೂಡ ರಿಸರ್ಚ್ ಆಗ್ತಾ ಇದೆ. ಉದಾಹರಣೆ ಕಿರ್ಲಿಯಾನ್ ಫೋಟೋಗ್ರಫಿಯಲ್ಲಿ ನಮ್ಮಲ್ಲಿ ಬೆಂಗಳೂರಲ್ಲಿ ಇದೆ ಇದು. ಅದರಲ್ಲಿ ನಿಮ್ಮ ತಂಬ್ ಇಂಪ್ರೆಷನ್ ತಗೊಂಡ್ರೆ ನಿಮ್ಮ ಜ್ವರ ಎಲ್ಲ ಇದ್ದರೂ ಕೂಡ ಅಲ್ಲಿ ವೇರಿಯೇಷನ್ ಗೊತ್ತಾಗ್ತದೆ, ಏನಾದ್ರು ತೊಂದರೆ ಇದೆ ಅಂತ ಗೊತ್ತಾಗ್ತದೆ. ಇನ್ನೂ ಕೂಡ ಆಧುನಿಕ ಮಿಷಿನ್ಗಳು ಅದರ ನಂತರ ಬಂದಿದೆ. ಆದರೆ ಇನ್ನೂ ಕೂಡ ವಿಜ್ಞಾನ ಬಹಳ ಗ್ರಾಸ್ ಲೆವೆಲಲ್ಲಿದೆ. ಈ ಸಟಲ್ ಲೆವೆಲಲ್ಲಿ ನಮ್ಮ ಋಷಿಮುನಿಗಳಿಗೆ ಮಾತ್ರ ಇದೆಲ್ಲ ಗೊತ್ತಾಗ್ತಾ ಇತ್ತು. ಹಾಗಾಗಿ ಈ ಸುಖಿ ಜೀವನವನ್ನು ಪ್ರತಿಯೊಂದು ಸಮಾಜವು ಪ್ರತಿಯೊಂದು ವ್ಯಕ್ತಿಯು ಪಡೀಲಿಕ್ಕೆ ಬಯಸ್ತಾ ಇದೆ. ಯಾಕೆ ಪಡೀಲಿಕ್ಕೆ ಆಗ್ತಾ ಇಲ್ಲ? ಅದಕ್ಕೆ ಪತಂಜಲಿ ಹೇಳ್ತಾನೆ ಯೋಗ ಚಿತ್ತವೃತ್ತಿ ನಿರೋಧ ಅಂತ. ನಮ್ಮ ಬಂಚ್ ಆಫ್ ಥಾಟ್ಸ್, ನಮ್ಮ ಮನಸ್ಸೇ ಕಾರಣ, ಮನಸ್ಸಿನ ಚಿತ್ತವೃತ್ತಿಗಳು, ಇದನ್ನು ನಿರೋಧ ಮಾಡಬೇಕು. ನಿರೋಧ ಅಂದರೆ ಕಂಟ್ರೋಲ್ ಅಂತಲ್ಲ, ಶಮನ ಮಾಡಬೇಕು ಅಂತ ಹೇಳ್ತಾನೆ. ಆದರೆ ನಿರೋಧ ಯಾಕೆ ಮಾಡಬೇಕು? ಅದಕ್ಕೆ ಅವನು ಹೇಳ್ತಾನೆ ತದಾದೃಷ್ಟು ಸ್ವರೂಪೇ ಅವಸ್ಥಾನಂ ಅಂತ ಹೇಳ್ತಾನೆ. ನಿರೋಧ ಮಾಡಿದಾಗ ಯಾರಿಗೆ ಚಿತ್ತವೃತ್ತಿ ನಿರೋಧ ಆಯಿತು ಅವನ ಸ್ಥಿತಿ ಅವನ ನಿಜ ಸ್ವರೂಪದಲ್ಲಿ ಹೋಗಿ ನಿಲ್ತದೆ ಅಂತೇಳಿ. ತದಮೃತಂ ಅಂತೇಳಿ, ಅದೇ ಅಮೃತ ಅಂತ ಹೇಳಿ ಹೇಳ್ತಾನೆ ಅವನು. ಇನ್ನು ಸುಂದರವಾಗಿ ಯೋಗ ವಸಿಷ್ಠದಲ್ಲಿ ವಸಿಷ್ಠ ಹೇಳ್ತಾನೆ ಮನಃ ಪ್ರಶಮನ ಉಪಾಯ ಯೋಗ ಇತ್ಯಭಿಧೀಯತೆ ಅಂತ ಹೇಳ್ತಾನೆ. ಇಟ್ಸ್ ಎ ಟ್ರಿಕ್ ಟು ಸೈಲೆನ್ಸ್ ದ ಮೈಂಡ್, ಕಾಮ್ ಡೌನ್ ದ ಮೈಂಡ್, ಅಷ್ಟೇ. ಮನಸ್ಸನ್ನು ಶಾಂತ ಮಾಡುವಂಥ ಉಪಾಯ ಯೋಗ ಅಂತ ಹೇಳಿದರೆ. ಯೋಗಾಸನ ಬರೀ ಯೋಗ ಅಂದರೆ ಯೋಗಾಸನ, ಎಲ್ಲರಿಗೂ ಬರೀ ಯೋಗಾಸನ ಅಂತ ತಿಳ್ಕೊಂಡಿದ್ದಾರೆ. ಯೋಗಾಸನ ಅಲ್ಲ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಈ ಡೆಫಿನೇಷನ್ ಎಂಥ ಅದ್ಭುತ ಬ್ರೈನ್ ಸ್ವಾಮಿ ವಿವೇಕಾನಂದರು ಹೇಳ್ಕೊಳ್ಳಿ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಈಚ್ ಸೋಲ್ ಇಸ್ ಪೊಟೆನ್ಷಿಯಲಿ ಡಿವೈನ್ ಅಂತ ಹೇಳ್ತಾರೆ ಅವರು. ಪ್ರತಿಯೊಂದು ಆತ್ಮವು ಪವಿತ್ರವಾದದ್ದು ಅಂತ ಹೇಳ್ತಾನೆ. ದ ಗೋಲ್ ಆಫ್ ಲೈಫ್ ಇಸ್ ಟು ಮ್ಯಾನಿಫೆಸ್ಟ್ ದ ಡಿವಿನಿಟಿ ವಿದಿನ್ ಅಂತ ಹೇಳ್ತಾರೆ ಅವರು. ಜೀವನದ ಗುರಿ ಅಂತರ್ಭೂತ ದಿವ್ಯತೆಯನ್ನು ವ್ಯಕ್ತಪಡಿಸು ಅಂತ ಹೇಳ್ತಾರೆ. ಡೂ ಇಟ್ ಬೈ ಕಂಟ್ರೋಲಿಂಗ್ ದ ನೇಚರ್ ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಅಂತ ಇದ್ದಾರೆ. ಅಂದರೆ ಮನಸ್ಸು ಬಾಯಿ ಹರಿತಾ ಇರ್ತದೆ, ಆಗಲೂ ಕೂಡ ಅದನ್ನು ಅಂತರ್ಮುಖಗೊಳಿಸಬೇಕು. ಅಂತರ್ಮುಖಗೊಳಿಸೋ ಕೂಡ ಡಿಸ್ಟರ್ಬೆನ್ಸ್ ಇರ್ತದೆ, ಅದನ್ನು ಕೂಡ ಕಡಿಮೆ ಮಾಡಬೇಕು. ಡೂ ಇಟ್ ಬೈ ಐದರ್ ಬೈ ವರ್ಕ್ ಕರ್ಮಯೋಗ, ಬೈ ವರ್ಷಿಪ್ ಅಂದರೆ ಧ್ಯಾನಯೋಗ, ಆರ್ ಸೈಕಿಕ್ ಕಂಟ್ರೋಲ್, ಇದೆಲ್ಲ ರಾಜಯೋಗದಲ್ಲಿ ಬರುವಂಥದ್ದು. ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಇದೆಲ್ಲ ಅದರಲ್ಲಿ ಬರುವಂಥದ್ದು. ಯೂಸಿಂಗ್ ದ ವಿಲ್ ಪವರ್, ಮನಸ್ಸನ್ನು ಕಂಟ್ರೋಲ್, ಇಚ್ಛಾಶಕ್ತಿಯನ್ನು ಉಪಯೋಗಿಸಿ ಮನಸ್ಸನ್ನು ಹಿಡಿತಲ್ಲಿಡುವಂಥದ್ದು. ಆರ್ ಫಿಲಾಸಫಿ ಜ್ಞಾನಯೋಗ, ರಮಣ ಮಹರ್ಷಿಗಳ ಮೆಥಡ್ ಹೂ ಆಮ್ ಐ, ಮೂಲಕ್ಕೆ ಹೋಗುವಂಥದ್ದು. ಯೂಸಿಂಗ್ ದ ಇಂಟೆಲೆಕ್ಟ್ ಆ್ಯಂಡ್ ಗೋ ಬಿಯಾಂಡ್ ದ ಇಂಟೆಲೆಕ್ಟ್. ಇನ್ನೂ ಸುಂದರವಾಗಿ ಮಹರ್ಷಿ ಪತಂಜಲಿ ಅರವಿಂದ್ ಹೇಳ್ತಾನೆ ದ ಸಿಸ್ಟಮ್ಯಾಟಿಕ್ ಮೆಥಡಾಲಜಿ ಆಫ್ ಅನ್ಫೋಲ್ಡ್ಮೆಂಟ್ ಆಫ್ ಇನ್ನರ್ ಡಿವಿನಿಟಿ ಟು ಮೂವ್ ಅವರ್ ಸೆಲ್ಫ್ ಪರ್ಫೆಕ್ಷನ್ ಇಸ್ ಯೋಗ ಅಂತ ಹೇಳ್ತಾನೆ. ಅಂತರ್ಭೂತ ದಿವ್ಯತೆಯನ್ನು ಅರಳಿಸುವ ಕ್ರಮಬದ್ಧ ಅಭ್ಯಾಸ ಯೋಗ ಅಂತ ಹೇಳ್ತಾನೆ. ಹಾಗಾದರೆ ಯೋಗ ಅಂದರೆ ಬರೀ ಯೋಗಾಸನ. ನಿಜವಾದ ಅರ್ಥ ಯೋಗ ಅಂತ ಹೇಳಿದರೆ ಶಬ್ದದ ಅರ್ಥ ಯುಜ್ಯತೆ ಅನೇಲೈತಿ ಯೋಗ ಅಂತೇಳಿ, ಆತ್ಮ ಪರಮಾತ್ಮನಲ್ಲಿ ಸೇರುವುದು ಅಂತ ಅರ್ಥ. ಅಂದರೆ ನಮ್ಮಲ್ಲಿರುವ ವಿಭೂತಿ ಯೋಗದ 20ನೇ ಶ್ಲೋಕದಲ್ಲಿ ಪರಮಾತ್ಮ ಹೇಳಿದ್ರೆ ನಾನು ಆತ್ಮಸ್ವರೂಪವಾಗಿ ನಿನ್ನಲ್ಲೇ ಇದ್ದೇನೆ ಅಂತೇಳಿ. ನಮ್ಮನ್ನು
ಆ ಡಿವೈನ್ ಅಂದರೆ ಸ್ವಾಮಿ ವಿವೇಕಾನಂದರು ವಿ ಆರ್ ದ ಸ್ಪಾರ್ಕ್ ಆಫ್ ದಟ್ ಡಿವೈನ್ ಅಂತ ಹೇಳ್ತಾನೆ. ಆ ಡಿವಿನೊಟ್ಟಿಗೆ ನಮ್ಮನ್ನು ಗುರುಸಿಕೊಳ್ಳುವಂಥದ್ದು. ದೇವರನ್ನು ನಾವು ಹೊರಗೆ ಹುಡುಕ್ತಾ ಇದ್ದೇವೆ, ಹೊರಗಿಲ್ಲ, ನಮ್ಮೊಳಗೆ ಇದ್ದ, ನಮ್ಮ ಹೃದಯವಾಸಿ ಅಂತ ಪರಮಾತ್ಮ ಹೇಳ್ತಾನೆ. ಹಿಂದೆ ವೇದ ಕಾಲದಲ್ಲೇ ದೇವಾಲಯ ಇಲ್ಲ ಆಯ್ತಂತೆ. ಮನಸ್ಸಿನ ಚಂಚಲತೆ ಬೇಕಾಗಿ ದೇವರನ್ನೆಲ್ಲ ಪ್ರಾರಂಭ ಮಾಡಿದರು. ಡೈರೆಕ್ಟಾಗಿ ನಿಮಗೆ ದೇವರನ್ನು ಇದು ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ, ದೇವರ ನಿರಾಕಾರವನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಈ ದೇವರ ಕಲ್ಪನೆ ಇದೆಲ್ಲ ಆಮೇಲೆ ಕಂಡುಕೊಂಡಂಥದ್ದು ಅಂತ ಹೇಳ್ತಾರೆ. ಹಾಗಾಗಿ ಯೋಗ ಇರುವಂಥದ್ದು ನಮ್ಮ ಮನ ಪರಿವರ್ತನೆ ಆಗ್ತದೆ. ನಾವು ಪರಿವರ್ತನೆ ಇಡೀ ಮನೆ ಸುಂದರ ಆಗ್ತದೆ. ಮನದಿಂದ ಮನೆ ಆಯಿತು ಅಂತ ಹೇಳ್ತಾರೆ. ಹಾಗೆ ಇಡೀ ಜಗತ್ತು ಸುಂದರ ಆಗ್ತದೆ. ನಮ್ಮನ್ನೇ ನಾವು ಪರಿವರ್ತನೆ ಮಾಡಿಕೊಳ್ಬೇಕಾದ್ದು. ಇದಕ್ಕೆ ಯೋಗ ಅತ್ಯಂತ ಸುಲಭೋಪಾಯ. ಹಾಗೆ ಪ್ರತಿಯೊಬ್ಬರು ಇದನ್ನು ಅಳವಡಿಸ್ಕೊಂಡ್ರೆ, ಒಬ್ಬೊಬ್ಬರಿಗೆ ಎಲ್ಲರೂ ಯೋಗಾಸನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ಕರ್ಮಯೋಗ ಅಳವಡಿಸ್ಕೊಳ್ಬೋದು, ಕೆಲವು ಧ್ಯಾನ ಯೋಗ ಅಳವಡಿಸ್ಕೊಳ್ಬೋದು, ಕೆಲವು ರಾಜಯೋಗ ಅಳವಡಿಸ್ಕೊಳ್ಬೋದು. ಯಾವುದು ಅವರಿಗೆ ಬೇಕದು. ನಮ್ಮ ಸನಾತನ ಪದ್ಧತಿಯಲ್ಲಿ ನೀನು ಇಂಥದ್ದನ್ನೇ ಮಾಡು ಅಂತ ಯಾರೂ ಹೇಳೋದಿಲ್ಲ. ನಿನಗೆ ಯಾವುದು ಬೇಕೋ ಅದನ್ನು ಅಳವಡಿಸ್ಕೊ ನಿನ್ನ ಇದಕ್ಕೆ. ಆಮೇಲೆ ಜೀವನದಿಂದ ಮುಕ್ತರಾಗಿ. ಭಾರತೀಯ ಸಿದ್ಧಾಂತ ನೀವು ಗಮನಿಸಿ, ಯಾವುದನ್ನೇ ಬೇಕಾದ್ರೆ ತೆಕ್ಕೊಳ್ಳಿ ನೀವು. ಕಾಮಸೂತ್ರವನ್ನು ಬೇಕಾದ್ರೆ ತೆಕ್ಕೊಳ್ಳಿ, ಭೌತಶಾಸ್ತ್ರವನ್ನು ಬೇಕಾದ್ರೆ, ನ್ಯಾಯಶಾಸ್ತ್ರವನ್ನು ಬೇಕಾದ್ರೆ, ಹೋಗುವ ಮಾರ್ಗ ಬೇರೆ, ಮುಟ್ಟುವಂಥದ್ದು ಪರಮೋಚ್ಚ ಗುರಿ, ಮೋಕ್ಷ ಸಾಧನೆ. ಇದು ಒಂದು ಅದ್ಭುತ ಕಲ್ಪನೆ ಇದು. ಹಾಗಾಗಿ ಯೋಗ ಅದಕ್ಕೆ ಅತ್ಯಂತ ಸುಲಭೋಪಾಯ ಅಂತ ಹೇಳಿದ್ರು ಸ್ವಾಮಿ ವಿವೇಕಾನಂದರು. ನೀವು ಅದನ್ನು ಯೋಗದ ಮೂಲಕ ನಿಮ್ಮ ಜೀವನ ಯಾತ್ರೆಯನ್ನು ಬಹಳ ಬೇಗ ಕಡಿತಗೊಳಿಸ್ಬೋದು ಅಂತ ಹೇಳ್ತಾರೆ, ಮೋಕ್ಷವನ್ನು ಪಡಿಬೋದು ಅಂತೇಳಿ. ಹಾಗಾಗಿ ಎಲ್ಲರೂ ಯೋಗಿಯಾಗಿ ಅಂತೇಳಿ ಕೃಷ್ಣ ಹೇಳಿದಾಗೆ ನಾನು ಕೂಡ ಪ್ರತಿಯೊಬ್ಬರು ಯೋಗವನ್ನು ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಸುಂದರ ಆಗ್ತದೆ, ನಮ್ಮ ಸಮಾಜ ಸುಂದರ ಆಗ್ತದೆ, ನಮ್ಮ ದೇಶ ಸುಂದರ ಆಗ್ತದೆ. ಆಗ ಈಚ್ ಸೋಲ್ ಇಸ್ ಪೊಟೆನ್ಷಿಯಲ್ ಡಿವೈನ್ ಅಂತ ಹೇಳೋದಕ್ಕೆ ಅರ್ಥ ಬರ್ತದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಒಬ್ಬ ದಂತವೈದ್ಯನಾಗಿದ್ದು ಮುಖದಲ್ಲಿ ನಗುವನ್ನು ನಾವು ಧರಿಸಬಲ್ಲೆವು, ಆದರೆ ಮನಸ್ಸಿನ ಆನಂದದಿಂದ ನಗುವನ್ನು ಧರಿಸಬಲ್ಲಂತಹ ಶಕ್ತಿ ಇರುವುದು ಶ್ರೀ ಪ್ರಸಾದ ಪಾಣಾರ್ಯ ಅವರಂತವರಿಗೆ, ಅಂಥ ವ್ಯಕ್ತಿತ್ವಕ್ಕೆ. ಅವರ ಡೆಡಿಕೇಶನ್, ತನ್ನನ್ನು ತಾನು ಸಮರ್ಪಿಸಿಕೊಂಡಂತಹ ಯೋಗ ಕೇಂದ್ರ ಪುತ್ತೂರು ಅದರ ಸತ್ಕಾರ್ಯವನ್ನು ಸದಾ ಮಾಡ್ತಾ ಬಂದಿದೆ. ಅದರ ಶ್ಲಾಘನೆಯ ಅಭಿನಂದನೆಗಳನ್ನು ಗೌರವಪೂರ್ವಕವಾಗಿ ತಮಗೆ ಸಲ್ಲಿಸ್ತೇವೆ. ಮುಂದಾಗಿ ಇಂದಿನ ಮುಖ್ಯ ಅತಿಥಿಗಳಲ್ಲಿ ಒಬ್ಬರಾದ ಶ್ರೀ ರಾಮಚಂದ್ರ ಭಟ್ ಎನ್ ಇವರನ್ನ ಸಂಕ್ಷಿಪ್ತವಾಗಿ ತಮ್ಮ ಮುಂದೆ ಪರಿಚಯಿಸಲಿಕ್ಕೆ ಇಷ್ಟಪಡ್ತೇನೆ. ಶ್ರೀ ರಾಮಚಂದ್ರ ಭಟ್ ಎನ್ ಅವರು ಧರ್ಮಸ್ಥಳದ, ಕಾಸರಗೋಡು ಜಿಲ್ಲೆಯ ಧರ್ಮಸ್ಥಳದ ನೇರೋಳು ಮನೆತನದ ಎನ್ ಸುಬ್ಬಣ್ಣ ಭಟ್ ಅವರ ಸುಪುತ್ರರು. ಅವರ ಬಾಲ್ಯದಿಂದ ಹೈಸ್ಕೂಲ್ವರೆಗಿನ ವಿದ್ಯಾಭ್ಯಾಸವನ್ನು ಶ್ರೀ ದುರ್ಗಾ ಪರಮೇಶ್ವರಿ ಹೈಯರ್ ಸೆಕೆಂಡರಿ ಸ್ಕೂಲ್ ಧರ್ಮಸ್ಥಳದ, PUC ಹಾಗೂ ಪದವಿಯನ್ನು ಗೌರ್ಮೆಂಟ್ ಕಾಲೇಜ್ ಕಾಸರಗೋಡು, ಹಾಗೆಯೇ B.Ed ಪದವಿಯನ್ನು TMA ಪೈ ಕಾಲೇಜ್ ಆಫ್ ಎಜುಕೇಷನ್ ಉಡುಪಿ, ನಂತರ ಸ್ನಾತಕೋತ್ತರ ಪದವಿ ಕನ್ನಡ MA ಇದನ್ನು ಮೈಸೂರು ಯೂನಿವರ್ಸಿಟಿಯಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ಮುಗಿಸಿಕೊಂಡು 1992ರಿಂದ 2010ರವರೆಗೆ ಶ್ರೀ ದುರ್ಗಾ ಪರಮೇಶ್ವರಿ ಹೈಯರ್ ಸೆಕೆಂಡರಿ ಸ್ಕೂಲ್ ಅವರು ಎಲ್ಲಿ ಕಲಿತಿದ್ದಾರೋ ಅದೇ ಶಾಲೆಯಲ್ಲಿ ಅಧ್ಯಾಪಕರಾಗಿ ಸೇರಿದರು. 2010ನೇ ಇಸ್ವಿಯಿಂದ 19ರವರೆಗೆ ಹೆಡ್ ಮಾಸ್ಟರ್ ಶ್ರೀ ದುರ್ಗಾ ಪರಮೇಶ್ವರಿ ಹೈಯರ್ ಸೆಕೆಂಡರಿ ಸ್ಕೂಲ್ ಧರ್ಮಸ್ಥಳ, ಅದರ ನಂತರ ಪ್ರಾಂಶುಪಾಲರಾಗಿ ಅದೇ ಸಂಸ್ಥೆಯಲ್ಲಿ ಮುಂದುವರಿತಾ ಬಂದಿದ್ದಾರೆ. ಅವರ ಇತರ ಹವ್ಯಾಸಗಳಲ್ಲಿ ಅವರು ಕೇರಳ ರಾಜ್ಯದ ಕನ್ನಡ ಶಿಕ್ಷಕರ ತರಬೇತಿ ಶಿಬಿರಗಳಿಗೆ ಸಂಪರ್ಕ ವ್ಯಕ್ತಿಯಾಗಿ ಬಹಳಷ್ಟು ಸೇವೆಯನ್ನು ನೀಡಿದ್ದಾರೆ. ಆಮೇಲೆ ಕೇರಳ ರಾಜ್ಯದ ಕನ್ನಡ ಪಠ್ಯಪುಸ್ತಕ ಸಮಿತಿಯ ಸದಸ್ಯರು ಹೌದು. ಎಲ್ಲಕ್ಕಿಂತ ಹೆಚ್ಚು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್, ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನಲ್ಲಿ ಅವರು ಹಿಮಾಲಯನ್ ವುಡ್ ಬ್ಯಾಚನ್ನು ಪಡ್ಕೊಂಡಿದ್ದಾರೆ. ಅಭಿನಂದನಾರ್ಹರು ಇವರನ್ನು ನೋಡಿದ್ದಾರೆ. ಇಂದಿನ ವಿಶ್ವ ಯೋಗ ದಿನ ಆಚರಣೆಯ ಸಂದರ್ಭದಲ್ಲಿ ತಮ್ಮಿಂದ ಶುಭಾಶಯದ ನುಡಿಗಳಿಗಾಗಿ ನಾವೆಲ್ಲ ಕಾತರರಾಗಿದ್ದೇವೆ. ವೇದಿಕೆ ನಿಮಗಾಗಿ. ಹಸೂರೊಡೆಯ ಆದಿಯೋಗಿ ಶ್ರೀ ಮಹಾತೋಬ ಮಹಾಲಿಂಗೇಶ್ವರರ ದಿವ್ಯ ಪಾದಾರಗಳಿಗೆ ಶಿರಸಾಷ್ಟಾಂಗ ಪ್ರಣಾಮವನ್ನು ಮಾಡುತ್ತಾ, ವೇದಿಕೆಯಲ್ಲಿ ನೋಡಿದರೆ ಸದಾಸರೇ, ಪುಟಾಣಿಗಳೇ, ಎಲ್ಲರಿಗೂ ಮೊದಲಾಗಿ ವಿಶ್ವ ಯೋಗ ದಿನದ ಶುಭಾಶಯ.
ಈಗಾಗಲೇ ಯೋಗದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಗಿರೀಶ್ ಅವರು, ಪ್ರಸಾದನ್ ಅವರು, ಕೇಶವ ಪ್ರಸಾದ್ ಅವರು ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಅದೇ ವಿಚಾರಗಳನ್ನು ಹೇಳ್ತಾ ಇರೋದು ಚರಿತ್ರೆ ಚರಣ ಆಗ್ತದೆ. ಈಗಾಗಲೇ ಸಮಯ ಮೀರಿದೆ. ಪ್ರಸಾದ ಹೇಳಿದರೆ 8 ಗಂಟೆ ಆಗುವವರೆಗೆ ಚೌಕಟ್ಟು ಆಗಬೇಕು, ಕಾರ್ಯಕ್ರಮ ಮುಕ್ತಾಯಗೊಳಿಸಬೇಕು ಅಂತ ಹೇಳಿ ಕುಳಿತವರು ಹಾಗೆ ಯಾವಾಗ ಮುಗಿತದೆ ಅಂತೇಳಿ ಕಾತರನ್ನು ನಾವು ಕಾಯ್ತಾ ಇದ್ದೇವೆ. ಯಾಕಂದರೆ ನಮ್ಮ ಕಾರ್ಯಕ್ಷೇತ್ರಗಳಿಗೆ ನಾವೀಗ ತೆರಳಬೇಕಾಗಿದೆ. ಏನಿದ್ರು 2015ರಿಂದ ಈಚೆಗೆ ಇಡೀ ಜಗತ್ತಿನಾದ್ಯಂತ ಈ ದಿನವನ್ನು ವಿಶ್ವ ಯೋಗ ದಿನವನ್ನಾಗಿ ಆಚರಿಸ್ತಾ ಇದ್ದೇವೆ. ಭಾರತದ ಕೊಡುಗೆ ಯೋಗ. ಈಗಾಗಲೇ ಹೇಳಿದ ಹಾಗೆ ಯೋಗ ಅಂತ ಹೇಳಿದರೆ ಒಂದು ಬೆಸೆಯುವಿಕೆ, ಸಂಯೋಗ, ಸೇರಿಸುವಂಥದ್ದು. ಮನಸ್ಸು, ಬುದ್ಧಿ, ಭಾವನೆಗಳು, ಆಮೇಲೆ ಕರ್ಮ, ಇವುಗಳನ್ನು ಬೆಸೆಯುವಂತಹ ಒಂದು ಕೆಲಸ ಯೋಗ ಮಾಡ್ತದೆ. ಆರೋಗ್ಯಪೂರ್ಣವಾದ ಬದುಕಿಗೆ ಯೋಗ್ಯವಾದಂತಹ ಒಂದು ಉಪಾಧಿ ಯೋಗ ಅಂತೇಳಿ ಹೇಳಿದರೆ, ಪತಂಜಲಿ ಮಹರ್ಷಿಗಳು ಕೊಟ್ಟಂತಹ ಒಂದು ಕೊಡುಗೆ ಅದು. ಹೆಚ್ಚಿಗೆ ವಿಚಾರವನ್ನು ನಾನೇನು ಹೇಳುವುದಿಲ್ಲ, ಒಂದು ಘಟನೆ ಹೇಳ್ತೇನೆ. ಸ್ವಾಮಿ ವಿವೇಕಾನಂದರು ಚಿಕಾಗೋಗೆ ಹೋಗಿದ್ದಂತಹ ಒಂದು ಸಂದರ್ಭ ನಮಗೆಲ್ಲ ಗೊತ್ತು. ಹಾಗೆ ಹೊರಗೆ ಸುತ್ತಾಡಿಕೊಂಡು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲೊಂದು ಸ್ಪರ್ಧೆ ನಡೀತಾ ಇತ್ತಂತೆ. ಸ್ಪರ್ಧೆ ಏನಪ್ಪ ಅಂದರೆ, ನೀರಿದೆ, ಆ ನೀರಿನಲ್ಲಿ ಗಾಳಿ ತುಂಬಿದ ಬಲೂನ್ಗಳನ್ನು ಬಿಟ್ಟಿದ್ದಾರೆ. ಅಲೆಗಳು ಬರ್ತಾ ಉಂಟು, ಬಲೂನು ಆಚೆ ಈಚೆ ಹೋಗ್ತಾ ಉಂಟು. ಅಲ್ಲಿದ್ದವರು ಗನ್ ತೆಗೆದು, ರೈಫಲ್ ತೆಗೆದು ಆ ಬಲೂನಿಗೆ ಶೂಟ್ ಮಾಡಬೇಕು, ಹೊಡಿಬೇಕು ಅದನ್ನು. ತುಂಬ ಜನ ಸೇರಿದ್ದಾರೆ, ಎಷ್ಟೋ ವರ್ಷಗಳಿಂದ ಈ ಶೂಟಿಂಗ್ ಅಭ್ಯಾಸ ಮಾಡಿದವರಿದ್ದಾರೆ ಅಲ್ಲಿ. ಅಭ್ಯಾಸ ಮಾಡ್ತಾ ಇದ್ದಾರೆ, ಆದರೆ ಯಾರಿಗೂ ಆಗಲಿಲ್ಲ. ಅದೇ ದಾರಿಯಾಗಿ ವಿವೇಕಾನಂದರು ಬರ್ತಾ ಇದ್ದರಂತೆ. ಬರ್ತಾ ಇದ್ದವರು ನೋಡಿದರು, ಸ್ವಲ್ಪ ಹೊತ್ತು ನೋಡಿದ್ರು, ಎಂಥದ್ದು ಇದು ಕತೆ, ಏನಿದು ಅಂತೇಳಿ. ಇದು ಮಾಡ್ತಾ ಇರೋದು ಕಾಣ್ತದೆ, ಇವರು ಪ್ರಯತ್ನ ಮಾಡ್ತಾ ಇರೋದು ಕಾಣ್ತದೆ, ಯಾರೂ ಅದರಲ್ಲಿ ಸಕ್ಸಸ್ ಆಗಲಿಲ್ಲ. ವಿವೇಕಾನಂದರು ಮೆಲ್ಲ ಹೋದರು. ಅದರ ಸಂಘಾಟಕರಿದ್ದಾರೆ, ಅವರಲ್ಲಿ ಕೇಳಿದರು, ನಾನೊಂದು ಪ್ರಯತ್ನ ಮಾಡಬಹುದಾ ಅಂತೇಳಿ. ಅವರು ಈಗ ನೋಡಿದರು, ಈ ಒಬ್ಬ ನಾಗರಿಕನಾಗಿ ಕಾಣ್ತಾನೆ, ಒಂದು ಕಲ್ಚರ್ಡ್ ಆಗಿ ಕಾಣುವುದಿಲ್ಲ, ಅವನ ವೇಷಭೂಷಣ ಎಲ್ಲ, ಅವರ ವೇಷಭೂಷಣ ಎಲ್ಲ ಸನ್ಯಾಸಿಯ ಥರದ ವೇಷಭೂಷಣ. ಇವರಿಗೆ ಈ ಶೂಟಿಂಗ್ ಹೇಗೆ ಗೊತ್ತಿರ್ತದೆ, ಇದು ಗೊತ್ತಾ ನಿಮಗೆ ಅಂತ ಕೇಳಿದರು. ಇಲ್ಲ, ನೀವು ಹೇಳಿಕೊಟ್ರೆ ನೋಡ್ಬೋದು ಹೇಗೆ ಅಂತೇಳಿ. ಸಾಧ್ಯ ಇಲ್ಲ, ನಾವು ಈ ಕೆಲವು ವರ್ಷಗಳಿಂದ ಅಭ್ಯಾಸ ಮಾಡ್ತಾ ಇದ್ದೇವೆ, ಆದರೆ ಆಗೋದಿಲ್ಲ, ಅದು ನಿಮಗೆ ಸಾಧ್ಯ ಇಲ್ಲ ಅಂತೇಳಿ. ಆದರೂ ನೀವೊಂದು ಹೇಳಿಕೊಟ್ರೆ ಸಾಕು, ನಾನು ನೋಡ್ತೇನೆ ಅಂತ ಹೇಳ್ತಾನೆ. ಯಾವ ರೀತಿ ಅಂತೇಳಿ ನೀವು ಹೇಳಿಕೊಡಿ ಅಂತೇಳಿ. ಅಂತೂ ಈ ವಿವೇಕಾನಂದರ ಒತ್ತಾಯಕ್ಕೆ ಕಟ್ಟು ಬಿದ್ದು ಅವರು ಅದರ ವಿಧಾನವನ್ನು ಹೇಳಿಕೊಡ್ತಾರೆ, ಯಾವ ರೀತಿ ಈ ಬಲೂನಿಗೆ ಶೂಟ್ ಮಾಡುವುದು ಯಾವ ರೀತಿ ಅಂತೇಳಿ. ಸ್ವಲ್ಪ ಆ 1 ನಿಮಿಷ 2 ನಿಮಿಷದ ತರಬೇತಿ ವಿವೇಕಾನಂದರಿಗೆ ತೆಗೆದುಕೊಂಡ್ರು. ಗನ್ನು ತೆಗೆದುಕೊಂಡ್ರು, ಕಣ್ಣು ಮುಚ್ಚಿದ್ರು, ಧ್ಯಾನಾಸಕ್ತರಾದರು. ಏಕಾಗ್ರತೆಯಿಂದ ಒಂದೇ ಹೊಡೆತದಲ್ಲಿ ಬಲೂನನ್ನು ಹೊಡೆದರು. ಆಶ್ಚರ್ಯ ಆಯಿತು ಅವರಿಗೆ. ಇದು ಹೇಗೆ ಸಾಧ್ಯ, ಇದು ಬಹುಶಃ ಕಾಕತಾಳೀಯ ಆಗಿರ್ಬೋದು, ಇದು ಹೇಗೆ ಸಾಧ್ಯ ಆಗ್ತದೆ ಅಂತೇಳಿ. ಕಾಕತಾಳೀಯ ಆಗಿರ್ಬೋದು ಅಂತೇಳಿ ಭಾವಿಸ್ತಾರೆ. ಇಲ್ಲ, ಇದು ಏನೋ ನಿಮಗೆ ಅಕಸ್ಮಾತ್ ಸಂಭವಿಸೋದದ್ದು ಸಾಧ್ಯ ಇಲ್ಲ, ಇನ್ನೊಂದು ಹೊಡೀರಿ ಅಂತ ಹೇಳ್ತಾರೆ. ಇನ್ನೊಂದನ್ನು ಅದೇ ರೀತಿ ಏಕಾಗ್ರತೆಯಿಂದ ಹೊಡಿತಾರೆ, ಮತ್ತೊಂದು ಹೊಡಿತಾರೆ. ಈ ರೀತಿ 10 ಬಲೂನುಗಳನ್ನು ಟಪ 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 ಅಂತೇಳಿ ಹೊಡಿತಾರೆ. ಯಾಕೆ ಸಾಧ್ಯ ಆಯ್ತು ಇದು? ಯಾಕೆಂದರೆ ಮನಸ್ಸನ್ನು ಏಕಾಗ್ರತೆಗೊಳಿಸಲಿಕ್ಕೆ ಅವರಿಗೆ ಸಾಧ್ಯ ಆಗಿದೆ, ಯೋಗದಿಂದ ಮಾಡಿದಂತಹ ಸಾಧನೆ. ಆ ರೀತಿ ನಮ್ಮ ಮನಸ್ಸನ್ನು ಒಂದೇ ಕಡೆ ಏಕಾಗ್ರತೆಗೊಳಿಸುವುದಕ್ಕೆ ಯೋಗದಿಂದ ಸಾಧ್ಯ ಇದೆ ಅಂತೇಳಿ ನಾವು ಹೇಳ್ಬೋದು. ಸಾಧನೆ ಮಾಡಿದರೆ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲದ್ದು ಯಾವುದಿಲ್ಲ. ಅಷ್ಟು ಒಂದು ಮಹತ್ತರವಾದಂತಹ ಸಾಮರ್ಥ್ಯ ನಮ್ಮಲ್ಲಿದೆ. ನಾವು ಅದನ್ನು ಬೆಳೆಸಲಿಲ್ಲ ಅಷ್ಟೇ. ಮನಸ್ಸಿಗೆ ಅಷ್ಟೊಂದು ಶಕ್ತಿ ಇದೆ ನಮ್ಮಲ್ಲಿ, ಅಷ್ಟೊಂದು ಸಾಮರ್ಥ್ಯ ಇದೆ. ಅದನ್ನು ನಾವು ದಿನನಿತ್ಯ ಅದಕ್ಕೊಂದು ಟ್ರೈನಿಂಗ್ ಕೊಟ್ಟರೆ, ಈಗ ಒಂದು ಕಂಪ್ಯೂಟರ್, ನಮ್ಮ ಮೆದುಳು ಅಂತ ಹೇಳಿದ್ರೆ ಕಂಪ್ಯೂಟರ್,
ಎಷ್ಟೋ ಗಿಗಾಬೈಟ್ಗಳು, 1000 ಗಟ್ಟಲೆ ಗಿಗಾಬೈಟ್ಗಳಷ್ಟು ಮೆಮೊರಿ ಅದರಲ್ಲಿ ಇದೆ. ನಾವು ಅದನ್ನು ಉಪಯೋಗ ಮಾಡ್ತಿಲ್ಲ, ಏಕಾಗ್ರತೆಗೆ ಗೊಳಿಸ್ತಾ ಇಲ್ಲ. ಈಗಾಗಲೇ ಹೇಳಿದಾಗ ಯೋಗ ಅಂತ ಹೇಳಿದರೆ ಬರೇ ವ್ಯಾಯಾಮ ಆಸನಗಳು ಮಾತ್ರ ಅಲ್ಲ, ಅಷ್ಟಾಂಗ ಯೋಗಗಳು ಅಂತೇಳಿ ಹೇಳ್ತಾರೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಇದೆಲ್ಲ ಸೇರಿದರೆ ಯೋಗ. ನಾವು ಬರೇ ಕಸರತ್ತು ವ್ಯಾಯಾಮ ಇಷ್ಟರಿಂದಲೇ ಯೋಗ ಅಂತೇಳಿ ತೀರ್ಮಾನ ಮಾಡ್ತೇವೆ. ಅಲ್ಲ, ಇದೆಲ್ಲವೂ ಸೇರಿದಾಗ ಪರಿಪೂರ್ಣವಾದ ಯೋಗ ಆಗ್ತದೆ. ಇನ್ನೊಂದು, ಇತ್ತೀಚೆಗೆ ವಾಟ್ಸಪ್ನಲ್ಲಿ ನಾನು ಕಂಡಂತಹ ವಿಚಾರ ನೀವು ನೋಡಿರ್ಬೋದು. ಪ್ರಸಿದ್ಧ ವೈದ್ಯ ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟಿ ಅವರು ಯೋಗದ ಮಹತ್ವವನ್ನು ಹೇಳ್ತಾ ಇದ್ರು, ನೀವೆಲ್ಲ ಕೇಳಿರ್ಬೋದು ಬಹುಶಃ. ಅವರು ಒಳ್ಳೆ ಜಿಮ್ ಮಾಡಿಕೊಂಡಿದ್ದವರು, ಜಿಮ್ ಪ್ರಾಕ್ಟೀಸ್ ಯಾವಾಗಲೂ ಮಾಡಿ ಬಾಡಿ ಎಲ್ಲ ಬಿಲ್ಡ್ ಮಾಡಿ ಒಳ್ಳೆ ಗಟ್ಟಿಮುಟ್ಟಾದ ದೇಹ ಇರುವವರು. ನಮ್ಮಲ್ಲಿ ಆ ಒಂದು ಭಾವನೆ ಇದೆ, ಜಿಮ್ ಮಾಡಿ ದೇಹ ಗಟ್ಟಿ ಮಾಡಿದರೆ ಹೆಲ್ತ್ ಆರೋಗ್ಯ ಆಯಿತು ಅಂತೇಳಿ. ಅದಲ್ಲ, ಅಂತಹ ಜಿಮ್ ಮಾಡಿಕೊಂಡು ಜಿಮ್ ಪ್ರಾಕ್ಟೀಸ್ ಮಾಡಿಕೊಂಡು ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದಂತಹ ದೇವಿಪ್ರಸಾದ್ ಶೆಟ್ಟಿ ಅವರಿಗೆ ಕಾಲು ನೋವು ಬರ್ತಾ ಇತ್ತಂತೆ. ಅದನ್ನು ಅವರು ಕಡೆಗಣಿಸ್ತಿದ್ರು, ಏನೋ ಎಲೋಪತಿಕ್ ಮದ್ದು ಅದನ್ನು ಮಾಡಿಕೊಂಡಿದ್ರು. ಅವರ ವೈಫ್, ಅವರ ಧರ್ಮಪತ್ನಿ ಏನು ಹೇಳಿದರು, ಯೋಗ ಮಾಡಿ ನೋಡಿ ನಿಮಗೆ ಕಡಿಮೆ ಆದೀತು ಅಂತೇಳಿ. ಯೋಗ ಎಂಥ ಯೋಗ ಎಂಥದ್ದು ಅಂತೇಳಿ ಅದನ್ನು ಅವರು ಕಡೆಗಣಿಸ್ತಾ ಬಂದರು. ಕೊನೆಗೆ ಒಂದೊಂದು ಹೆಜ್ಜೆ ಮೆಟ್ಟಿಲು, ಯಾವುದು ಸ್ಟೇರ್ ಕೇಸ್ ಮೆಟ್ಟಿಲುಗಳನ್ನು ಹತ್ತಲಿ ಕೂಡ ಅವರಿಗೆ ಕಷ್ಟ ಆದಂತಹ ಸಂದರ್ಭದಲ್ಲಿ ಕೊನೆಗೆ ಯೋಗದ ಮೊರೆ ಹೋದ್ರಂತೆ. ಯೋಗದಲ್ಲಿ ಹೇಳಿದಂತಹ ಕೆಲವಾರು ಆಸನಗಳು, ಪ್ರಾಣಾಯಾಮ ಇತ್ಯಾದಿಗಳನ್ನೆಲ್ಲ ಮಾಡಿದಾಗ ಆ ಸಂದು ನೋವುಗಳು ಅವರಿಗೆ ಕಡಿಮೆ ಆಯಿತು. ಸಾಧಾರಣ ವ್ಯಕ್ತಿಯಾಗಿ ನಡೀಲಿಕ್ಕೆ ಪ್ರಾರಂಭಿಸಿದರು. ಈಗ ಯಾವ ಪ್ರಾಬ್ಲಮು ಇಲ್ಲ ಅಂತೇಳಿ ವಾಟ್ಸಪ್ನಲ್ಲಿ ನಿಮಗೆ ಬಂದಿರ್ಬೋದು, ಮೆಸೇಜ್ ಬಂದಿರ್ಬೋದು. ನೋಡಿ, ಈ ರೀತಿ ಯೋಗದಿಂದ ಸಾಧಿಸಲಿಕ್ಕೆ ಸಾಕಷ್ಟಿದೆ. ಈ ವಿಶ್ವಯೋಗದ ಈ ದಿವಸ ನಾವು ಪ್ರಾರಂಭ ಮಾಡಿದಂತಹ ಈ ಯೋಗ ಇಡೀ ವರ್ಷ ಮುಂದುವರಲಿ. ಬರುವ ವರ್ಷದ ಯೋಗದ ದಿವಸದವರೆಗೂ ಕೂಡ ಅಭ್ಯಾಸ ಮಾಡ್ತಾ ಇರೋಣ. ಮತ್ತೆ ಪುನಃ ಬರುವ ವರ್ಷದ ಯೋಗದ ದಿನದಿಂದ ಮತ್ತೆ ಪುನಃ ಮುಂದುವರಿಸೋಣ ಅಂತ ಹೇಳ್ತಾ, ಎಲ್ಲರಿಗೂ ಕೂಡ ಆರೋಗ್ಯಪೂರ್ಣವಾದಂತಹ ಜೀವನ ನಡೆಸಲಿಕ್ಕೆ ಸಾಧ್ಯ ಆಗಲಿ ಅಂತ ಹೇಳ್ತಾ, ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಪ್ರಸಾದ್ ಪಾಣಾಜಿ ಅವರು, ನನ್ನ ಆತ್ಮೀಯರು, ಈ ಯೋಗ ಕೇಂದ್ರ ಪುತ್ತೂರು ಇದರ ಸಂಸ್ಥಾಪಕರು, 42 ವರ್ಷಗಳಿಂದ ನಡೆಸಿಕೊಂಡು ಬರ್ತಾ ಇದ್ದಾರೆ. ಈಗ 2 ವರ್ಷದಿಂದ ಕೊರೋನಾದಿಂದಾಗಿ ಸಾರ್ವಜನಿಕವಾಗಿ ಕಾರ್ಯಕ್ರಮಗಳನ್ನು ನಡೆಸಲಿಕ್ಕೆ ಸಾಧ್ಯ ಆಗದೆ ಈ ವರ್ಷದಿಂದ ಪುನಃ ನಮಗೆ ಈ ರೀತಿಯ ವಿಪುಲವಾದ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ. ಇನ್ನು ಮುಂದಿನ ವರ್ಷಗಳಲ್ಲೂ ಕೂಡ ಇದಕ್ಕಿಂತ ಉತ್ತಮವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ಸಾಧ್ಯ ಆಗಲಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಶುಭ ಹಾರೈಸ್ತಾ ಕೊನೆಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್. ಶ್ರೀ ರಾಮಚಂದ್ರ ಭಟ್ಯಾನ್ ಅವರಿಗೆ ವಂದನೆಗಳು. ಮುಂದಕ್ಕೆ ಸುದ್ದಿ ಸಮೂಹ ಸಂಸ್ಥೆಗಳ ಮುಖ್ಯಸ್ಥರಾಗಿರುವಂಥ ಪುತ್ತೂರಿನ ಎಲ್ಲರಿಗೂ ಚಿರಪರಿಚಿತರಾಗಿರುವಂತಹ ಡಾಕ್ಟರ್ UB ಶಿವಾನಂದ ಅವರು ಇಂದಿನ ಸಂದರ್ಭದಲ್ಲಿ ನಮ್ಮನ್ನು ಉದ್ದೇಶಿಸಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತೇವೆ. ಯೋಗದ ಆಚರಣೆಯ ವಿಶ್ವ ಯೋಗ ದಿನ ಆಚರಣೆಯ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಎಲ್ಲ ಯೋಗದ ಅಭಿಮಾನಿಗಳಿಗೆ ಮತ್ತು ಪ್ರಾಕ್ಟೀಸ್ ಮಾಡುವವರಿಗೆ ನನ್ನ ಹೃದಯ ತುಂಬಿದ ಅಭಿನಂದನೆಗಳು. ಈ ಸಮಾರಂಭದ ಅಧ್ಯಕ್ಷತೆ ವಹಿಸುವ ಜಯಸೂರ್ಯ ಮಾದಡಿಯವರೇ ತಮ್ಮ ಮಕ್ಕಳನ್ನು ಸಹ ಕರ್ಕೊಂಡ್ಬಂದು ವಿದ್ಯಾರ್ಥಿಗಳಲ್ಲಿ ಪ್ರೋತ್ಸಾಹವನ್ನು, ಚೇತನವನ್ನು ಕೊಡುವ ಒಂದು ಕಾರ್ಯಕ್ರಮಕ್ಕೆ ನಿಮಗೆ ವಿಶೇಷವಾಗಿ ಇದಕ್ಕೆ ಪ್ರೋತ್ಸಾಹ ಕೊಡುತ್ತಿದ್ದಕ್ಕಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಪತ್ರಿಕಾ ದೃಷ್ಟಿಯಿಂದ. ಹಾಗೆ ಮುಖ್ಯ ಅತಿಥಿ ರಾಮಚಂದ್ರ ಭಟ್ ಈಗಾಗಲೇ ಮಾತಾಡಿದ್ದೀರಿ. ನಮ್ಮ ಹಿರಿಯರಾದ ಯಾವಾಗಲೂ ನಾವು ನಮ್ಮ ಯೋಗದ ಗುರು ಅವರು ಪ್ರಾರಂಭ ಪ್ರಸಾದ್ ನನಗೆ ಪತ್ರಿಕೆ ಪ್ರಾರಂಭ ಮಾಡಿದ್ದರಿಂದ ಬರ್ತಾ ಇರ್ತಾರೆ. ನನಗೆ ಅನಿಸೋದು ಯಾರಿಗಾದರೂ ಒಂದು ವಿಷಯದಲ್ಲಿ ಯಾವುದಾದ್ರೂ ಒಂದು ನಿರಂತರ ಕೆಲಸ ಮಾಡ್ತಾ ಇರೋದಕ್ಕೊಂದು ಏನಾದರೂ ಒಂದು ಗುರುತಿಸೋಕ್ಕೆ ಸನ್ಮಾನ ಬೇಕಾದರೆ ಅದು ಪ್ರಸಾದ್ ಪಾಣಾಜಿಗೆ ಸಲ್ಲಬೇಕು. ಯಾಕಂದರೆ ಎಷ್ಟು ವರ್ಷ ಆಗಲಿ ಏನೇ ಆಗಲಿ ಪಾಣಾಜಿ ಅವರದ್ದೊಂದು ಯೋಗದ ಪ್ರಚಾರವನ್ನು, ಆರೋಗ್ಯವನ್ನು ಅವ್ರು ನಿಲ್ಲಿಸಿದ್ದೇ ಇಲ್ಲ.
ನಾನು ಕೇಳಿದೆ, ಮನುಷ್ಯರಿಗೆ ಇಷ್ಟು ಒಂದು ಯೋಚನೆ ಇರ್ತದೆ, ನಮಗೆ ಒಂದು ಪ್ರೇರಣೆ ಅವರು. ಯಾಕೆಂದರೆ ಯಾವುದೋ ಒಂದು ಕೆಲಸವನ್ನು ಹಿಡಿದಿದ್ರೆ ಮುಂದುವರಿಸಲಿಕ್ಕೆ ಒಂದು ಪ್ರೇರಣೆ ಅವರಿಗೆ. ಈ ಯೋಗ ದಿನಾಚರಣೆ ದಿನ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಕೇಶವದ ಬುಳಿಯರಿದ್ದಾರೆ. ಈ ಯೋಗದಿಂದಾಗಿ ಎಲ್ಲರೂ ಯುವಕರಾಗ್ತಾ ಇದ್ದಾರೆ ಅಂತ ಕಾಣ್ತಾ ಉಂಟು ನನಗೆ. ಮಳಿಯವರು, ಕೇಶವಪ್ರಸಾದ್, ನಾನು ನೋಡ್ತಾ ಇರ್ತೇನೆ ದಿನನಿತ್ಯ ಹೋದಾಗೆ ಇನ್ನೂ ಹೆಚ್ಚು ಯುವಕರಾಗ್ತಾ ಇದ್ದಾರೆ ಮಕ್ಕಳೇ. ನೀವು ಹೆಚ್ಚು ಯುವಕರಾಗಿ ಉಳಿಬೇಕಿದ್ರೆ, ಹೆಚ್ಚು ನಿರಂತರ ಸ್ಮೈಲ್ನಲ್ಲಿ ಇರಬೇಕಿದ್ರೆ, ಪ್ಲೆಸೆಂಟ್ ಆಗಿರಬೇಕಾದ್ರೆ ಯೋಗ ದಿನಾಚರಣೆ ಭಾಳ ಮುಖ್ಯ ಅಲ್ವಾ ಸುಪ್ರೀತ್ರೆ? ಅಲ್ವಾ? ಯೋಗ ಏನು ಮಾಡುವುದು, ಯೋಗದ ಬಗ್ಗೆ ಎಲ್ಲರೂ ಪುಸ್ತಕ ಓದ್ತೀರಿ, ಭಾಷಣ. ನಾನು ಹೇಳಿದ್ರೆ ಜೀವನದಲ್ಲಿ ಯೋಗದ ವಿಚಾರದಲ್ಲಿ ಎರಡು ವಿಚಾರಗಳನ್ನು ಮಾತಾಡ್ತೀನಿ. ನೀವು ಎಲ್ಲ ಪರಿಣಿತರು. ನನ್ನ ಮಿತ್ರ ಮಳಿಯವರಿದ್ದಾರೆ. ಮಳಿಯವರಿಗೆ ಸಂಬಂಧದ ಯೋಗ ನಾವು ಅವರು ವಕೀಲರು, ನಾನು ಡಾಕ್ಟರ್. ಅದು ನಾವು ಇಷ್ಟರೊಳಗೆ ಅದಕ್ಕೆ ಸಂಬಂಧ ಬರಲಿಲ್ಲ. ಯೋಗದ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೇವೆ. ಅವರ ಮನೆಗೆ ಹೋಗಿ, ನಾನು ಮನೆಯಲ್ಲಿ ಹೋಗಿ ಬೆಳಿಗ್ಗೆ ಹೋಗಿ 5 ಗಂಟೆಗೆ 6 ಗಂಟೆಗೆ ಯೋಗ ಮಾಡಿ ತಿಂಡಿ ಬಂದದಿದೆ ಭಾಳ ಸಮಯದಿಂದ. ಅವರು ಒಂದು ಆತ್ಮೀಯತೆ, ಅದರಲ್ಲಿ ಮಳಿಯವರಲ್ಲಿ ಒಂದು ವಿಶೇಷತೆ ಏನಂದರೆ, ಒಂದು ಈ ಯೋಗದ ಯಾವುದೇ ಕ್ರಿಯೆ ಆಗಲಿ ಯಾರು ಭಾಗವಹಿಸ್ತಾರ ಅವರ ಒಂದು ಆತ್ಮೀಯತೆಯನ್ನು ಬೆಳೆಸ್ತಾರೆ. ನನ್ನ ಹೆಸರು ಯೋಗ ಆತ್ಮೀಯತೆಯನ್ನು ಕೊಡ್ತದ ಒಂದು ಹತ್ತಿರ ಅದರಲ್ಲಿದೆ. ಈಗಾಗಲೇ ಬೆಳಿಗ್ಗೆ ಇವತ್ತು ಮಾತಾಡುವಾಗೆ ಸರ್ವಜನೋ ಸುಖಿನೋ ಭವ ಅಂತ ಹೇಳ್ತೀವಿ. ಅಂದರೆ ಯೋಗವ ಯಾವುದು ಹೇಳ್ತದ ಅಂತ ಹೇಳೋದ್ರಲ್ಲಿ ನಮಗೆ ಯಾವುದು ಮುಖ್ಯ ಅಂತ ಹೇಳೋದನ್ನು ಮಾತ್ರ ನಾನು ಉಲ್ಲೇಖಿಸ್ತೇನೆ. ನಮ್ಮಲ್ಲಿ ತುಂಬ ಮಕ್ಕಳಿದ್ರೆ ಅವರಿಗೆ ಮಕ್ಕಳಿಗೆ ಏನಂತ ಗೊತ್ತಾಗಲಿಕ್ಕಿಲ್ಲ. ಇವತ್ತು ಯಾಕೆ ಬಂದಿ ಅಂತ ಗೊತ್ತಾಗಲಿಕ್ಕಿಲ್ಲ. ಬಂದಿದ್ದಾರೆ ಮಾಸ್ಟರ್, ನಮ್ಮ ಇವರು ಕರ್ಕೊಂಬಂದಿದ್ದಾರೆ, ಜಯಸೂರ್ಯ ಬಂದಿರ್ಬೋದು, ಶಾಲೆ ಮಾಸ್ಟರ್ ಹೇಳಿದ್ರೆ ಬಂದಿರ್ಬೋದು. ಆದರೆ ಇವತ್ತಿನ ದಿನ ನೆನಪಿಟ್ಟುಕೊಳ್ಳೋ ದಿನ. ಯಾಕೆಂದರೆ ವಿಶ್ವ ಯೋಗ ದಿನ ಆಚರಣೆ. ಮತ್ತು ಎಷ್ಟೋ ವರ್ಷ ಕಳೆದ ಮೇಲೆ ನಾನು ಒಂದು ಯೋಗದಲ್ಲಿ ಭಾಗವಹಿಸಿದ್ದೆ ಅಂತ ಹೇಳಿಕೊಳ್ಳೋ ದಿನ. ಮತ್ತು ವೇದಿಕೆಯಲ್ಲಿ ಇರೋರು ಎಲ್ಲರೂ ಕೂಡ ಅವರ ಪ್ರಾಮುಖ್ಯತೆ ಏನು ಅಂತ ಹೇಳಿದ್ರೆ, ಯೋಗಕ್ಕೆ ಪ್ರಮೋಷನ್ ಮಾಡುವಂಥವ್ರು, ಯೋಗವನ್ನು ಆಚರಣೆ ಮಾಡುವಂಥವ್ರು ಅಂತ ಹೇಳಿದ್ರೆ ಒಂದು ಮಾದರಿ ಇದು. ಹಾಗಾಗಿ ಇವತ್ತು ಯಾರೆಲ್ಲ ವೇದಿಕೆ ಹರಿಸಲಿದ್ದಾರೆ, ಯಾರೆಲ್ಲ ಯೋಗಕ್ಕೆ ಪ್ರೋತ್ಸಾಹ ಕೊಡೋರು ಯಾಕೆ? ಪ್ರೋತ್ಸಾಹ ಕೊಡೋದು ಯಾಕೆಂದರೆ ಒಂದು ಜೀವನ ಒಳ್ಳೆಯದಾಗಲಿ ಅಂತ ನಾವು ನೆನೆಸ್ಕೊಳ್ತೇವೆ, ಒಂದು ಆರೋಗ್ಯ ಒಳ್ಳೆಯದಾಗಲಿ ಅಂತ ನೆನೆಸ್ಕೊಳ್ತೇವೆ. ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತದೆ, ಆರೋಗ್ಯ ಅಂದರೆ ಬರೀ ಆರೋಗ್ಯ ಅಲ್ಲ, ಅದು ದೈಹಿಕ ಮಾತ್ರ ಅಲ್ಲ, ಅದು ಮಾನಸಿಕ ಆರೋಗ್ಯ ಕೂಡ. ಅಂದರೆ ಮನಸ್ಸು ಶುದ್ಧವಾಗಿರೋ, ದೇಹ ಚೆನ್ನಾಗಿದೆ, ಮನಸ್ಸು ಶುದ್ಧ ಇಲ್ಲ, ಆದರೆ ಅದು ಆರೋಗ್ಯ ಅಲ್ಲ. ಆರೋಗ್ಯವಂತ ಅಂತ ಹೇಳಿದ್ರೆ ಅದರೊಟ್ಟಿಗೆ ಅವನಿಗೆ ಸಾಮಾಜಿಕ ಆರೋಗ್ಯ ಸಹ ಹೇಳ್ತಾರೆ. ಸಮಾಜದಲ್ಲಿ ಅವನು ಚೆನ್ನಾಗಿರ್ಬೇಕು, ಅವನು ಚೆನ್ನಾಗಿದ್ದಾನೆ, ಮನಸ್ಸು ಚೆನ್ನಾಗಿದೆ, ಆರೋಗ್ಯವು ಚೆನ್ನಾಗಿದ್ದಾನೆ, ಸಮಾಜದಲ್ಲಿ ಹೇಗಿದ್ದಾನೆ, ಅದು ಸಾಮಾಜಿಕ ಆರೋಗ್ಯ ಆದಾಗ ಅದು ಆರೋಗ್ಯ ಆಗ್ತದೆ. ಪ್ರಾಯಶಃ ಯೋಗದಂಥ ಕಾರ್ಯಕ್ರಮಗಳು, ಯೋಗದ ಆಚರಣೆಗಳು, ಯೋಗದ ಅದು ಮೂರನ್ನು ಕೊಡಬಲ್ಲ. ನಾವು ಫಿಸಿಕಲಿ ಎಕ್ಸಸೈಸ್ ಮಾಡ್ತೀವಿ, ಬಾಡಿ ಬರ್ತದೆ, ಬೇರೆ ಏನೋ ಒಂದು ಮಾಡ್ತಿರೋದ್ರಲ್ಲಿ ಮನಸ್ಸು ಗಟ್ಟಿ ಆಗ್ಬೋದು. ಆದರೆ ಯೋಗದ ಮೂಲಕ ದೇಹವೂ ಒಂದು ಗಟ್ಟಿ ಆಗುವುದು ಅಂತ ಹೇಳೋದಕ್ಕಿಂತ ದೇಹದ ಎಲ್ಲ ವಿಭಾಗಗಳು ಕೂಡ ಸರಿಯಾಗಿ ಕೆಲಸ ಮಾಡುವಂತೆ. ಹೇಗೆ ಒಂದು ಮಿಷಿನ್ ಎಲ್ಲ ಪಾರ್ಟ್ಗಳು ಹೇಗೆ ಕೆಲಸ ಮಾಡಬೇಕಾ, ಅದೇ ರೀತಿ ದೇಹದ ಎಲ್ಲ ಭಾಗಗಳು ಸರಿಯಾಗಿ ಕೆಲಸ ಮಾಡುವಂಥದ್ದು. ಯಾವುದೋ ಒಂದು ಭಾಗ ಅಲ್ಲ, 2 ಭಾಗ ಅಲ್ಲ. ಕೆಲವರು ನೋಡ್ತೀವಿ ನೀವು, ಅವರ ಕೈಕಾಲು ಭಾಳ ಗಟ್ಟಿರ್ತದೆ, ಬೇರೆಲ್ಲ ವೀಕ್ ಆಗಿರ್ತದೆ. ಯಾಕೆಂದರೆ ಒಂದೇ ಕೆಲಸವನ್ನು ಮಾಡ್ತಾ ಇರ್ತಾರೆ. ಯೋಗದಲ್ಲಿ ಒಂದು ಗುಣ ಏನಂತ ಹೇಳಿದರೆ, ಎಲ್ಲ ಭಾಗವನ್ನು ಚಾಲನೆ ಮಾಡ್ತದೆ, ಎಲ್ಲ ಭಾಗವನ್ನು ಪುನರುಜ್ಜೀವನಗೊಳಿಸ್ತದೆ. ಅದಕ್ಕೇನು ಸ್ಪಿರಿಟ್ ಏನು ಕೆಟಲಿಸ್ಟ್ ಅಂತ ಕೆಲಸ ಮಾಡ್ತದೆ. ದೇಹದ ಎಲ್ಲ ಭಾಗವನ್ನು ಮನಸ್ಸಿನೂ ಹೊಂದಾಣಿಕೆ ಮಾಡೋದಲ್ವ ಮಳೆಯವರೇ? ಮನಸ್ಸಿನೊಂದಿಗೆ ಜೋಡಣೆ ಮಾಡುವಂಥದ್ದು ಯೋಗ ಅಂತ ಹೇಳ್ತಾರೆ. ದೇಹ ಮತ್ತು ಮನಸ್ಸನ್ನು ಜೋಡಣೆ ಮಾಡುವಂಥ ಇಂಥ ಕ್ರಿಯೆ ಮಕ್ಕಳಿಗಂತೂ ಭಾಳ ಅಗತ್ಯ. ನಾನು ಅದಕ್ಕಾಗಿ ಜಯಶ್ರೀ ಮಾಧವಡಿಯವರಿಗೆ ಅವರ ಶಾಲೆಯಲ್ಲಿ ಮಕ್ಕಳು ಉತ್ತಮ ಸ್ಥಾನ ಗಳಿಸಬೇಕಾದ್ರೆ, ಓದಬೇಕಾದ್ರೆ, ಕ್ರೀಡೆಯಲ್ಲಿ ಯಾವುದಲ್ಲಿ ಭಾಗದೆ ಅದಕ್ಕಿಂತ ಎಲ್ಲದಕ್ಕಿಂತ ಅದರಲ್ಲಿ ಮುಂದೆ ಬರೋದು ಮಾತ್ರ ಅಲ್ಲ, ಸಮಾಜದಲ್ಲಿ ಒಳ್ಳೆ ಮಕ್ಕಳಾಗಲಿಕ್ಕೆ. ಅವ್ರು ಶಾಲೆ ಕಲಿತು ಹೋದ ಮೇಲೆ ಎಲ್ಲಿ ಕಲ್ತದ್ದು ಅಂತ ಹೇಳಿದರೆ, ಜಯಸೂರ್ಯ ಮಾಧವಡಿಯವರ ಅವರ ಪ್ರಗತಿ ವಿದ್ಯಾಸಂಸ್ಥೆ ಕಲ್ತದಂತ ಹೇಳಿಕೊಳ್ಳೋ ಹೆಮ್ಮೆ ಇರಬೇಕಾದ್ರೆ ಇದು ಯೋಗ ಕೂಡ ಒಂದು ಪಾಠದಾಗ್ತದೆ. ಇಷ್ಟನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಆದರೆ ಯಾವುದೇ ಯೋಧಗಳು ಮಾಡಿದಾಗ ಇವತ್ತು ಯೋಗಕ್ಕೆ ಜಾಗತಿಕ ಬೆಂಬಲ ಸಿಗ್ತಾ ಇದೆ. ಯಾಕಂದರೆ ಹೆಚ್ಚು ಶ್ರಮ ಇಲ್ಲದೆ, ಹೆಚ್ಚು ಇನ್ವೆಸ್ಟ್ಮೆಂಟ್ ಇಲ್ಲದಲ್ವ, ಹೆಚ್ಚು ಇನ್ವೆಸ್ಟ್ಮೆಂಟ್ ಇಲ್ಲದೆ ಮನೆಯಲ್ಲೇ ಕೂತು ಯಾರೂ ಇಲ್ಲದೆ ಕೂಡ ಮಾಡುವಂಥ ಒಂದು ಕ್ರಿಯೆ ಇದ್ದರೆ ಅದು ಯೋಗ. ಹಾಗಾಗಿ ಯಾರು ಕೂಡ ಎಲ್ಲಿ ಕೂಡ ಮಾಡೋದು, ಎಲ್ಲಿ ಸಣ್ಣ ಜಾಗ ಇದ್ದರೆ ಮಾಡುವುದು, ಹೇಗೂ ಮಾಡುವುದು, ಯಾರು ಬೇಕು ಅಂತಿಲ್ಲ, ಖರ್ಚಿಲ್ಲ, ಮತ್ತು ಹೆಚ್ಚು ಶ್ರಮ ಇಲ್ಲದೆ ಸಮಯವನ್ನು ಉಪಯೋಗ ಮಾಡಿ ಮಾಡುವಂಥ ಒಂದು ಕ್ರಿಯೆ ಇದು ಜಾಗತಿಕ ಮಟ್ಟದ ಮಾನ್ಯತೆಯನ್ನು ಪಡೀತದೆ. ಇವತ್ತು ಕಂಪ್ಯೂಟ್ರಿಗಾಗಿದೆ, ಎಲ್ಲರೂ ಕೂಡ ಕಂಪ್ಯೂಟರ್ ಮುಂದೆ ಕೂತ್ಕೊಳ್ತಾ ಇದ್ದಾರೆ. ಅವರು ಕಂಪ್ಯೂಟರ್ ಸಂಪಾದನೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಮಾಡ್ತಾ ಇದ್ದಾರೆ. ಅವರ ಮಾನಸಿಕ ಸೀಮಿತವನ್ನು ಕಳ್ಕೊಳ್ಳುವಂಥಷ್ಟು ಮಟ್ಟಿಗೆ ಕೆಲಸವನ್ನು ಮಾಡ್ತಾರೆ. ಅವರಿಗೂ ಕೂಡ ಈಗ ಪ್ರತಿ ಕಂಪೆನಿಗಳಲ್ಲಿ ಒಂದು ಯೋಗದ ತರಬೇತಿಯನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ. ಯಾಕೆಂದರೆ ಒಂದು ದಿವಸದಲ್ಲಿ 10 ನಿಮಿಷ 15 ನಿಮಿಷ ಯೋಗದ ತರಬೇತಿ, ಅದರಿಂದ ಮಾನಸಿಕ ಸ್ಥಿಮಿತವನ್ನು ಅವ್ರು ಉಳಿಸಿಕೊಳ್ಳಿಕ್ಕೆ ಪ್ರಾರಂಭ ಆಗ್ತದೆ. ಹಾಗೆ ಇದು ಒಂದು ಆಂದೋಲನ, ಈ ಆಂದೋಲನವಾಗಬೇಕಿದ್ದು. ಯಾಕೆಂದರೆ ಎಲ್ಲರನ್ನು ಮುಟ್ಟಬೇಕು.
ಎಷ್ಟು ಜನ ಮಕ್ಕಳು ಮತ್ತು ದೊಡ್ಡವರು ಯೋಗದಲ್ಲಿ ಭಾಗವಹಿಸ್ತಾರೋ ಅಷ್ಟು ಒಳ್ಳೆಯ ಸಮಾಜ ಆಗ್ತದೆ, ಒಳ್ಳೆಯ ಸಮಾಜ ಆಗ್ತದೆ. ಅದು ಪುನಃ ಸರ್ವಜನ ಸುಖಿನೋ ಭವಂತು ಅಂತ ಹೇಳೋದಕ್ಕೆ ಒಂದು ಕಾರಣ ಆಗ್ತದೆ. ಅಂದರೆ ನಾನು ಹೇಳೋದು ಸರ್ವಜನ ಸುಖಿನೋ ಭವಂತ ಆಗಬೇಕಿದ್ರೆ ನಾನು ಎಲ್ಲಿ ಹೋದರೂ ಕೂಡ ಯೋಗಕ್ಕೆ ಹೇಗೆ ಪ್ರೊಫೆಸರ್ ಪಣಜಿಯವರು ಮಾಡ್ತಾರೆ, ನಾವು ಒಂದು ಲಂಚ ಭ್ರಷ್ಟಾಚಾರಕ್ಕೆ ಬಹಿಷ್ಕಾರ, ಉತ್ತಮ ಪುರಸ್ಕಾರ ಅಂತ ಒಂದು ಅದನ್ನು ಇಟ್ಟುಕೊಂಡಿದೆ. ಅಂದರೆ ನಾವು ಕೂಡ ಇದನ್ನು ಹೇಳೋದು, ನಾವು ಹೇಳೋದು ಸರ್ವಜನ ಸುಖಿನೋ ಭವಂತ ಆಗಬೇಕಾದ್ರೆ ಆ ಸಮಾಜದಲ್ಲಿ ಲಂಚ ಭ್ರಷ್ಟಾಚಾರ ಇರಬಾರ್ದು, ಉತ್ತಮ ಪುರಸ್ಕಾರ ಆಗಬೇಕು, ಒಳ್ಳೆ ಕೆಲಸ ಯಾರು ಮಾಡ್ತಾರೋ ಪುರಸ್ಕಾರ ಆಗಬೇಕು. ಹಾಗಾಗಿ ನನಗೆ ಅವಕಾಶ ಮಳೆಯವರು ಕೊಟ್ಟಿದ್ದಾರೆ, ಅಧ್ಯಕ್ಷರ ಅನುಮತಿಯ ಮೇರೆಗೆ ಒಂದು ಫಲಕ ಉಂಟು ನಂದು, ಲಂಚ ಭ್ರಷ್ಟಾಚಾರದ ಫಲಕವನ್ನು ಈ ವೇದಿಕೆಗೆ ಹಸ್ತಾಂತರ. ಯಾಕೆಂದರೆ ಸಮಾಜ ಒಳ್ಳೆಯದಾಗಬೇಕಾದ್ರೆ ಇವತ್ತು ಕಾಫಿಯನ್ನು ಹೇಳಿದೆ, ವಿಶ್ವಸಂಸ್ಥೆ ಹೇಳಿದೆ, ದೇಶದ ಇಡೀ ಜಗತ್ತು ಉದ್ಧಾರ ಆಗಬೇಕಾದ್ರೆ ಅಲ್ಲಿ ಲಂಚ ಭ್ರಷ್ಟಾಚಾರ ನಿಲ್ಲಬೇಕಂತ. ಡಿಸೆಂಬರ್ 9 ವಿಶ್ವಸಂಸ್ಥೆ ಲಂಚ ಮುಕ್ತ ಸಮಾಜವನ್ನಾಗಿ ಮಾಡಲಿಕ್ಕೆ ದಿನವಾಗಿ ಯೋಚನೆ ಮಾಡಿದೆ. ಹಾಗೆ ನಾನು ಇದನ್ನೇನು ಮಾಡ್ತೇನೆ, ನಮ್ಮದು ಒಂದು ಆಂದೋಲನ ಇರ್ತದೆ, ಸಮಾಜ ಒಳ್ಳೆಯದಾಗುವಂಥದ್ದು ಏನಿಲ್ಲ, ಯಾರ ವಿರುದ್ಧವಲ್ಲ, ಲಂಚ ಭ್ರಷ್ಟಾಚಾರ ವಿರೋಧ, ಅದಕ್ಕೆ ಬಹಿಷ್ಕಾರ, ಉತ್ತಮ ಸೇವೆ ಪುರಸ್ಕಾರ, ಯಾರು ಒಳ್ಳೆ ಕೆಲಸ ಪುರಸ್ಕಾರ. ಇದಕ್ಕಿಂತ ಸರ್ವಜನ ಸುಖಿನೋ ಭವಂತು ಯಾವುದು? ಯೋಗದ ಒಂದು ದಿನ ಅದಕ್ಕೆ ಶಕ್ತಿಯನ್ನು ಕೊಡಲಿ, ಆಂದೋಲನ ಕೂಡ ಹೆಚ್ಚು ಕೊಡಲಿ ಅಂತ ಹೇಳ್ತಾ ಆ ಫಲಕವನ್ನು ಇವತ್ತು ವೇದಿಕೆಯಲ್ಲಿದ್ದ ಅಧ್ಯಕ್ಷರಿಗೆ ಮತ್ತು ಎಲ್ಲರಿಗೆ ಹಸ್ತಾಂತರ. ಯಾಕೆಂದರೆ ನಾನು ಮೊನ್ನೆ ಡೆಲ್ಲಿಯಲ್ಲಿ ಹೋದಾಗ ಕೂಡ ಇದನ್ನೇ ಮಾಡಿದೆ, ಮೊನ್ನೆ ಬ್ಯಾಂಗ್ಳೂರಲ್ಲಿ ಕಾರ್ಯಕ್ರಮ ಇತ್ತು. ಯಾಕಂದರೆ ಇದು ಜನರಿಗೆ ಮುಟ್ತಾ ಎಲ್ಲೋ ಒಂದು ಮನಸ್ಸಿನಲ್ಲಿ ಇದಕ್ಕೆ ಒಂದು ಆಂದೋಲನವಾಗಿ ಮನಸ್ಸಲ್ಲಿ ಮುಟ್ಲಿ ಅಂತ ಹೇಳೋ ಕಾರಣಕ್ಕೆ ಈ ಅವಕಾಶವನ್ನು ಉಪಯೋಗ ಮಾಡಿಕೊಳ್ತೇನೆ. ಈ ಮೂಲಕ ಮಕ್ಕಳಿಗೂ ಸೇರಿದವರು ಎಲ್ಲರಿಗೂ ಕೂಡ ಅವರ ಸಮಾಜ, ಸುತ್ತಮುತ್ತಲಿನ ಸಮಾಜ ಒಳ್ಳೆಯದಾಗಲಿ, ಸರ್ವಜನ ಸುಖಿನೋ ಭವಂತು ನಿಜವಾಗಿ ಕಾರ್ಯರೂಪಕ್ಕೆ ಬರಲಿ ಅಂತ ಹಾರೈಸ್ತಾ ಇದನ್ನು ಅವರಿಗೆ ಹಸ್ತಾಂತರಿಸ್ತೇನೆ. ಲಂಚ ಭ್ರಷ್ಟಾಚಾರ ನಿರ್ಮೂಲನೆಯೇ ದೊಡ್ಡ ಜನಸೇವೆ ಮತ್ತು ದೇಶ ಸೇವೆ. ಮಕ್ಕಳು ಅದನ್ನು ಹೇಳಬೇಕು, ಮಕ್ಕಳಿಗೆ ಹೇಳಿಕೆ. ಲಂಚ ಭ್ರಷ್ಟಾಚಾರ ನಿರ್ಮೂಲನೆಯೇ ದೊಡ್ಡ ಜನಸೇವೆ ಮತ್ತು ದೇಶ ಸೇವೆ. ಉತ್ತಮ ಸೇವೆ ಪುರಸ್ಕಾರ, ಲಂಚ ಭ್ರಷ್ಟಾಚಾರಕ್ಕೆ ಬಹಿಷ್ಕಾರ. ಲಂಚ ಅಂದರೆ ದರೋಡೆ, ಭ್ರಷ್ಟಾಚಾರ ಅಂದರೆ ದೇಶದ್ರೋಹ. ಲಂಚ ಭ್ರಷ್ಟಾಚಾರ ಮುಕ್ತ ಊರು, ತಾಲೂಕು, ಜಿಲ್ಲೆ, ದೇಶ ನಮ್ಮದಾಗಲಿ. ವಂದನೆ. ಹೆಚ್ಚಿನ ಮಾಧ್ಯಮಗಳು ಇಂದು ಅಂತರ್ಜಾಲದಲ್ಲಿ ಮನೆ ಮಾಡ್ತಾರೆ, ಆದರೆ ಪುತ್ತೂರಿನ ಸುದ್ದಿ ಸಮೂಹ ಸಂಸ್ಥೆಗಳು ಜನರ ಅಂತರಂಗ ಜಾಲದಲ್ಲಿ ಮನೆ ಮಾಡುವಂಥ ಮನವಾಗಿದೆ. ಅಭಿನಂದನೆಗಳು ನನಗೆ ವಿಶ್ವಾಸವಾಗಿ ಮತ್ತು ಮುಂದಕ್ಕೆ ನಿವೃತ್ತ ವಲಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ಸೇವೆಯನ್ನು ಮಾಡಿ ಯೋಗ ಕೇಂದ್ರ ಪುತ್ತೂರು ಇದರ ಜೊತೆ ಕೈ ಜೋಡಿಸಿ ಮಹಾಲಿಂಗೇಶ್ವರ ದೇವರ ವಟಾರ ಸುಂದರವಾಗಿ ಕಾಣಲಿ, ನಮ್ಮ ಭಕ್ತರಿಗೆ ಒಳ್ಳೆಯ ಗಾಳಿ ನೀಡುವಂತಹ ಮರಗಳು ಬೆಳೆಯಲಿ ಎನ್ನುವ ಸದಾಶಯವನ್ನು ಇಟ್ಟು ಆ ಕಡೆಗೆ ಸಹಾಯ ಮಾಡುವಂತಹ ಶ್ರೀ BN ನಮ್ಮ ನುಡಿಗಳಿಗಾಗಿ ಅದೆಲ್ಲ ಸಾಧಕರಾಗಿದ್ದೇವೆ. ಎಲ್ರಿಗೂ ನಮಸ್ಕಾರ. ವಿಶ್ವ ಯೋಗ ದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಹಾಗೂ ವೇದಿಕೆ ಮೇಲೆ ಏನಿರುತ್ತೆ ಎಲ್ಲ ಗಣ್ಯರು ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಆತ್ಮೀಯರೇ, ಜೂನ್ 21 ವಿಶ್ವ ಯೋಗ ದಿನ 2015ಕ್ಕೆ ಪ್ರಥಮ ಬಾರಿಗೆ ಇಲ್ಲಿ ಆಗ ಶುರುವಾಗಿದ್ದಾಗ ನಾವು ಇಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದರು ಪುತ್ತೂರು ಯೋಗ ಕೇಂದ್ರ ವತಿಯಿಂದ. ನಾನು ಆ ದಿನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಒಂದಷ್ಟು ಗಿಡಗಳನ್ನ ಅವರು ಹೇಳಿದಾಗ ಒಂದಷ್ಟು ಗಿಡ ಮಹಾಲಿಂಗೇಶ್ವರ ದೇವರ ಗದ್ದೆ ಸುತ್ತ ಒಂದಷ್ಟು ಗಿಡಗಳನ್ನ ನೆಟ್ಟಿತ್ತು. ಈಗ ಕೆಲವಷ್ಟೇ ಉಳ್ಕೊಂಡಿವೆ, ಉಳಿದು ಇಲ್ಲ. ಯಾಕಿಲ್ಲ ಅಂದರೆ ರಕ್ಷಣೆ ಮಾಡಿ ಎಲ್ಲ ಯಾರು ಸಹ ನೆಟ್ಟು ಎಲ್ಲ ಸುಮ್ಮನಾಗ್ಬಿಟ್ಟ. ದೇವಸ್ಥಾನದ ವತಿಯಿಂದ ಟ್ರೀ ಗಾರ್ಡ್ ಮಾಡಿ ನೋಡ್ಕೊಳ್ಬೋದಿತ್ತೇನೋ.
ಆಗಲಿಲ್ಲ ಅದು ಅಂತೂ ನಾವು ಗಿಡ ನೆಡ್ತಾ ಇರ್ತೀವಿ. ಯೋಗನೇ ಯಾಕೆ ಬೇಕು ಅನ್ನೋದು, ನೀವು ಫಿಸಿಕಲಿ ಫಿಟ್ ಆಗಿ ಉಳಿಬೇಕಾದ್ರೆ ಯೋಗನೇ ಬೇಕಾ? ನೀವು ದಿನ ಬೆಳಿಗ್ಗೆ ಆದರೆ ಸೈಕ್ಲಿಂಗ್ ಮಾಡ್ಬೋದು, ಜಿಮ್ಗೆ ಹೋಗ್ಬೋದು, ಸ್ವಿಮ್ಮಿಂಗ್ ಮಾಡ್ಬೋದು, ಬ್ರಿಸ್ಕ್ ವಾಕ್ ಮಾಡ್ಬೋದು. ನೀವು ಹೇಗೆ ಮಾಡಿದ್ರು ನೀವು ಫಿಸಿಕಲಿ ಫಿಟ್ಟಾಗಿ ಉಳಿತೀರಿ. ಆದರೆ ಯೋಗ ನಿಮಗೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತದೆ ಅಷ್ಟೆ. ನಿಮ್ಮ ಇದು ಈ ಎಕ್ಸಸೈಸ್ಗಳು ನಿಮ್ಮ ದೈಹಿಕ ಆರೋಗ್ಯವನ್ನು ಕಾಪಾಡಿದರೆ ನಿಮ್ಮ ಮಾನಸಿಕ ಆರೋಗ್ಯವೂ ಬೇಕಲ್ವ. ಯೋಗ ಒಂದು ಹೆಜ್ಜೆ ಮುಂದೆ ಹೋಗಿ ನಿಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡ್ತದೆ. ನಾವು ಹೇಳ್ತೀವಲ್ಲ, ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ. ಒಂದು ಉತ್ತಮವಾದ ದೇಹದಲ್ಲಿ ಒಂದು ಉತ್ತಮವಾದ ಮನಸ್ಸು ಕಡೆ ಇದ್ದರೆ ಅದು ಒಂದು ಸ್ವಸ್ಥ ಜೀವನ. ಇದೊಂದು ಈಗ ನಾವೀಗ ಇರೋದು ಏನು, ಸ್ಪರ್ಧಾತ್ಮಕ ಕಾಂಪಿಟೇಟಿವ್ ವರ್ಲ್ಡ್, ಇದೊಂದು ಸ್ಪರ್ಧಾತ್ಮಕವಾದ ಯುಗ ಅಂತ ನಾವೆಲ್ಲ ಹೇಳ್ತಿರ್ತೀವಿ. ಈ ಸ್ಪರ್ಧೆ ಭಾಳ ಬೇಗನೆ ಶುರು ಆಗ್ತದೆ. ನಿಮ್ಮದು ಕಿಂಡರ್ ಗಾರ್ಡನು, LKG UKGಯಲ್ಲಿ ಮಕ್ಕಳೊಳಗೆ ಸ್ಪರ್ಧೆ ಶುರು ಆಗ್ತದೆ. ಕ್ಲಾಸಲ್ಲಿ ಫಸ್ಟ್ ಬರಬೇಕು ಅನ್ನೋದೊಂದು ಸ್ಪರ್ಧೆ. ಈ ಸ್ಪರ್ಧೆ ಮುಂದೆ ಹೋಗ್ತಾ ಇರ್ತವೆ, ಪ್ರತಿ ಹಂತದಲ್ಲೂ ಸ್ಪರ್ಧೆ ಮುಂದೆ ಹೋಗ್ತಾ ಇರ್ತವೆ. ನೀವು ಡಿಗ್ರಿ ಮುಗಿಸ್ತೀರಿ, ನೀವು ಕೆಲಸಕ್ಕೆ ಹೋಗ್ತೀರಿ, ಅಲ್ಲಿಯೂ ಸ್ಪರ್ಧೆ, ಕೆಲಸದಲ್ಲಿಯೂ ಸ್ಪರ್ಧೆ ಇಲ್ಲಿ ಮಾತ್ರ, ನೀವು ಎಜುಕೇಷನ್ ಇದ್ರ ಮಾತ್ರ ಅಲ್ಲ, ನಿಮ್ಮ ಎಲ್ಲ ರಂಗಗಳಲ್ಲೂ ಆ ಸ್ಪರ್ಧೆ ಉಂಟು. ಅಲ್ಲಿಗೆ ಜೀವನ ಒಂದು ಸ್ಪರ್ಧೆನಾ? ಈ ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ಪ್ರತಿಯೊಂದರಲ್ಲಿ ಸ್ಪರ್ಧೆ ಮಾಡುವ ಹಾಗಿದ್ರೆ ನಮ್ಮ ಜೀವನ ಏನೋ ಒಂದು ಸ್ಪರ್ಧೆ ಆಯಿತು. ಜೀವನ ಒಂದು ಸ್ಪರ್ಧೆನಾ ಅನ್ನೋದು ಒಂದು ಪ್ರಶ್ನೆ. ಜೀವನ ಸ್ಪರ್ಧೆನೇ ಆಗಿದ್ದರೆ ನಾವು ಆದಷ್ಟು ಬೇಗ ಮುಗಿಸ್ಬೇಕಲ್ವ, ಅದನ್ನು ಗುರಿ ಮುಟ್ಟಬೇಕು. ಗುರಿ ಯಾವನು ಬೇಕು ಗುರಿ ಮುಟ್ತಾನೋ ಅವನು ಗೆದ್ದ ಹಾಗೆ. ಜೀವನದಲ್ಲಿ ಗುರಿ ಮುಟ್ಟೋದು ಅಂದರೆ ಏನು ನನಗೆ ಗೊತ್ತಿಲ್ಲ. ಜೀವನದಲ್ಲಿ ಗುರಿ ಮುಟ್ಟೋದಂದರೆ ಪಕ್ಕದಲ್ಲಿ ಅಲ್ಲಿಗೆ ಹೋಗೋದಾ? ಅಲ್ಲ, ಜೀವನವನ್ನು ಸ್ಪರ್ಧೆ ಅಂತ ತಗೊಳ್ಬೇಡಿ. ಅದು ಒಂದು ಅನುಭವ, ನೀವು ಅದನ್ನು ಅನುಭವಿಸಬೇಕು ಜೀವನವನ್ನು. ಮಾನವ ಧರ್ಮ ದೊಡ್ಡದು ಅಂತ ದಾಸರು ಹೇಳಿದರು. ಯಾಕೆ ಹೇಳಿದರು ದೊಡ್ಡದು ಅಂತ? ನೀವು ಅದನ್ನು ಅನುಭವಿಸಬೇಕಾಗಿದೆ ಅಷ್ಟೇ. ನೀವು ಯಾರ ಜೊತೆ ಸ್ಪರ್ಧೆ ಕಳ್ಕೊಳ್ಳೋದು? ನಿಮ್ಮ ಜೊತೆನೇ ನೀವು ಸ್ಪರ್ಧೆಗಳ್ಕೊಳ್ಳೋದು ಅಷ್ಟೇ. ಅನುಭವಿಸಬೇಕು. ನಿಮ್ಮ ಜೀವನವನ್ನು ನೀವು ಉತ್ಕಟವಾಗಿ ಪ್ರೀತಿಸಿದರೆ ನೀವು ನಿಮ್ಮ ಜೀವನ ಅನುಭವಿಸ್ಕೊಂಡು ನೀವು ಲಿವಿಂಗ್ ಯುವರ್ ಲೈಫ್. ನಾವು ಅದನ್ನು ಹೇಗೆ ಹೇಳಬೇಕು ಅಂತ ನಂಗೆ ಅರ್ಥ ಆಗ್ತಾಯಿಲ್ಲ. ನೀವು ನಿಮ್ಮ ಜೀವನವನ್ನು ಅನುಭವಿಸಬೇಕು, ನಿಮ್ಮ ಜೀವನವನ್ನು ಜೀವಿಸಬೇಕು ಅಂತ. ಸ್ಪರ್ಧೆ ಅಲ್ಲ. ಸ್ಪರ್ಧೆಗಿಲ್ಲದ ಕೂಡಲೇ ಎಲ್ಲ ವಿಧವಾದ ನಿಮಗೇನೋ ತಿಕ್ಕಾಟಗಳು ಶುರುವಾಗ್ತವೆ. ಸಂಘರ್ಷಗಳು, ತಿಕ್ಕಾಟಗಳು, ಭಿನ್ನಾಭಿಪ್ರಾಯಗಳು ಇವೆಲ್ಲ ಶುರು ಆಗ್ಬಿಡ್ತವೆ. ಒಮ್ಮೆ ಇವೆಲ್ಲ ಶುರು ಆಯಿತು ಅಂದರೆ ನಿಮ್ಮ ಮಾನಸಿಕ ಆರೋಗ್ಯಕ್ಕೆ ಹಾನಿ ಅದು. ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡಿ ನಾನು ಒಂದು ಚಟ ಬೆಳೆಸ್ಕೊಂಡೆ. ಕಾರ್ಯಕ್ರಮಕ್ಕೆ ಹೋದಾಗ ಎಲ್ರಿಗೂ ಗಿಡ ನೆಡ್ರಪ್ಪ ಅಂತ ಹೇಳೋದು. ಒಂದು ಗಿಡ ನೆಡಿ, 2 ಗಿಡ ನೆಡಿ, ನೋಡ್ಕೊಳ್ಳಿ ಅಂತ. ಕೇಳಿಸ್ಕೊಂಡವರೇ ಜಾಸ್ತಿ, ನಕ್ಕು ಸುಮ್ಮನಾದವರು ಕೇಳಿಸ್ಕೊಂಡವ್ರು ಕಮ್ಮಿ, ನಕ್ಕು ಸುಮ್ಮನಾದವರೇ ಜಾಸ್ತಿ. ಆದರೂ ನಾನು ಹೋದಲ್ಲೆಲ್ಲ ಹೇಳ್ತಿರ್ತೇನೆ, ಇವತ್ತು ಇಲ್ಲಿಯೂ ಹೇಳ್ತೇನೆ ಗಿಡ ನೆಡಿ ಅಂತ. ಅದೊಂದು ಚಟ. ಆ ಚಟಗಳು ಬೇಗ ಸಾಯೋದಿಲ್ಲ ನೋಡಿ, ಅದು ಚಟಗಳು ಇರ್ತಾ ಇರ್ತವೆ. ಪರಿಸರ ಯಾಕೆ ಬೇಕು ಅನ್ನೋದಕ್ಕೆ ನಾವು ಮೊನ್ನೆ ಜೂನ್ 5 ವಿಶ್ವ ಪರಿಸರ ದಿನನೇ ಆಯಿತು. ಅದನ್ನೊಂದು ದಿನ ಪರಿಸರಕ್ಕಂತೂ ದಿನ ಎಲ್ಲರೂ ಆ ದಿನ ಒಂದಷ್ಟು ಎಲ್ಲ ಮಾತಾಡಿ ಭಾಷಣ ಮಾಡಿ ಮರ್ತು ಬಿಡುವಂಥದ್ದು ಅಷ್ಟೆ. ತಂದೆಗೊಂದು ದಿನ, ತಾಯಿಗೊಂದು ದಿನ, ಪ್ರೇಮಿಗೊಂದು ದಿನ, ಪರಿಸರಕ್ಕೊಂದು ದಿನ, ಎಲ್ಲ ದಿನಗಳು ಆಯಾ ದಿನ ಮುಗೀತು. ನಾಳೆಯಿಂದ ಇಲ್ಲ. ಪರಿಸರ ಅನ್ನೋದು ಒಂದು ಆ ದಿನಕ್ಕೆ ಅಷ್ಟೇ ಅಲ್ಲ, ಯಾವುದೇ ದಿನಗಳು ಆಯಾ ದಿನಕ್ಕೆ ಸೀಮಿತ ಆಗಬಾರ್ದು. ಅದು ಇಡೀ ವರ್ಷಕ್ಕೆ ಇರುವಂಥದ್ದು ಪರಿಸರ ಅಂತ ಇರಲೇಬೇಕು. ಶುದ್ಧ ಗಾಳಿ, ಶುದ್ಧ ಆಹಾರ, ಶುದ್ಧ ನೀರು ಯಾರಿಗಾರು ಸಿಗ್ತಾ ಉಂಟಾ? ಇದು 3 ಲಕ್ಸುರಿಯಾಗಿ ಹೋಯ್ತು ಈಗ.
ಇವತ್ತಿಗೆ ಈಗ ಈ ಮೊಮೆಂಟಿಗೂ ಶುದ್ಧ ಗಾಳಿ ಯಾರೂ ಸಿಗ್ತಾ ಇಲ್ಲ, ಶುದ್ಧ ನೀರು ಸಿಗ್ತಾ ಇಲ್ಲ, ಶುದ್ಧ ಆಹಾರನೂ ಸಿಗ್ತಾ ಇಲ್ಲ, ಎಲ್ಲ ಕಲಬೆರಕೆನೆ. ಇದು ಹಕ್ಕಾಗಬೇಕು, ಪ್ರತಿಯೊಬ್ಬನಿಗೂ ಸಿಗುವಂಥದ್ದು ಇರಬೇಕು. ನೀವು ಅದನ್ನು ಅದು ಲಕ್ಸುರಿ ಆಗಬಾರ್ದು. ಈ 3 ಐಟಮ್ಗಳು ಲಕ್ಸುರಿ ಆದಾಗ ಹೋದ ಕೂಡ ಜೀವನ ಇಲ್ಲಿ ಹೋಗ್ತದೆ. ಆಮ್ಲಜನಕ ಎಷ್ಟು ಇಂಪಾರ್ಟೆಂಟು, ಎಷ್ಟು ಮುಖ್ಯ ಅನ್ನೋದನ್ನು ಕೊರೋನಾ ಕಲಿಸಿದಷ್ಟು ಪರಿಣಾಮಕಾರಿಯಾಗಿ ಯಾರೂ ಕಲಿಸಲಿಲ್ಲ, ಯಾವ ಮೇಷ್ಟ್ರುಗಳು ಹೇಳ್ಕೊಟ್ಟಿಲ್ಲ. ಭಾಳ ಪರಿಣಾಮಕಾರಿಯಾಗಿ ಆಮ್ಲಜನಕ ಹಾಕಬೇಕು ಅಂತ ಹೇಳ್ಕೊಡ್ತು. ಆಮ್ಲಜನಕ ಎಲ್ಲಿಂದ ಬರುತ್ತೆ ಬೇಗ? ನಿಮ್ಗೆ ಆಲ್ಟರ್ನೇಟಿವ್ ಬದಲಿ ವ್ಯವಸ್ಥೆಗಳೇನೂ ಇಲ್ಲ, ಮರಗಿಡಗಳೇ ಕೊಡಬೇಕು. ಅಥವಾ ಕಮರ್ಷಿಯಲ್ ಆಕ್ಸಿಜನ್ ನಿಮಗೆ ಸಿಗೋದು ಹಾಸ್ಪಿಟಲ್ಗಳಲ್ಲಿ ಮಾತ್ರ, ತುರ್ತಿಗೆ ಮಾತ್ರ. ಒಂದು ಸಿಲಿಂಡರ್ಗೆ 1-2 ವರ್ಷದಿಂದ 1200 ರೂಪಾಯಿ ಆಯಿತು ಅಂತ ಕಾಣುತ್ತೆ, ಎಲ್ಲ ಕೇಳಿದ್ದೆ. ಒಬ್ಬನಿಗೆ ಒಂದಿನ ನೀವು ಅದನ್ನೇ ಕಮರ್ಷಿಯಲ್ ಇದನ್ನೇ ಉಪಯೋಗ ಮಾಡೋ ಹಾಗಿದ್ರೆ ನಿಮ್ಮ ಬಜೆಟ್ ಎಲ್ಲಿಗೆ ಹೋಗ್ತದೆ? ಎಷ್ಟು ಕೊಡಬೇಕು ಹಣ? ಗಿಡ ನೆಡಿ, ಪರಿಸರ ಉಳಿಸಿ. ಪರಿಸರವನ್ನು ನಿಮ್ಮ ಸುತ್ತ ನೀವು ಉಳಿದವರಿಗೆ ಪಾಠ ಮಾಡಲಿಕ್ಕೆ ಹೇಳಲಿಕ್ಕೆ ಹೋಗಬೇಡಿ. ನೀವು ನಾನು ಹೀಗೆ ಮಾಡ್ತಿದ್ದೀನಿ ಅಂತ ಮಾಡ್ಕೊಂಡು ಹೋದರೆ ಅಷ್ಟೇ. ಯಾಕೆ ಉಳಿದವ್ರು ಯಾರೋ ಅಷ್ಟು ಸುಲಭಲ್ಲಿ ಯಾರೂ ಕೇಳೋದಿಲ್ಲ, ಅವರವ್ರು ಮಾಡ್ಕೊಂಡು ಹೋದರೆ ಅಷ್ಟೇ ಚೆಂದ. ಪರಿಸರ ಒಂದು, ಪರಿಸರ ಪ್ರಜ್ಞೆ ಒಂದು. ಇದಕ್ಕೆ ಎಲ್ಲಕ್ಕೆ ಮುಖ್ಯ ಇನ್ನೊಂದಿಲ್ಲ, ಏನಂದರೆ ನಾಗರಿಕ ಪ್ರಜ್ಞೆ, ಸಿವಿಕ್ ಸೆನ್ಸ್. ರಸ್ತೆ ಬದಿಯಲ್ಲಿ ಕಸ ಬಿಸಾಕೋದನ್ನು ನಾವು ದಿನ ನೋಡ್ತೀವಿ. ನಮ್ಮ ಮನೆ ಎದುರೇ ಬಿಸಾಕೊಂಡು ಹೋಗ್ತೀವಿ, ಹಾರಾಡಿ ಬಣ್ಣೂರು ರೋಡಲ್ಲಿ. ಅದನ್ನು ತೆಗೆಯೋದೇ ಒಂದು ಕೆಲಸ. ಅಷ್ಟಕ್ಕೆ ಬಿಸಾಕಿ ಹೋಗ್ತಾರೆ ಒಂದಷ್ಟು ಜನ. ಇತ್ತೀಚೆಗೆ ಒಂದು ಕೋಳಿ ಇದು ಮಾಡಿ ಅದಕ್ಕೆ ರೆಕ್ಕೆ ಪುಕ್ಕೆಲ್ಲ ಒಂದು ಬೈದಲ್ಲಿ ಕಟ್ಟೆಲ್ಲ ಹಾಕಿ ಹೋಗಿದ್ರು. ಅದನ್ನು ನಾಯಿ ಹೊತ್ಕೊಂಡು ಓಡಾಡ್ತಿತ್ತು. ಈಗ ತಪ್ಪು ಯಾರ್ದು? ನಾಯಿದ್ದ ಅಲ್ಲ ಬಿಸಾಕಿದ ಒಂದ? ನಾವು ಬೀದಿ ನಾಯಿಗಳ ಬಗ್ಗೆ ಭಾಳ ಮಾತಾಡ್ತೀವಿ, ಸರಿ ಇಲ್ಲ ಅಂತ ಹೇಳ್ತೀವಿ, ಕೊಲ್ಲಬೇಕು ಅಂತ ಹೇಳ್ತೀವಿ. ಈಗ ಈ ಮನುಷ್ಯರ ಬಗ್ಗೆ ಏನು ಹೇಳೋದು? ನಾವು ಯಾರೋ ಅವ್ರನ್ನ ಯಾರಿಗೂ ಬೈಲಿಕ್ಕೆ ಹೋಗೋದಿಲ್ಲ. ಇವರು ಸರ್ ಬಾಲಕೃಷ್ಣ ರಾಮಚಂದ್ರ ಭಟ್ ಸರ್ ಒಂದು ಇದು ಹೇಳಿದರು, ಏನು ಡಾಕ್ಟರ್ ದಿಲೀಪ್ ಶೆಟ್ಟಿ ಅವ್ರದ್ದು, ಪ್ರಸಿದ್ಧ ಕಾರ್ಡಿಯಾಲಜಿಸ್ಟ್. ನಾನು ಯೂಟ್ಯೂಬಲ್ಲಿ ನೋಡಿದ್ದೆ ಅದನ್ನು. ಅದು ಯೋಗದ ಒಂದು ತಾಕತ್ತು, ಅದನ್ನು ತಾಕತ್ತನ್ನು ತೋರಿಸುವಂಥದ್ದು. ಒಬ್ಬ ಪ್ರಸಿದ್ಧ ಡಾಕ್ಟ್ರಾಗಿ ಅವರು ಮಂಡಿ ನೋವಿಗೆ ಅವ್ರ ಕೈಯಲ್ಲಿ ಅಲೋಪತಿ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಅವ್ರ ಪತ್ನಿ ಹೇಳ್ದ ಹಾಗೆ ಮತ್ತು ಯೋಗ ಟೀಚರ್ ಬಂದು ಯೋಗ ಮಾಡಿ ಅವ್ರು ಹೇಳ್ತಾರೆ 3 ತಿಂಗಳೊಳಗೆ ನಂದು ನೋವೆಲ್ಲ ಹೋಯಿತು. ಯಾವ ಕಾಲಲ್ಲಿ ನೋವಿತ್ತು ಅನ್ನೋದೇ ನೆನಪಿಲ್ಲ ಅನ್ನೋ ಹಂತಕ್ಕೆ. ಅದು ಯೋಗದ ಒಂದು ತಾಕತ್ತು. ಈ ವಿಶ್ವ ಯೋಗ ದಿನ ಈಗ ನನ್ನನ್ನು ಕರೆದು ನನಗೆ ಮಾತಾಡಲಿಕ್ಕೆ ಒಂದು ಅವಕಾಶ ಕೊಟ್ರಿ. ನೀವು ಈ ಬೆಳಗಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ನಾನು ಅಭಿನಂದನೆ ಹೇಳ್ತಾ, ನನಗೊಂದು ಅವಕಾಶ ಕೊಟ್ಟಾಗ ಆಯೋಜಕರಿಗೆ ಕೃತಜ್ಞತೆ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಅರಣ್ಯ ಇಲಾಖೆಯ ಓರ್ವ ಅಧಿಕಾರಿಯಾಗಿದ್ದು ಪ್ರಕೃತಿ ಹಾಗೂ ಜೀವನ ಇದರ ಔಚಿತ್ಯವನ್ನು ಅರಿತು ನಮ್ಮೊಂದಿಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದೀರಿ. ಗೌರವದ ವಂದನೆಗಳು ಸರ್. ಮುಂದಕ್ಕೆ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂಥ ಶ್ರೀ ಜಯಸೂರ್ಯ ರೈ ಮಾದೋಡಿ ಅವರಿಗಾಗಿ ವೇದಿಕೆ, ಅಧ್ಯಕ್ಷೀಯ ನುಡಿಗಳು. ವಿಶ್ವ ಯೋಗ ದಿನಾಚರಣೆ ಪುತ್ತೂರು ಯೋಗ ಕೇಂದ್ರ ಇದರ 7ನೇ ವರ್ಷದ ನಮ್ಮ ಯೋಗ ಆಚರಣೆಯ ಇಂದಿನ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಮಾನ್ಯರೇ, ಯೋಗ ಕೇಂದ್ರ 10 ಹಲವು ಕಾರ್ಯಕ್ರಮಗಳನ್ನು ಈ 7-8 ವರ್ಷದಿಂದ ಹಮ್ಮಿಕೊಂಡು ಬರ್ತಾಯಿದೆ. ಬೇರೆ ಬೇರೆ ಜಾಗದಲ್ಲಿ ಹೋಗಿ ಎಲ್ಲ ಸಮಾಜದ ಜನಗಳಿಗೆ ಯೋಗವನ್ನು ಹಂಚ್ತಾ ಇದ್ದಾರೆ. ಪ್ರತಿ ವರ್ಷ ಹಂಚ್ತಾ ಇದ್ದರು. 2-3 ವರ್ಷದಿಂದ ಕೊರೋನಾದ ಕಾರಣದಿಂದಾಗಿ ನಮ್ಮ ಈ ಕಾರ್ಯಕ್ರಮಗಳು ಕಡಿಮೆ ಆಗಿದೆ. ಸಾರ್ವಜನಿಕರೊಂದಿಗೆ ಬೆರೆಯುವಂಥ ಆ ಒಂದು ಕಾರ್ಯಕ್ರಮ ಈಗಾಗಲೇ ಕಡಿಮೆ ಆಗಿದೆ.
ಒಂದು ಮಾತಿದೆ, ತಾನೊಂದು ನೆನೆದರೆ ಮಾನವ ಬೇರೊಂದು ಬಗೆಯುವುದು ದೈವ, ಆ ದೇವನ ಎದುರಿಸಿ ಜೀವ ಪಡುವುದು ನೂರೆಂಟು ನೋವ ಅಂಥೇಳಿ. ನಮ್ಮ ಜೀವನದಲ್ಲಿ ಏನು ಕಷ್ಟ ಸುಖ ಬರ್ತದೆ ನಮಗೆ ಗೊತ್ತಿಲ್ಲ. ದೇವರು ಏನೇ ನಾವೊಂದು ನೆನೆಸಿದರೆ ದೇವರು ಬೇರೆಯೇ ಒಂದು ಕೊಡ್ತಾ ಇರ್ತಾರೆ. ಹಾಗೆ ನಮ್ಮ ಜೀವನವು ಯಾವುದೋ ಒಂದು ರೀತಿಯಲ್ಲಿ ನಡೀತಾ ಹೋಗ್ತದೆ. ಅದನ್ನು ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗುವಂಥದ್ದು, ಒಂದು ಸಂತೋಷದಿಂದ ಆನಂದಿಸುವಂಥದ್ದು ನಮ್ಮ ಒಂದು ಕರ್ತವ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅದಕ್ಕಾಗಿ ಯಾವುದೇ ಒಂದು ಅವಕಾಶ ಸಿಕ್ಕಿದರೆ ನಾವು ಬಿಡ್ತಾ ಇಲ್ಲ. ನಾವೆಲ್ಲ ಸಮಾನ ಮನಸ್ಕರು, ಸಮಾನ ವಯಸ್ಕರು ಸೇರಿಕೊಂಡು ಇಂಥ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥದ್ದು ಯೋಗ ಇರ್ಬೋದು. ಈ ಯೋಗದೊಟ್ಟಿಗೆ ತುಂಬ ನಾವು ಯೋಗ ಕೇಂದ್ರದವರು ನಾವು ತುಂಬ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ. ಬೇರೆ ಬೇರೆ ಜಾಗಕ್ಕೆ ಹೋಗುವಂಥದ್ದು ಇರ್ಬೋದು. ಯೋಗ ಯೂನಿವರ್ಸಿಟಿ, ಬ್ಯಾಂಗ್ಳೂರಿಗೆ ವ್ಯಾಸ ಯೂನಿವರ್ಸಿಟಿಗೆ ಹೋಗಿದ್ದೇವೆ ನಾವು. ಬೇರೆ ಬೇರೆ ಜಾಗಕ್ಕೆಲ್ಲ ಹೋಗ್ತಾಯಿದ್ದೇವೆ ನಾವು. ಒಂದು ಸತ್ಸಂಗ ಅಂತ ಹೇಳ್ತಾರೆ, ಹಾಗೆ ಇದನ್ನೆಲ್ಲ ಮಾಡುವಂಥದ್ದು. ಹಾಗೆ ಈ ಆರೋಗ್ಯದಲ್ಲಿ ಬರುವಂಥ ಸಮಸ್ಯೆಗಳು ಬಂದಾಗ ಅದಕ್ಕೆ ಏನು ಪರಿಹಾರ ಅಂತ ಹೇಳುವಾಗ ಯೋಗನೇ ಕೊನೆಯ ಪರಿಹಾರ ಅಂತೇಳಿ ನಾವು ಕಂಡುಕೊಂಡಿದ್ದೇವೆ. ನನಗೆ ಗೊತ್ತಿದೆ, ನಾನು ಕಂಡುಕೊಂಡಿದ್ದೇನೆ. ನನಗೆ ಕೂಡ ಕೆಲವು ಸಮಸ್ಯೆಗಳು ಅಸ್ತಮ ಥರ ಅಂತ ಸ್ವಲ್ಪ ಸಮಸ್ಯೆ ಬಂದಾಗ ಅದಕ್ಕೋಸ್ಕರ ನಾನು ಇದನ್ನು ಕಂಡುಕೊಂಡಿದ್ದೇನೆ. ಹಾಗೆ ತುಂಬ ಜನಗಳನ್ನು ನಾನು ನೋಡಿದ್ದೇನೆ. ನನ್ನ ಭಾವ ಒಬ್ಬರು DYSP ಜಗನ್ನಾಥ್ ರೈ ಅಂತಿದ್ದರು. ಅವ್ರಿಗೆ ಸೊಂಟ ನೋವಿತ್ತು, ಅವ್ರು ಡ್ಯೂಟಿಯಲ್ಲಿರೋ ಸೊಂಟ ನೋವಿತ್ತು. ಆಮೇಲೆ ಇದನ್ನು ಯೋಗವನ್ನು ಪ್ರಾಕ್ಟೀಸ್ ಮಾಡ್ತಾ ಈಗ ಆರೋಗ್ಯದಿಂದಿದ್ದಾರೆ. 85 ವರ್ಷ ದಾಟಿದ್ರು ಈಗ ಕೂಡ ಬೆಳಿಗ್ಗೆ ಎದ್ದು 1 ಗಂಟೆಯ ಮೇಲೆ ಪ್ರಾಣಾಯಾಮ ಯೋಗ ಮಾಡ್ತಾರೆ ಅವರು. ಹಾಗೆ ಮುಂದಿನ ಸಮಾಜಕ್ಕೆ ಇದನ್ನು ಹಸ್ತಾಂತರಿಸುವ ಆ ಒಳ್ಳೆಯ ಆ ಯೋಗ ಅಂತ ಹೇಳುವಂಥ ಒಳ್ಳೆಯ ಒಂದು ಕೆಲಸವನ್ನು ನಮ್ಮಲ್ಲಿರುವಂಥನ್ನು ನಮ್ಮ ಮುಂದಿನ ಮಕ್ಕಳಿಗೆ ಹಂಚುವ ಅಂತೇಳಿ ಹೇಳ್ತಾ ಇರುವಾಗ ನಾವು ಶಾಲೆಯಲ್ಲಿ ಕೂಡ ಕೆಲವು ಸಮಸ್ಯೆಗಳನ್ನು ಗಮನಿಸ್ತೇವೆ. ಎಕ್ಸಾಮಿನ ಒಂದು 15-20 ದಿವಸ ಆಗುವಾಗ ಕೆಲವು ಮಕ್ಕಳು ತಲೆನೋವು ಅಂತ ಹೇಳೋದು, ಏನೋ ಕೆಲವು ಸಮಸ್ಯೆಗಳನ್ನು ಅನುಭವಿಸುವಂಥದ್ದು, ಹೆದರಿಕೆ, ಭಯ, ಇದನ್ನೆಲ್ಲ ಅನುಭವಿಸುವಂಥದ್ದು ನಾವು ನೋಡ್ತೇವೆ. ಅಂಥ ಮಕ್ಕಳಿಗೆ ಒಂದು 10-20 ದಿನ ಪ್ರಾಣಾಯಾಮ ಅಂತ ಸ್ವಲ್ಪ ಲೈಟಾಗಿ ಇವರು ಈಗಾಗಲೇ ಗುರುಗಳು ಹೇಳಿದಾಗೆ ಸರಳವಾಗಿ ಕೊಟ್ಟಾಗ ಅವರು ಅದರಿಂದ ಚೇತರಿಸ್ಕೊಳ್ತಾರೆ, ಒಳ್ಳೆಯ ಮಾರ್ಕ್ ಪಡೀತಾರೆ, ಸಂತೋಷ ಅನುಭವಿಸ್ತಾರೆ. ಮತ್ತು ಈಗ ಕೂಡ ನಾನು ಒಂದು 10 ಮಕ್ಕಳಲ್ಲಿ ಕೇಳಿ ಈಗ ಹೇಗಿದ್ದೀರಿ ಸರ್, ನಾನು ಚೆನ್ನಾಗಿದ್ದೇನೆ ಅಂತ ಹೇಳ್ತಾರೆ. 10 ದಿನದ ಮಟ್ಟಿಗೆ ಅವರು ಕ್ಯೂರ್ ಆಗ್ತಾರೆ. ಎಷ್ಟೋ ಮಕ್ಕಳು SLC ಎಕ್ಸಾಮ್ ಅಂತೇಳಿ ಹೆದರ್ಕೊಳ್ತಾರೆ. ಎಕ್ಸಾಮ್ ಟೈಮ್ ಮೇಲೆ ಟೆನ್ಷನ್ ಆಗ್ತದೆ ಅವರಿಗೆ. ಇದೆಲ್ಲ ಇರ್ತದೆ. ಇದನ್ನೆಲ್ಲ ನಾವು ನೋಡುವಾಗ ಈ ಯೋಗದಂತಹ ಒಳ್ಳೆಯ ಕೆಲಸಗಳನ್ನು ಇನ್ನೊಬ್ಬರಿಗೆ ಹಂಚುವ, ಈಗಾಗಲೇ ಡಾಕ್ಟ್ರು ಅವ್ರದ್ದೇ ಒಂದು ಆದರ್ಶ ಗುಣಗಳನ್ನು ಸಮಾಜಕ್ಕೆ ಏನೋ ಒಂದು ವಿಶೇಷವಾಗಿ ಪ್ರಚೋದನೆ ಕೊಡ್ತಾ ಇದ್ದಾರೆ. ನಿಜವಾಗಿ ಗೊತ್ತಿದ್ದದ್ದು, ಎಲ್ಲರೂ ಮಾಡಬೇಕಾದದ್ದು ಯಾರೂ ಮಾಡ್ತಾ ಇಲ್ಲ. ಸಮಸ್ಯೆಗಳು ಅವರನ್ನು ಇಕ್ಕಟ್ಟಿನಲ್ಲಿ ಪ್ರತಿಯೊಬ್ಬರು ಸಿಕ್ಕಿಸಾಗ್ತಿದೆ. ನಾನು ಕೂಡ ಎಷ್ಟೋ ಸಮಸ್ಯೆನ ಅದನ್ನೇ ನಾನು ನಿನ್ನೆ ಮೊನ್ನೆ ಹೇಳಿದೆ. ಕೆಲವು ಸಮಸ್ಯೆ ಇದ್ದಂಥ ಭ್ರಷ್ಟಾಚಾರಂಥ ಸಮಸ್ಯೆಗಳನ್ನು ಒಂದು 10-20-30 ವರ್ಷದಿಂದ ನಾನು ಅನುಭವಿಸ್ತಾ ಬರ್ತಿದ್ದೇನೆ. ಅದನ್ನು ಹೊರಗೆ ಬರಲಿಕ್ಕೆ ಆಗೋದಿಲ್ಲ ನಮಗೆ. ಅಷ್ಟು ಸಮಸ್ಯೆ ಎಲ್ಲಿಯಾದರೂ ಒಂದು ಹುಡ್ತದೆ, ಪ್ರತಿ ಎಲ್ಲಿಯೂ ಹೆಜ್ಜೆಗೆ ನಮಗೆ ಕಾಣ್ತದೆ. ಅದರಿಂದ ಹೊರಗೆ ಬರಬೇಕಿದ್ರೆ ನಾವೆಲ್ಲ ಒಗ್ಗಟ್ಟಿನಿಂದ ಅದನ್ನು ಎದುರಿಸಬೇಕಾಗ್ತದೆ. ಅದು ಎಲ್ಲಿಂದ ಬಂತು, ಯಾಕೆ ಬಂತು, ಎಲ್ಲಿಂದ ಸ್ಟಾರ್ಟ್ ಆಗಿದೆ, ಎಲ್ಲಿಂದ ಮುಗಿತೆ ನಮಗೆ ಗೊತ್ತಾಗ್ತಿಲ್ಲ. ಹಾಗೆ ನಮ್ಮಲ್ಲಿರುವಂಥ ಚಟಗಳನ್ನು ಅಥವಾ ನಮ್ಮಲ್ಲಿರುವಂಥ ಒಂದು ಹವ್ಯಾಸಗಳನ್ನು ಇನ್ನೊಬ್ಬರಿಗೆ ಹಂಚುವಂಥದ್ದು. ಒಂದು ಯಕ್ಷಗಾನ ಕಲಾವಿದ ಆದರೆ ಅದನ್ನು ಇನ್ನೊಬ್ಬರಿಗೆ ಹಂಚ್ತಾನೆ. ಹಾಗೆ ಇದನ್ನಲ್ಲಿ ಪ್ರತಿಯೊಬ್ಬರು ನಾವು ನಮ್ಮಲ್ಲಿರುವಂಥ ಗುಣಗಳನ್ನು ಹಂಚುವಂಥದ್ದನ್ನು ನಾವು ಮಾಡ್ತಾ ಹೋದಾಗ ಸಮಾಜ ಸ್ವಸ್ಥವಾಗ್ತದೆ. ಪ್ರತಿಯೊಬ್ಬರು ಅದರಲ್ಲಿ ಸಂತೋಷವನ್ನು, ಜೀವನದ ಸಾರ್ಥಕ್ಯವನ್ನು ಅನುಭವಿಸ್ತಾರೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಾವೆಲ್ಲ ಈ ಯೋಗವನ್ನು ಈ ಯೋಗ ಕೇಂದ್ರದೊಟ್ಟಿಗೆ ಸೇರಿಕೊಂಡು ಇವತ್ತು ಬೆಳಿಗ್ಗೆ ನಾವು ಇಲ್ಲಿ ಆಚರಿಸಿದ್ದೇವೆ, ನಾವು ಮಾಡ್ತಿದ್ದೇವೆ. ನಮ್ಮದೇನಾದರೂ ಸಮಸ್ಯೆಗಳಿದ್ದರೆ ಗುರುಗಳಲ್ಲಿ ಕೇಳಿ ಅದಕ್ಕೆ ಪರಿಹಾರವನ್ನು ಅದರಿಂದ ಯೋಗವನ್ನು ಕಂಡುಕೊಳ್ಬೋದು. ನಿಧಾನವಾಗಿ, ನಾನು ಇವತ್ತಿನ ನಾಳೆಗೆ ಗುಣ ಆಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಏನಿದ್ರೂ ಚಿಕ್ಕ ಮಕ್ಕಳಿಗೆ ಗೊತ್ತಾಗಲಿಕ್ಕಿಲ್ಲ, ಈಗಾಗಲೇ ಅನುಭವಕ್ಕೆ ಬರುವುದಿಲ್ಲ ಅವರಿಗೆ. ಒಂದು 20-30 ವರ್ಷ 40 ವರ್ಷ ಆದಮೇಲೆ ಒಂದೊಂದೇ ಸಮಸ್ಯೆಗಳೇನಾದರೂ ಹುಟ್ಟಾಗ್ತದೆ, ಇರ್ತದೆ ನಮಗೆ. ಅದನ್ನೆಲ್ಲ ನಾವು ನಿಧಾನವಾಗಿ ಖಂಡಿತವಾಗಿ ಅದು ಗುಣಪಡಿಸಲಿಕ್ಕೆ ಯೋಗದಿಂದ ಸಾಧ್ಯ ಅಂತೇಳಿ ಭಾವಿಸ್ಕೊಂಡು ಇದನ್ನು ನಾವು ಮುಂದಕ್ಕೆ ತಗೊಂಡು ಹೋಗುವ, ಸಮಾಜಕ್ಕೆ ಹಂಚುವ, ಈ ಯೋಗ ಕೇಂದ್ರ ಮಾಡುವಂಥ ಈ ಕೆಲಸಗಳಿಗೆ ಯಾವತ್ತೂ ನಾವು ಅವರಿಗೆ ಬೆನ್ನೆಲುಬಾಗಿ ನಿಲ್ಲುವ, ನಾವೆಲ್ಲ ಅವರಿಗೆ ಸಹಕಾರ ಕೊಡುವ, ಈ ಯೋಗ ಕೇಂದ್ರ ಇನ್ನಷ್ಟು ಬೆಳೆಯಲಿ, ಸಮಾಜಕ್ಕೆ ಈ ವಿಶ್ವಗುರು ಭಾರತ ಆಗಲಿಕ್ಕೆ ನಮ್ಮ ಮೋದಿ ಏನು ಪ್ರಯತ್ನ ಪಡ್ತಾರೆ, ನಮ್ಮ ಭಾರತ ದೇಶದ ಸಂಸ್ಕೃತಿ ಸಂಸ್ಕಾರವನ್ನು ಏನು ಹೊರಗಿನ ದೇಶಗಳಿಗೆ ಪರಿಚಯಿಸ್ತಿದ್ದಾರೆ, ಅದನ್ನು ಹೊರಗಿನ ದೇಶದವರು ಹೆಚ್ಚಾಗಿ ನಮ್ಮ ತಗೊಂಡೋಗಿ ಅವರು ಅದನ್ನು ಅನುಭವಿಸ್ತಾ ಇದ್ದಾರೆ. ನಾವು ಅದನ್ನು ಇಲ್ಲಿ ಅನುಭವಿಸ್ತಾ ಇಲ್ಲ. ನಾವು ಸಾಮಾನ್ಯ ಜನಗಳಲ್ಲಿ ನೋಡಿದರೆ
ಒಂದು 10% 20% ಜನಗಳು ಮಾತ್ರ ಯೋಗವನ್ನು ಪ್ರಾಕ್ಟೀಸ್ ಮಾಡ್ತಾರೆ, ಯೋಗವನ್ನು ತಮಗೆ ತಗೊಳ್ತಾ ಇದ್ದಾರೆ. ಬಾಕಿದವರಂತೆ ತಗೊಳ್ತಾ ಇಲ್ಲ. ಇನ್ನೂ ಕೂಡ ಅದನ್ನು ಸಮಸ್ಯೆಗಳನ್ನ ನಮಗೆ ಆರೋಗ್ಯದ ಸಮಸ್ಯೆಗಳನ್ನ ಹೇಳ್ತಾ ಹಳ್ಳಿಯಲ್ಲಿ ಎಲ್ಲ ಕೂತಿರ್ತಾರೆ, ನಾವು ನೋಡ್ತೇವೆ. ಇಷ್ಟು ಡಾಕ್ಟ್ರುಗಳಲ್ಲಿ ಓಡ್ತಾರೆ, ಮೆಡಿಸಿನ್ಸಿಂದ ಅದನ್ನು ಗುಣ ಆಗ್ತದೆ ಎಂದು ಭಾವಿಸ್ತಾರೆ. ಇಲ್ಲ, ಈಗಾಗಲೇ ಹೇಳಿದ ಹಾಗೆಯೇ ಶರೀರದ ಎಲ್ಲ ಅಂಗಗಳನ್ನು ಹರಿತಗೊಳಿಸುವಂಥ, ಎಲ್ಲ ಅಂಗಗಳಿಗೆ ಕೆಲಸ ಕೊಡುವಂಥ ಈ ಯೋಗವನ್ನು ನಾವು ನಿರಂತರ ಮಾಡೋಣ. ಸಮಾಜ ಸ್ವಸ್ಥವಾಗಿರಲಿ, ಸರ್ವಜನೋ ಸುಖಿನೋ ಭವಂತು ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಸದಾಶಯಗಳಿಂದ ತುಂಬಿದ ಸದುದ್ದೇಶಪೂರಿತ ತಮ್ಮ ಮಾತುಗಳು ಖಂಡಿತ ನಮ್ಮ ಮನಸ್ಸನ್ನು ತಲುಪಿದೆ. ವಂದನೆಗಳು ಸರ್. ಇನ್ನು ಮುಂದಕ್ಕೆ ಎಲ್ಲ ಅತಿಥಿ ಅಭ್ಯಾಗತರಿಗೆ ಸ್ಮರಣಿಕೆಯನ್ನು ನೀಡುವ ಸಂದರ್ಭ. ಯೋಗ ಕೇಂದ್ರ ಪುತ್ತೂರು ಶ್ರೀ ಪ್ರಸಾದ್ ಪಾಣಾಜಿಯವರು ಇವತ್ತು ಯಾಕೆ ಗುರುಗಳಾಗಿದ್ದಾರೆ ಅಂದರೆ, ಇವತ್ತು ವೇದಿಕೆಯಲ್ಲಿರುವಂಥ ಅತಿಥಿಗಳು ವ್ಯಕ್ತಪಡಿಸಿರುವಂಥ ಎಲ್ಲ ವಿಚಾರಗಳು, ಪ್ರಕೃತಿ, ಆಹಾರ, ಇದೆಲ್ಲವನ್ನು, ಶುದ್ಧ ಗಾಳಿ, ಪ್ರಕೃತಿಯಲ್ಲಿ ಬೇಕಾದಂಥ ನಮಗೆ ಇರುವಂಥ ಯಾವುದೇ ಕೊಳಕುಗಳಿಲ್ಲದ, ಕಲ್ಮಶಗಳಿಲ್ಲದ ವ್ಯವಸ್ಥೆಯನ್ನು ಕೊಡುವಂಥ ಒಂದು ಪರಿಕಲ್ಪನೆಯನ್ನು ಸ್ಮರಣಿಕೆಯಾಗಿ ಇವತ್ತು ತಾವೇ ಹುಡುಕಿ ತಗೊಂಡು ಬಂದಿದ್ದಾರೆ. ಬೇರೇನೂ ಅಲ್ಲ, ಅರ್ಲಿ ವಿಯೆಟ್ನಾಂ ತಳಿಯ ಹಲಸಿನ ಗಿಡಗಳು. ಕಾರಣ ಇಷ್ಟೇ, ಇವತ್ತು ಯಾವುದೇ ರಸಗೊಬ್ಬರ, ಯಾವುದೇ ರಾಸಾಯನಿಕ ಇಲ್ಲದೆ ಇರುವಂಥ ಮನುಷ್ಯರು, ಪ್ರಾಣಿಗಳು ಎಲ್ಲರೂ ತಿನ್ನಲಿಕ್ಕೆ ಆಗುವಂಥ ಹಣ್ಣು ಹಲಸಿನ ಹಣ್ಣು. ಅದು ಗೊಬ್ಬರವೂ ಆಗ್ತದೆ, ನೆರಳು ಕೊಡ್ತದೆ, ಗಾಳಿಯನ್ನು ಕೊಡ್ತದೆ, ಉತ್ತಮ ತಳಿಯ ಮರ ನಮ್ಮ ಪೀಠೋಪಕರಣಗಳಿಗೂ ಆಗ್ತದೆ. ಕಲ್ಪವೃಕ್ಷ ಹೇಗೆ ಆಧಾರವಾಗ್ತದೆಯೋ ಹಾಗೆ ಹಲಸಿನ ಗಿಡವನ್ನು ಮನೆಯಲ್ಲಿ ನೆಟ್ಟು ಬೆಳೆಸಬೇಕಾದಂಥ ಒಂದು ಸದುದ್ದೇಶದೊಂದಿಗೆ ಶ್ರೀ ಪ್ರಸಾದ್ ಪಾಣಾಜಿಯವರು ಈ ಹಲಸಿನ ಗಿಡಗಳ ಸ್ಮರಣಿಕೆಯನ್ನು ಮೊದಲಿಗೆ ಸಭಾ ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ರೀ ಜಯಸೂರ್ಯ ರೈ ಮಾದೋಡಿ ಅವರಿಗೆ ನೀಡಬೇಕಾಗಿ ವಿನಂತಿಸಿಕೊಳ್ತೇವೆ. ಚಪ್ಪಾಳೆ ಗಟ್ಟಿಯಾಗಿ ಬಂದರೆ ನಿದ್ದೆ ಕಡಿಮೆ. ಇದು ಬೇಗ ಫಲ ಬಿಡುವಂತಹ ಅರ್ಲಿ ವಿಯೆಟ್ನಾಂ ತಳಿಯ ಹಲಸಿನ ಗಿಡ. ಮುಖ್ಯ ಅತಿಥಿಗಳಾಗಿ ಬಂದಂಥ ಶ್ರೀ ರಾಮಚಂದ್ರ ಭಟ್ ಎನ್ ಅವರಿಗೆ, ಉದ್ಘಾಟಕರಾಗಿ ನಮಗೆ ಎಲ್ಲ ರೀತಿಯ ಸಹಕಾರ ನೀಡಿರುವಂಥ ಶ್ರೀ ಕೇಶವ ಪ್ರಸಾದ್ ಮುಳಿಯ ಇವರಿಗೆ, ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರುವಂಥ ಡಾಕ್ಟರ್ UP ಶಿವಾನಂದ ಅವರಿಗೆ, ಶ್ರೀ BN ಹರೀಶ್ ನಿವೃತ್ತ ಅರಣ್ಯಾಧಿಕಾರಿಗಳು, ಜೊತೆಗೆ ಡಾಕ್ಟರ್ ಸುಪ್ರೀತ್ ಲೋಬೋ ಹಾಗೂ ಡಾಕ್ಟರ್ ಶೈನಿ ಜೊತೆಯಾಗಿ ವೇದಿಕೆಗೆ ಬಂದು ತಾವು ಯೋಗ ಕೇಂದ್ರ ಪುತ್ತೂರು ಇದಕ್ಕೆ ಬಹಳಷ್ಟು ಕೊಡುಗೆಯನ್ನು ಸಹಕಾರವನ್ನು ನೀಡಿದ್ದೀರಿ. ಅದಕ್ಕಾಗಿ ಶ್ರೀ ಪ್ರಸಾದ್ ಪಾಣಾಜೆ ಇವರಿಂದ ಹಲಸಿನ ಗಿಡವನ್ನು ಸ್ವೀಕರಿಸಬೇಕು. ಹಾಗೆಯೇ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದ ಶ್ರೀ ರಾಮದಾಸ್ ಗೌಡ ಅವರು ಕೂಡ ವೇದಿಕೆಗೆ ಬಂದು ಒಂದು ಹಲಸಿನ ಗಿಡವನ್ನು ಸ್ಮರಣಿಕೆಯಾಗಿ ಪಡ್ಕೊಳ್ಬೇಕು ಎಂಬುದಾಗಿ ವಿನಂತಿಸಿಕೊಳ್ತೇವೆ. ಹಾಗೆಯೇ ಡಾಕ್ಟರ್ ಅಮೃತ್ ಅವರು ಕೂಡ ವೇದಿಕೆಗೆ ಬರಬೇಕು. ಒಂದೆರಡು ವಿಚಾರಗಳು ಇವತ್ತು ಎಲ್ಲರೂ ನಾವು ಬಹಳಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೇವೆ. ಮಕ್ಕಳು ನಮ್ಮ ಜೊತೆಗಿದ್ದು ಸ್ವಲ್ಪ ಸಂತೋಷಪಟ್ಟಿದ್ದಾರೆ, ಯೋಗ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಮಕ್ಕಳಿಗೆ ಒಂದು ಸಣ್ಣ ಹೋಮ್ವರ್ಕ್, ಒಂದು ಎಕ್ಸಸೈಸ್ ನೆನಪಿಟ್ಕೊಳ್ಳಿ. 2 ವರ್ಷಗಳಿಂದ ಪ್ರಗತಿ ಶಾಲೆ ಕಾಣಿಯೂರು ಹಾಗೂ ಸುಧಾನ ಶಾಲೆ ಅಲ್ಲಿಯ ವಸತಿಯುತ ಶಾಲೆಯ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮ ನಮಗೆ ನಡೆಸಲಿಕ್ಕೆ ಆಗದೇ ಇದ್ದದರಿಂದ ಬರಲಿಕ್ಕಾಗಲಿಲ್ಲ. ಅದಕ್ಕಾಗಿ ಇವತ್ತು ನೀವು ಸೇರಿರುವಂಥ ಮಕ್ಕಳಿಗೆ ಸುಮ್ಮನೆ ಇದು ಒಂದು ತಮಾಷೆಗಾಗಿ ನೀವು ಮಾಡಬಹುದಾದಂಥ ವಿಚಾರ, ಯೋಗ ಶಬ್ದ ಕನ್ನಡದ ಯಾವ ಯಾವ ಶಬ್ದಗಳಲ್ಲಿ ತೊಡಗಿಸಿಕೊಂಡಿದೆ. ಸುಯೋಗ, ವಿಯೋಗ, ಸದುಪಯೋಗ, ಎಲ್ಲ ಕಡೆ ಯೋಗ ಇದೆ. ಅದೇ ರೀತಿ ಇನ್ನೊಂದು ಶಬ್ದ ಆನಂದ. ನಾವು ಯೋಗವನ್ನು ಯಾಕೆ ಮಾಡ್ತೇವೆ ಅಂದರೆ ನಮ್ಮ ಮನಸ್ಸಿಗೆ ಆನಂದಕ್ಕೆ. ಈ ಆನಂದ ಎಲ್ಲೆಲ್ಲ ಸೇರಿಕೊಂಡಿದೆ ನೋಡ್ಕೊಳ್ಳಿ.
ಸದಾನಂದ, ಬ್ರಹ್ಮಾನಂದ, ಹೀಗೆ ತುಂಬ ಶಬ್ದಗಳಿದೆ. ಇವತ್ತು ಮನೆಗೆ ಹೋಗಿ ಶಿವಾನಂದ, ಅದು ಶಿವನ ಈ ಸ್ಥಳದಲ್ಲೇ, ಹಾಗೆ ಎಲ್ಲ ಈ ಶಬ್ದಗಳನ್ನು ಇವತ್ತು ಒಂದು ಹಾಳೆಯಲ್ಲಿ ಬರೆದು ಅದರ ಅರ್ಥ ಏನು, ಅದನ್ನು ಎಲ್ಲಿ ಜೀವನದಲ್ಲಿ ನೋಡ್ತೇವೆ ಅನ್ನುವುದನ್ನು ಹುಡುಕಿ. ಇನ್ನೇನು ಇಲ್ಲ, ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದಿದ್ದೇವೆ. ಕಾರ್ಯಕ್ರಮದ ಒಟ್ಟು ಎಲ್ಲ ಸಹಭಾಗಿತ್ವವನ್ನು ನೆನೆಸಿಕೊಳ್ಳುವ ಸ್ಮರಣಿಕೆಯ ಕಾರ್ಯ ಕೈಯಲ್ಲಿ ಕೊಡುವಂಥದ್ದು, ಮಾತಿನಲ್ಲಿ ಮನಸ್ಸಿನಲ್ಲಿ ಮಾಡುವಂಥದ್ದನ್ನು ಸುದ್ದಿ ಚಾನಲ್ ಇದರ ಓರ್ವ ಪತ್ರಕರ್ತರು ಹಾಗೂ ಆ್ಯಂಕರ್ ಆಗಿರುವಂಥ ಶ್ರೀ ಗೌತಮ್ ಶೆಟ್ಟಿ ಅವರು ನಡೆಸಿಕೊಡಬೇಕಾಗಿ ವಿನಂತಿಸಿಕೊಳ್ತೇವೆ. ಇವರು ಸುದ್ದಿ ಚಾನಲ್ನ ಮುಖ್ಯಸ್ಥರು ಹೌದು. ಎಲ್ಲರಿಗೂ ವಂದನೆಗಳು. ಮಹತೋಬರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಆಶ್ರಯದಲ್ಲಿ ವಿವಿಧ ಇಲಾಖೆ ಹಾಗೂ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಯೋಗ ಕೇಂದ್ರ ಪುತ್ತೂರು ಹಾಗೂ ಸುದ್ದಿ ಸಮೂಹ ಸಂಸ್ಥೆಗಳು ಜಂಟಿಯಾಗಿ ಆಯೋಜನೆ ಮಾಡಿರುವಂತಹ ವಿಶ್ವ ಯೋಗ ದಿನ ಆಚರಣೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಅತಿಥಿಗಳನ್ನು ವಂದಿಸುವಂಥದ್ದು ಕರ್ತವ್ಯ. ಈ ನೆಲೆಯಲ್ಲಿ ಬೆಳಗ್ಗೆ ನಡೆದಂತಹ ಸರಳ ಯೋಗಾಭ್ಯಾಸಕ್ಕೆ ಚಾಲನೆಯನ್ನು ಕೊಟ್ಟು ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲನೆಯನ್ನು ಗೈದಂತಹ ಪುತ್ತೂರು ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದಂತಹ ಕೇಶವ ಪ್ರಸಾದ್ ಮುಳ್ಳಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಪ್ರಗತಿ ವಿದ್ಯಾಸಂಸ್ಥೆಗಳ ಸಂಚಾಲಕರಾದಂತಹ ಜಯಸೂರ್ಯ ರೈ ಮಾದೋಡಿ ಅವರಿಗೆ ಧನ್ಯವಾದಗಳು. ಅದೇ ರೀತಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಅಮೂಲ್ಯ ವಿಚಾರಗಳನ್ನು ಹಂಚಿಕೊಂಡಿರುವಂತಹ ಶ್ರೀ ದುರ್ಗಾ ಪರಮೇಶ್ವರಿ ಪದವಿ ಪೂರ್ವ ವಿದ್ಯಾಲಯ ಧರ್ಮತಡ್ಕ ಇದರ ಪ್ರಾಂಶುಪಾಲರಾದ ರಾಮಚಂದ್ರ ಭಟ್ ಎನ್ ಅವರಿಗೆ ಧನ್ಯವಾದಗಳು. ಜೊತೆಗೆ ಸುದ್ದಿ ಬಿಡುಗಡೆ ಪುತ್ತೂರು ಇದರ ಸಂಚಾಲಕರು ಸಂಪಾದಕರಾಗಿರುವಂಥ ಡಾಕ್ಟರ್ ಯು ಪಿ ಶಿವಾನಂದ್ ಅವರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ನಿವೃತ್ತ ಉಪ ವಲಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದಂಥ ಬಿ ಎನ್ ಹರೀಶ್ ಅವರಿಗೂ ಕೂಡ ಧನ್ಯವಾದಗಳು. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಯೋಗಾಭ್ಯಾಸಿಗಳಿಗೆ ಒಂದು ಪ್ರಾತ್ಯಕ್ಷಿಕೆಯ ಜೊತೆಗೆ ಯೋಗದ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಅನೇಕ ಯೋಗ ಪಟುಗಳನ್ನು ರೂಪಿಸಿರುವಂತಹ ಗುರುಗಳಾದ ಪ್ರಸಾದ ಪಾಣಾಚಿಯವರು, ಹಾಗೆಯೇ ಯೋಗ ಕೇಂದ್ರದ ಅಧ್ಯಕ್ಷರಾದಂತಹ ಗಿರೀಶ್ ಮಳ್ಳಿ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದಂತಹ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುವಂಥದ್ದು ಕರ್ತವ್ಯ ಆಗುತ್ತೆ. ಆ ನೆಲೆಯಲ್ಲಿ ಈ ಒಂದು ದೇವಳದ ವತಿಯಿಂದ ಸಹಯೋಗ ಸಿಕ್ಕಿದ್ದು ದೇವಳದ ಈ ಹಾಲನ್ನು ಒದಗಿಸಲಾಗಿದೆ. ಜೊತೆಗೆ ಉಪಹಾರದ ವ್ಯವಸ್ಥೆಯನ್ನು ಕೂಡ ದೇವಳದ ವತಿಯಿಂದ ಮಾಡಲಾಗಿರುವಂಥದ್ದು. ಆ ನೆಲೆಯಲ್ಲಿ ದೇವಳದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು, ಸರ್ವ ಸದಸ್ಯರು, ನೌಕರರು ಹಾಗೂ ಸಿಬ್ಬಂದಿ ವರ್ಗ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಲ್ ಮ್ಯಾನೇಜರ್ ಆಗಿರುವಂತಹ ದಿನೇಶ್ ಅವರಿಗೆ, ಜೊತೆಗೆ ನಿನ್ನೆಯಿಂದ ಸಹಕಾರವನ್ನು ಕೊಡ್ತಾ ಇರುವಂತಹ ಸಿಬ್ಬಂದಿ ಯಶವಂತ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇನ್ನು ವಿದ್ಯಾರ್ಥಿಗಳನ್ನು ಈ ಒಂದು ಯೋಗ ಕಾರ್ಯಕ್ರಮಕ್ಕೆ ಕಳುಹಿಸಿಕೊಟ್ಟು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗುವುದಕ್ಕೆ ಸಹಕಾರ ಕೊಟ್ಟಂತಹ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ, ಪ್ರಗತಿ ವಿದ್ಯಾಸಂಸ್ಥೆ ಕಾಣಿಯೂರು ಹಾಗೂ ಸುಧಾನ ವಸತಿಯುತ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಆಡಳಿತ ವರ್ಗಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಸತ್ವಂ ಹರ್ಬಲ್ ಡ್ರಿಂಕಿಂಗ್ ವಾಟರ್ನ ಮಾಲಕರಾದಂತಹ ಮುರಳೀಂದ್ರ ಅವರಿಗೆ ಧನ್ಯವಾದಗಳು. ಅದೇ ರೀತಿ ಉಪಹಾರದ ವ್ಯವಸ್ಥೆಗೆ ಸಹಕರಿಸಿದಂತಹ ಗಣೇಶ್ ಅಡೂರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇನ್ನು ಸೌಂಡ್ಸ್ನ ವ್ಯವಸ್ಥೆ ಮಾಡಿಕೊಟ್ಟಂತಹ ಸುಧಾನ ಶಾಲೆಯ ದೇವಪ್ಪ ಹಾಗೂ ಬಾಲಣ್ಣ ಅವರಿಗೆ ಧನ್ಯವಾದಗಳು. ಅದೇ ರೀತಿ ಒಂದು ಕಾರ್ಯಕ್ರಮವನ್ನು ಈಗಾಗಲೇ ಸುದ್ದಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ ಮೂಲಕ ನೇರ ಪ್ರಸಾರ ಮಾಡಲಾಗ್ತಾ ಇದೆ. ಈ ಒಂದು ತಂಡದಲ್ಲಿ ಸಹಕರಿಸಿದ ಕ್ಯಾಮರಾಮ್ಯಾನ್ಗಳಾದ ಧನುಷ್ ಹಾಗೂ ಸಚಿನ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನು ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ಮಾಡಿ ಕಾರ್ಯಕ್ರಮಕ್ಕೆ ಒಂದು ಚಾಲನೆಯನ್ನು ಕೊಟ್ಟಂತಹ ಪ್ರಾರ್ಥನಾ ಅವರಿಗೆ ಧನ್ಯವಾದಗಳು. ಅದೇ ರೀತಿ ಕಾರ್ಯಕ್ರಮವನ್ನು ಅತ್ಯಂತ ಸುಂದರವಾಗಿ ಸೊಗಸಾಗಿ ನಿರೂಪಣೆ ಮಾಡಿದಂತಹ ಡಾಕ್ಟರ್ ಶ್ರೀಪ್ರಕಾಶ್ ಬಿ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಜೊತೆಗೆ ಯೋಗ ಕೇಂದ್ರದ ಪದಾಧಿಕಾರಿಗಳಾದಂತಹ
ಬಿ ರಮೇಶಗೌಡ ಉಪಾಧ್ಯಕ್ಷರು, ಹಾಗೇನೆ ಹರಿಕೃಷ್ಣ ಡಿ ಕೋಶಾಧಿಕಾರಿ, ಜೊತೆಗೆ ಐ ರಾಮಚಂದ್ರ ಭಟ್ ಉಪಾಧ್ಯಕ್ಷರು, ಜೊತೆಗೆ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರವನ್ನು ಕೊಟ್ಟು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು. ಹೃದಯ ಸ್ಪರ್ಶಿ ಸಹಕಾರವನ್ನು ನೀಡಿರುವಂತಹ ಯಶವಂತ ಅವರು ವೇದಿಕೆಗೆ ಬಂದು ಯೋಗ ಕೇಂದ್ರ ಪುತ್ತೂರು ಇದರ ಅಧ್ಯಕ್ಷರಿಂದ ಒಂದು ಗೌರವದ ಚಿಂಗುಲಾಬಿಯನ್ನು ಸ್ವೀಕರಿಸಬೇಕು. ಹಾಗೆಯೇ ಧ್ವನಿವರ್ಧಕದ ವ್ಯವಸ್ಥೆಯನ್ನು ನಡೆಸಿಕೊಟ್ಟಂತಹ ಬಾಲಣ್ಣ ಹಾಗೂ ದೇವಪ್ಪ. ಸತ್ವಂ ಇದನ್ನು ನಮಗೆ ಉಚಿತವಾಗಿ ಕೊಡಮಾಡಿದಂತಹ ಮಾಲಕರು, ಮುಖ್ಯಸ್ಥರು ಆಗಿರುವಂತಹ ಶ್ರೀ ಮುರಳೀಧರ್ ಅವರು ವೇದಿಕೆಗೆ ಬಂದು ಅಧ್ಯಕ್ಷರಿಂದ ಚೆಂಗುಲಾಬಿಯನ್ನು ಸ್ವೀಕರಿಸಬೇಕು. ಹಾಗೆಯೇ ಹಾಲ್ನ ಜವಾಬ್ದಾರಿಯನ್ನು ನೋಡಿಕೊಳ್ಳುವಂತಹ ಶ್ರೀ ದಿನೇಶ್ ಭಟ್ ಅವರು ಕೂಡ ವೇದಿಕೆಗೆ ಬಂದು ಚೆಂಗುಲಾಬಿಯನ್ನು ಸ್ವೀಕರಿಸಬೇಕು. ಒಟ್ಟಿನಲ್ಲಿ ಯೋಗ ದಿನ ಆಚರಣೆ ಒಂದೇ ಒಂದು ಸಂದೇಶವನ್ನು ಸಂಕ್ಷಿಪ್ತವಾಗಿ ಒಟ್ಟಂದದಲ್ಲಿ ಹೇಳುವುದಾದರೆ, ನಿಮ್ಮನ್ನು ನೀವು ಪ್ರೀತಿಸುವುದನ್ನು ಕಲಿಯಿರಿ. ನಮ್ಮನ್ನು ನಾವು ಪ್ರೀತಿಸಿದಾಗ ಎಲ್ಲವೂ ಚೆನ್ನಾಗಿರ್ತದೆ. 1 ನಿಮಿಷ ಅಭ್ಯಾಗತರ ಸಮಯವನ್ನು ಕೇಳ್ತೇನೆ. ಈ ದೇಶ ನಮಗೆ ಎಲ್ಲ ರೀತಿಯಲ್ಲಿ ಬದುಕು, ಮನಸ್ಸು, ಆನಂದ, ಆಹಾರ ಎಲ್ಲವನ್ನು ನೀಡಿದೆ. ಹಾಗಾಗಿ ರಾಷ್ಟ್ರಗೀತೆ ದಯವಿಟ್ಟೆಲ್ಲರೂ ಅಟೆನ್ಷನ್. ರಾಷ್ಟ್ರಗೀತೆಯನ್ನು ಹಾಡಿ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇವೆ. ರಾಷ್ಟ್ರಗೀತೆ ಶುರುಕರ್. ಜನಗಣಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿದಾತ, ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಜಲಧಿ ತರಂಗ, ತವ ಶುಭ ನಾಮೇ ಜಾಗೆ ಶುಭ ಆಶಿಸ ಮಾಗೆ, ಗಾಹೆ ತವ ಜಯ ಗಾತಾ, ಜನಗಣ ಮಂಗಳದಾಯಕ ಜಯ ಹೇ ಭಾರತ ಭಾಗ್ಯ ವಿದಾತ, ಹೇ ಜಯ ಹೇ ಜಯ ಹೇ ಜಯ 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 ಹೇ. ಎಲ್ಲವರಿಗೂ ಗೌರವದ ವಂದನೆಗಳನ್ನು ಹೇಳ್ತಾ ಶುಭ ದಿನ, ಶುಭ ವರ್ಷ. ಮತ್ತೆ ಮುಂದಿನ ವರ್ಷ ಸಿಗೋಣ. ಶುಭಾಶಯಗಳು.